हरे कृष्ण। हरे कृष्ण। ಹರೇ ಕೃಷ್ಣ ಎಲ್ಲ ಭಕ್ತರಿಗೂ ಹರೇ ಕೃಷ್ಣ ಮಾತಾಜಿ. ಹರೇ हरे ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮೀಲಿತಂ ಯೇನ ತಸ್ಮೈ ಶ್ರೀಗುರವೇ ನಮಃ. ಶ್ರೀಚೈತನ್ಯಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಃ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರೋಃ ಶ್ರೀಯುತಪದಕಮಲಂ ಶ್ರೀಗುರೂನ್ ವೈಷ್ಣವಾಂಶ್ಚ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ तं ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನಸಹಿತಂ ಕೃಷ್ಣ ಚೈತನ್ಯದೇವಂ ಶ್ರೀರಾಧಾಕೃಷ್ಣಪಾದಾನ್ ಸಹಗಣಲಲಿತಾ ಶ್ರೀವಿಶಾಖಾನ್ವಿತಾಂಶ್ಚ. ಹೇ ಕೃಷ್ಣ ಕರುಣಾ ಸಿಂಧೋ ದೀನಬಂಧೋ ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೇ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ ರಾಮ ಹರೇ ಹರೇ. ಹರೇ ಕೃಷ್ಣ ಕೃಷ್ಣ ಹರೇ 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 ರಾಮ ರಾಮ ಹರೇ ಹರೇ.
ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ 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 ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ श्री श्री राधा गोविंद की जय श्री श्री गौरनिताय की जय श्रील प्रभुपाद की जय हरे कृष्ण ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಶ್ರೀ ಶ್ರೀ ಹರೇ ರಾಧಾ ಗೋವಿಂದ ದೇವಸ್ಥಾನ ಮಂಗಳೂರು ಇವರು ಆಯೋಜಿಸಿರುವ 3ನೇ ಹಂತದ ತರಗತಿಗೆ ಸ್ವಾಗತ ಶ್ರೀ ಈಶೋಪನಿಷತ್ ಇದರ ಮಂತ್ರ 10 ಇದನ್ನು ನಾವು ಇವತ್ತು ನೋಡಲಿದ್ದೇವೆ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಂತ್ರ 10 ಓದೋಣ. ಅನ್ಯತ್ ಏವಾಹೂರ್ವಿದ್ಯೆಯ ಅನ್ಯದೇವಾಹು ಅವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಯೇನ ತದ್ ವಿಚಕ್ಷಿರೇ ಅನ್ಯದೇವಾಹುರ್ವಿದ್ಯೆಯ ಅನ್ಯದಾಹು ಅವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಯೇನ ವಿಚಕ್ಷಿರೇ. ಅನುವಾದ ಮತ್ತು ಭಾವಾರ್ಥ ಶ್ರೀಲ ಪ್ರಭುಪಾದರಿಗೆ ಜಯವಾಗಲಿ. ಜ್ಞಾನದ ಸಂಸ್ಕೃತಿಯಿಂದ ಬರುವ ಫಲ ಒಂದಾದರೆ ಅವಿದ್ಯೆಯ ಸಂಸ್ಕೃತಿಯಿಂದ ಬರುವ ಫಲ ಬೇರೆಯಾಗಿರುತ್ತದೆಂದು ವಿವೇಕಿಗಳು ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಏನು ಹೇಳ್ತಾ ಇದ್ದಾರೆ, ಅದೇ ವಿದ್ಯೆ ಮತ್ತು ಅವಿದ್ಯೆಯ ವಿಚಾರಗಳು ನಾವು ನಿನ್ನೆ ಇದರ ಚರ್ಚಿಸಿದ್ದೇವೆ. 9, 10, 11 ಈ ಶ್ಲೋಕಗಳಲ್ಲಿ ವಿದ್ಯೆ ಮತ್ತು ಅವಿದ್ಯೆಯ ವಿಚಾರಗಳೇ ಇದೆ. ಹಾಗಾಗಿ ಇಲ್ಲಿ ನಾವು ಇಲ್ಲಿ ವಿದ್ಯೆ ಹೇಳೋದು ಏನು, ಅವಿದ್ಯೆ ಹೇಳೋದು ಏನು, ಇದರ ಫಲ ಏನು ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಜ್ಞಾನ, ಈಗ ವಿದ್ಯಾ ಮತ್ತು ಅವಿದ್ಯಾ ಇದನ್ನು ನಾವು ಹೇಗೆ ತಿಳ್ಕೊಳ್ಳೋದು? ಈಗ ಯಾವ ಜ್ಞಾನ ನಮ್ಮನ್ನು ಈ ಭೌತಿಕದಿಂದ ಬಿಡುಗಡೆ ಮಾಡಲು ಸಹಾಯ ಮಾಡುತ್ತದೆ, ಯಾವ ಜ್ಞಾನ ನಮ್ಮನ್ನು ಜನನ ಮರಣ ಚಕ್ರದಿಂದ ಹೊರಗೆ ತರುತ್ತದೆ, ಯಾವ ಜ್ಞಾನ ನಮ್ಮನ್ನು ಕೃಷ್ಣನ ಕಡೆಗೆ ಆಕರ್ಷಣೆ ಮಾಡುತ್ತದೆ, ಅದು ವಿದ್ಯಾ. ಉಳಿದೆಲ್ಲವೂ ಕೂಡ ಅವಿದ್ಯಾ. ಈಗ ಕೃಷ್ಣ ಭಗವದ್ಗೀತೆಯಲ್ಲಿ 13ನೇ ಅಧ್ಯಾಯದಲ್ಲಿ 20 ಅಂಶಗಳನ್ನು ಕೊಟ್ಟಿದ್ದಾನೆ. 8ರಿಂದ 13ನೇ ಶ್ಲೋಕಗಳವರೆಗೆ. ಅರ್ಜುನ ಇದಕ್ಕೆ ಮುಂಚೆ 6 ಪ್ರಶ್ನೆಗಳನ್ನು ಕೇಳಿದ. 6 ವಿಚಾರವಾಗಿ. ಯಾರು ಹೇಳ್ತೀರಿ? ಹರೇ ಕೃಷ್ಣ. ಹರೇ ಕೃಷ್ಣ. 6 ವಿಚಾರಗಳ ಬಗ್ಗೆ ಅರ್ಜುನ ಪ್ರಶ್ನೆಯನ್ನು ಕೇಳಿದ. ಹರೇ ಕೃಷ್ಣ. ಸಹಾನುಭೂತಿ ಇಲ್ಲ. ಹರೇ ಕೃಷ್ಣ ಮಾತಾಜಿ. 13ನೇ ಅಧ್ಯಾಯದಲ್ಲಿ ಮಾತಾಜಿ. ಹೌದು. ಆ ಪ್ರಕೃತಿ ಅಂದ್ರೆ ಪುರುಷ ಅಂದ್ರೆ ಕ್ಷೇತ್ರಜ್ಞ ಅಂದ್ರೆ ಏನು ಅಂತ ಕೇಳ್ತಾನೆ ಮಾತಾಜಿ. ಜ್ಞಾನದ ಗುರಿ ಏನು ಅಂತ ಕೇಳ್ತಾನೆ ಮಾತಾಜಿ. ಹರಿಬೋಲ್. ಸೊ ಹಾಗಾಗಿ ಇಲ್ಲಿ 6 ವಿಚಾರಗಳನ್ನ ಪ್ರಶ್ನೆ ಮಾಡಿದ ಅರ್ಜುನ. ಅಂದ್ರೆ ತಿಳ್ಕೊಳ್ಬೇಕು ನನಗೆ ಕ್ಷೇತ್ರಜ್ಞ, ಪ್ರಕೃತಿ, ಪುರುಷ, ಜ್ಞಾನ ಮತ್ತು ಜ್ಞಾನದ ಗುರಿ ಜ್ಞೇಯ ಇದು ಯಾವುದು ಅಂತ ಕೇಳಿದ. ಅದಕ್ಕೆ ಉತ್ತರವಾಗಿ ಭಗವಾನ್ ಕೃಷ್ಣ ಈ ಜ್ಞಾನ ಅಂದ್ರೆ ಏನು ಅಂತ 20 ಅಂಶಗಳನ್ನು ಹೇಳ್ತಾರೆ. ಈ 13ನೇ ಅಧ್ಯಾಯದ 8ರಿಂದ 13ನೇ ಶ್ಲೋಕದವರೆಗೆ. ಈ ಗುಣಗಳನ್ನ ಬೆಳೆಸಿಕೊಂಡರೆ ನಮಗೆ ಏನಾಗುತ್ತೆ? ಜ್ಞಾನ ಸಿಕ್ಕುತ್ತೆ. ಶ್ರೀಲ ಪ್ರಭುಪಾದರು ಈಗ ಈ ಈಶೋಪನಿಷತ್ತಿನ ಈ ಮಂತ್ರಕ್ಕೆ ಗೀತೋಪನಿಷತ್ತಿನ ಆ ಶ್ಲೋಕಗಳನ್ನು
ನಮಗೆ ಹೇಳಿ ಅದರ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಭಗವದ್ಗೀತಾ ಅಂತ ಹೇಳಿದ್ರೆ ಗೀತೋಪನಿಷತ್ತು, ಎಲ್ಲ ಗೀತೋಪನಿಷತ್ತು ಅಂದರೆ ಎಲ್ಲ ಉಪನಿಷತ್ತುಗಳ ಸಾರ ಶ್ರೀಮದ್ ಭಗವದ್ಗೀತಾ. ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಪಾರ್ಥೋ ವತ್ಸಃ ಸುಧೀರ್ಭೋಕ್ತ ದುಗ್ಧಂ ಗೀತಾಮೃತಂ ಮಹತ್. ಅಂದರೆ ಈ ಎಲ್ಲ ಉಪನಿಷತ್ತುಗಳಲ್ಲಿ ಭಗವದ್ಗೀತಾ ಅದರ ಎಲ್ಲ ಉಪನಿಷತ್ತುಗಳ ಸಾರ ಅದು ಗೋವಿನಂತಿದೆ. ಎಲ್ಲ ಉಪನಿಷತ್ತುಗಳ ಸಾರ ಗೀತೋಪನಿಷತ್ತು ಅಂದರೆ ಗೋವಿನಂತಿದೆ. ಗೋಪಾಲನಂದನ ಅದರ ಹಾಲನ್ನು ಕರೆಯುತ್ತಿದ್ದಾನೆ. ಅರ್ಜುನ ಕರು. ಹಾಗಾಗಿ ಪರಿಶುದ್ಧ ಭಕ್ತರು ಈ ಗೀತಾಮೃತ ಭಗವದ್ಗೀತೆಯ ಹಾಲನ್ನು ಅವರು ಕುಡಿಯುತ್ತಾರೆ. ಹಾಗಾಗಿ ಈ ಭಗವದ್ಗೀತೆಯ ಜ್ಞಾನವನ್ನು, ಭಗವದ್ಗೀತೆಯಲ್ಲಿ ಏನು ಭಗವಂತ ಹೇಳಿದ್ದಾನೆ ಅದನ್ನು ಈಶೋಪನಿಷತ್ತಿಗೆ ಶ್ರೀಲ ಪ್ರಭುಪಾದರು ತಂದು ಅದನ್ನು ನಮಗೆ ಅರ್ಥ ಮಾಡಿಸ್ಕೊಳ್ತಾ ಇದ್ದಾರೆ. ಈ ಮಂತ್ರ ಮತ್ತು ಈ ಒಂದು ಜ್ಞಾನ, ಈ ವಿಚಾರಗಳನ್ನು ತಿಳಿಸ್ಕೊಡ್ತಾ ಇದ್ದಾರೆ. ಇದನ್ನು ನಿಧಾನವಾಗಿ ನಾವು ತಿಳ್ಕೊಳ್ಳೋಣ. ಈಗ ನಮಗೆ ಈ ರೀತಿಯ ಜ್ಞಾನ ಅಂತಂದರೆ ಇಲ್ಲಿ ಗುಣಗಳು, ಈ ಒಳ್ಳೆಯ ಗುಣಗಳು 20 ಅಂಶಗಳು. ಸೊ ಈ ಗುಣಗಳನ್ನು ಬೆಳೆಸಿಕೊಂಡ್ರೆ ನಮಗೆ ಜ್ಞಾನ ಬರ್ತದೆ. ಈ ಗುಣಗಳನ್ನು ಬೆಳೆಸ್ಕೊಳ್ಬೇಕು. ಸೊ ಈ ಗುಣಗಳನ್ನು ಬೆಳೆಸ್ಕೊಳ್ಳದೆ ಹೋದರೆ ನಿಜವಾದ ಜ್ಞಾನ ನಮಗೆ ಸಿಕ್ಕೋದಿಲ್ಲ. ಈ ಒಳ್ಳೆಯ ಗುಣಗಳು ನಮಗೆ ಯಾಕೆ ಬೇಕು? ಹರೇ ಕೃಷ್ಣ, ಒಳ್ಳೆಯ ಗುಣ ನಮಗೆ ಯಾಕೆ ಬೇಕು ಮಾತಾಜಿ? ನಾವು ಆಧ್ಯಾತ್ಮಿಕವಾಗಿ ಮುಂದುವರಿಯಲು ನಮಗೆ ಸುಲಭ ಮಾರ್ಗ. ಓಕೆ. ಈಗ ಒಳ್ಳೆಯ ಗುಣಗಳು ಬೆಳೆಸಿಕೊಂಡಾಗ ನಾವು ಮನುಷ್ಯರಾಗುತ್ತೇವೆ. ಈಗ ಕಲಿಯುಗದಲ್ಲಿ ನಾವು ಮನುಷ್ಯರ ಥರ ಬದುಕ್ತಾ ಇಲ್ಲ ಅಲ್ವಾ? ಎಲ್ಲರೂ ಕೂಡ ಪ್ರಾಣಿಗಳ ಥರ ಆಹಾರ, ನಿದ್ರಾ, ಭಯಮೈಥುನದಲ್ಲಿ ನಾವು ತೊಡಗಿದ್ದೇವೆ ಅಲ್ವಾ? ಹೌದು. ಹಾಗಾಗಿ ನಾವು ಈಗ ನಮಗೆ ಮತ್ತು ಪ್ರಾಣಿಗಳಿಗೆ ವ್ಯತ್ಯಾಸ ಇಲ್ಲದೆ ಜೀವನ ಮಾಡ್ತಾ ಇದ್ದೇವೆ. ಅದಕ್ಕಾಗಿ ಮೊದಲು ನಾವು ಮನುಷ್ಯರಾಗಬೇಕು ಅಂತಂದರೆ ನಮಗೆ ಈ ಒಂದು ಒಳ್ಳೆಯ ಗುಣಗಳನ್ನು ಬೆಳೆಸಿಕೊಂಡಾಗ ಮನುಷ್ಯರಾಗಬೇಕು ಅಂತಂದರೆ ಮನುಷ್ಯರಿಗೆ ವೇದಾಂತ ಸೂತ್ರದಲ್ಲಿ ಏನು ಹೇಳಿದೆ ಅಂತಂದರೆ, ಈಗ ನೀವು ಮನುಷ್ಯ ಜೀವನಕ್ಕೆ ಬಂದಿದ್ದೀಯಾ, ಅಥಾತೋ ಬ್ರಹ್ಮ ಜಿಜ್ಞಾಸ, ನೀನೀಗ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು. ಬ್ರಹ್ಮ ಜಿಜ್ಞಾಸೆ ಮಾಡಬೇಕು ಅಂತಂದರೆ ಬ್ರಹ್ಮ ಜಿಜ್ಞಾಸೆ ಅಂದರೆ ಏನು ಅಂತ ತಿಳ್ಕೊಳ್ಬೇಕು ಅಲ್ವಾ? ಜಿಜ್ಞಾಸೆ ಅಂತ ಎಲ್ಲದ್ರ ಬಗ್ಗೆಯೂ ನಾವು ಜಿಜ್ಞಾಸೆ ಮಾಡ್ತೇವೆ ಅಲ್ವಾ? ಎಷ್ಟೋ ವಿಚಾರಗಳು, ಪಾಲಿಟಿಕ್ಸ್ ನಡೀತಾ ಇರತ್ತೆ, ಆಮೇಲೆ ಬೇರೆ ಬೇರೆಯವರ ಮನೆ ವ್ಯವಹಾರಗಳು, ಆಮೇಲೆ ಇನ್ನೊಬ್ಬರ ವಿಚಾರ, ಇನ್ನೊಂದು ಕ್ರಿಕೆಟ್ ಇರುತ್ತೆ, ಎಷ್ಟೋ ಜೀವನದಲ್ಲಿ ವಿಚಾರಗಳಿರುತ್ತೆ. ಅದು ಜಿಜ್ಞಾಸೆ ನಡೀತಾ ಇರುತ್ತೆ. ಆದರೆ ಇಲ್ಲಿ ನಾವು ಮಾತಾಡ್ತಕ್ಕಂಥದ್ದು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಬೇಕು ಮನುಷ್ಯ ಜನ್ಮಕ್ಕೆ ಬಂದಾಗ. ಅಂದರೆ ಏನು ಬ್ರಹ್ಮ ಜಿಜ್ಞಾಸೆ ಅಂದರೆ? ನಾನು ಯಾರು, ಭಗವಂತ ಯಾರು, ಪ್ರಕೃತಿ ಅಂದರೆ ಏನು, ನನಗೂ ಮತ್ತು ದೇವರಿಗೂ ಏನು ಸಂಬಂಧ ಇದೆ, ನನಗೆ ಯಾಕೆ ಕಷ್ಟಗಳು ಬರುತ್ತದೆ, ಇಂತಹ ಪ್ರಶ್ನೆಗಳನ್ನು ಮಾಡಲಿಕ್ಕಾಗಿ ಈ ಕಷ್ಟಗಳಿಂದ ನಾನು ಹೇಗೆ ಪಾರಾಗಬೇಕು, ಈ ವಿಚಾರಗಳು ಮಾಡಲಿಕ್ಕೆ ಈ ಒಂದು ಮನುಷ್ಯ ಜನ್ಮ ಇರೋದು. ಅದು ಈ ರೀತಿಯಾದ ಒಂದು ಬ್ರಹ್ಮ ಜಿಜ್ಞಾಸೆ, ಇದನ್ನ ಪ್ರಾಣಿಗಳು ಮಾಡ್ಲಿಕ್ಕಾಗತ್ತಾ? ಇಲ್ಲ ಮಾತಾಜಿ, ಪ್ರಾಣಿಗಳು ಮಾಡ್ಲಿಕ್ಕಾಗೋದಿಲ್ಲ. ಅದಕ್ಕೆ ನಾವು ಈ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಲಿಕ್ಕೆ ಅಂದರೆ ನಾವು ಸತ್ವಗುಣಕ್ಕೆ ಬಂದಾಗ ಈ ರೀತಿಯಾದ ವಿಚಾರಗಳನ್ನು ಬ್ರಹ್ಮ ಜಿಜ್ಞಾಸೆ ಮಾಡಲಿಕ್ಕೆ ಸಾಧ್ಯ. ಸೊ ಹಾಗಾಗಿ ಈ ವಿದ್ಯೆಯ ಸಂಸ್ಕಾರಗಳನ್ನು ನಾವು ಬೆಳೆಸ್ಕೊಳ್ಬೇಕು. ಸೊ ಇದು ಹೇಗೆ, ಇದನ್ನು ಯಾವುದು ಅದು ಅಂತ ನಾವು ಯಾವಾಗ ಕೃಷ್ಣ ಪ್ರಜ್ಞೆಗೆ ಬರುತ್ತೇವೆ ಸ್ವಾಭಾವಿಕವಾಗಿ ಈ ಗುಣಗಳು ಬೆಳೆಯುತ್ತೆ. ಆದರೆ ಇದನ್ನು ನಾವು ಕೂಡ ಅಭ್ಯಾಸೇನ ಅಂದರೆ ಅದನ್ನು ನಾವು ಅಭ್ಯಾಸ ಮಾಡಿಕೊಳ್ಳಬೇಕು. ಈ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು. ಯಾವುದು ಕೂಡ ಅಭ್ಯಾಸ ಇಲ್ಲದೆ ಬರೋದಿಲ್ಲ ಅಲ್ವಾ? ಈ ಅಭ್ಯಾಸ ಇಲ್ಲದೆ ನಮಗೆ ಯಾವುದು ಬರೋದಿಲ್ಲ. ಸೊ ಹಾಗಾಗಿ ನಾವು ನಮ್ಮ ಪ್ರಜ್ಞಾಪೂರ್ವಕವಾಗಿ ನಮ್ಮ ಒಂದು ಇದರಿಂದ ಪ್ರಯತ್ನದಿಂದ ನಾವು ಈ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸ್ಕೊಳ್ಬೇಕು.
ಅದನ್ನೇ ಭಗವದ್ಗೀತೆಯಲ್ಲಿ ಹೇಳಿದ್ದಾರೆ ಜ್ಞಾನ ಅಂದ್ರೆ ಏನು ಅಂತ. ಸೊ ಹಾಗಾಗಿ ಇದನ್ನ ಬೆಳೆಸಿಕೊಂಡಾಗ ನಮಗೆ ಇದೆಲ್ಲ ಒಂದು ಸಂಸ್ಕಾರ ಬಂದಾಗ ನಮಗೆ ನಿಜವಾದ ವಿದ್ಯೆ ಬರುತ್ತೆ. ಸೊ ಇಲ್ಲಿ ವಿದ್ಯೆ ಅಂತಂದ್ರೆ ಬೇರೆ ವಿಚಾರ ಹೇಳಿಲ್ಲ. ವಿದ್ಯೆ ಅಂದ್ರೆ ಎಲ್ಲ ಈ ಗುಣಗಳನ್ನು ಬೆಳೆಸ್ಕೊಳ್ಳೋದು. ಸೊ ಆ ಗುಣಗಳನ್ನು ಯಾವುದು ಅಂತ ನೋಡೋಣ. ಅಲ್ಲಿ ಭಗವದ್ಗೀತೆಯ 13ನೇ ಅಧ್ಯಾಯದಲ್ಲಿ 8ರಿಂದ 12 ಶ್ಲೋಕಗಳಲ್ಲಿ ಹೇಳಿರುವಂತೆ ಈ ಕೆಳಕಂಡಂತೆ ವಿದ್ಯೆಯ ಸಂಸ್ಕಾರಗಳನ್ನು ಬೆಳೆಸಿಕೊಳ್ಳಬೇಕು. ಇಲ್ಲಿ ಶ್ರೀಲ ಪ್ರಭುಪಾದರು ವಿದ್ಯಾ ಮತ್ತು ಅವಿದ್ಯಾ ಈ ವಿಚಾರದ ಈ ಮಂತ್ರದಲ್ಲಿ ಮೊದಲು ವಿದ್ಯಾ ಅಂದ್ರೇನು ಅದರ ಬಗ್ಗೆ ಎಲ್ಲ ವ್ಯಾಖ್ಯಾನವನ್ನ ಹೇಳ್ತಾ ಇದ್ದಾರೆ. ಈಗ ಮೊದಲನೇ ಅಂಶ, ಒಬ್ಬನು ಸ್ವತಃ ಸಭ್ಯನಾಗಿ ಇತರರಿಗೆ ಸೂಕ್ತವಾಗಿ ಗೌರವವನ್ನು ಕೊಡುವುದನ್ನು ಕಲಿಯಬೇಕು. ಸೊ ಈಗ ಈ ಒಂದು ಭಗವದ್ಗೀತೆಯ ಮೊಟ್ಟ ಮೊದಲನೆಯ ಅಂದ್ರೆ ಈ 8ರಿಂದ 12ನೇ ಶ್ಲೋಕದಲ್ಲಿ ಮೊಟ್ಟ ಮೊದಲನೆಯ ವಿಚಾರ ಅಂದ್ರೆ ಅಮಾನಿತ್ವ. ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ. ಇದು ಮೊದಲನೇ ಶ್ಲೋಕ. ಇದರಲ್ಲಿ ಮೊದಲನೆಯ ಶ್ಲೋಕ ಮೊಟ್ಟ ಮೊದಲು ಬರ್ತಕ್ಕಂಥದ್ದು ಅಮಾನಿತ್ವಂ. ಅಮಾನಿತ್ವಂ ಅಂದ್ರೆ ಏನು? ಅಮಾನಿತ್ವಂ ಅಂತಂದ್ರೆ ಎಲ್ಲರಿಗೂ ಸೂಕ್ತವಾಗಿ ಗೌರವವನ್ನು ಕೊಡುವುದನ್ನು ಕಲಿಯಬೇಕು. ಈಗ ವಿದ್ಯಾ ದದಾತಿ ವಿನಯಂ ಅಂತ ನಾವು ಕೇಳಿದ್ದೇವೆ ಅಲ್ವಾ? ವಿದ್ಯೆ ಇದ್ದರೆ ವಿನಯ ಬರಬೇಕು. ಈ ವಿನಯ ಅಂತಂದ್ರೆ ಏನು? ವಿನಯ ಅಂತಂದ್ರೆ ಅದು ಇನ್ನೊಬ್ಬರಿಗೆ ಗೌರವ ಕೊಡೋದ್ರಿಂದ ಈ ವಿನಯ ನಮ್ಮಲ್ಲಿ ವಿನಯ ಇದೆ ಅಂತ ಹೇಗೆ ಗೊತ್ತಾಗುತ್ತೆ? ಇನ್ನೊಬ್ಬರಿಗೆ ನಾವು ಗೌರವ ಕೊಟ್ಟಾಗ ಅದು ಗೊತ್ತಾಗುತ್ತೆ. ನಾವು ಇನ್ನೊಬ್ಬರಂದ್ರೆ ಯಾರಿಗೆ ಗೌರವ ಕೊಡಬೇಕು? ಹರೇ ಕೃಷ್ಣ, ಯಾರಿಗೆ ಗೌರವ ಕೊಡಬೇಕು? ಗುರುಗಳಿಗೆ, ದೊಡ್ಡವರಿಗೆ ಮಾತಾಜಿ. ಗುರುಗಳಿಗೆ, ದೊಡ್ಡವರಿಗೆ. ಇಲ್ಲಿ ಭಗವಂತನ ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳು ಕೂಡ ಭಗವಂತನ ಮಕ್ಕಳೇ, ಅಂಶವೇ ಅಲ್ವಾ? ಮಮೈವಾಂಶ ಜೀವಲೋಕೆ. ಸೊ ಹಾಗಾಗಿ ಭಗವಂತನ ಎಲ್ಲ ಜೀವಿಗಳಿಗೂ ಸೃಷ್ಟಿಯಲ್ಲಿ ಒಂದು ರೀತಿಯ ಇದಿದೆ, ಪಾತ್ರ ಇದೆ. ಎಲ್ಲ ಜೀವಿಗಳಿಗೂ ನಾವು ಗೌರವ ಕೊಡಲೇಬೇಕು. ಒಂದು ಇರುವೆ ಇರಬಹುದು, ಒಂದು ಎಲ್ಲ ಹಾವು ಜೀವಿಗಳಲ್ಲಿ ಇರಬಹುದು. ಪರಮಾತ್ಮ ಇದ್ದಾನೆ. ಎಲ್ಲ ಜೀವಿಗಳಿಗೂ ನಾವು ಗೌರವ ಕೊಡಬೇಕು. ಹರೇ ಕೃಷ್ಣ. ಎಲ್ಲ ಜೀವಿಗಳು, ಒಂದು ಹಾವು ಇರ್ಬೋದು, ಒಂದು ಇರುವೆ ಇರ್ಬೋದು, ಒಂದು ಚೇಳಿರ್ಬೋದು, ಮನುಷ್ಯರಿರ್ಬೋದು ಅಥವಾ ಪಕ್ಷಿಗಳಿರಬಹುದು, ಎಲ್ಲದಕ್ಕೂ ಕೂಡ ನಾವು ಗೌರವ ಕೊಡಬೇಕು. ಸೊ ಇದರಲ್ಲಿ ಏನಾಗುತ್ತೆ, ಈ ಗೌರವ ಕೊಡೋದು ಅಂತಂದ್ರೆ ಹೇಗೆ ಅಂತ, ಯಾಕೆ ಗೌರವ ಕೊಡಬೇಕು ಅಂದ್ರೆ ಈ ಭಗವಂತನ ಸೃಷ್ಟಿಯಲ್ಲಿ, ಅವನ ಯೋಜನೆಯಲ್ಲಿ ಎಲ್ಲರಿಗೂ ಕೂಡ ಅವರದವರದೇ ಪಾತ್ರ ಇರುತ್ತೆ. ಈಗ ನಮಗೇನಾಗತ್ತೆ, ಈ ಒಬ್ಬ ವ್ಯಕ್ತಿ ಇಷ್ಟ ಇಲ್ಲದೇ ಇರಬಹುದು ಅಲ್ವಾ? ಇಷ್ಟ ಇಲ್ಲದೇ ಇರಬಹುದು. ಆದರೆ ಆ ವ್ಯಕ್ತಿ ಮತ್ತೊಬ್ಬರಿಗೆ ಅವನು ಮಾಡ್ತಾನೆ, ಬೇರೆಯೊಬ್ಬರಿಗೆ ಏನೋ ಮಾಡ್ತಾನೆ. ಅವನ ಜೀವನದಲ್ಲಿ ಬೆಲೆ ಇದೆ. ಪ್ರತಿಯೊಬ್ಬ ವ್ಯಕ್ತಿಗೂ ಬೆಲೆ ಇದೆ, ಪ್ರತಿಯೊಂದು ಜೀವಿಗೂ ಬೆಲೆ ಇದೆ. ಸೊ ಹಾಗಾಗಿ ಇಲ್ಲಿ ನಾವು ಅಮಾನಿತ್ವ ಅಂದರೆ ಸಭ್ಯ ವ್ಯಕ್ತಿ ಆಗಬೇಕು ನಾವು, ಮತ್ತೆ ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು. ಈ ಗೌರವವನ್ನು ಕೊಡೋದು ಹೇಗೆ ಬರ್ತದೆ ಅಂದರೆ ನಾವು ಈಗ ಕೆಲವರು ಹೇಳ್ತಾರೆ ಗೌರವ ಅಂದರೆ ಇನ್ನೊಬ್ಬರಿಗೆ ತಲೆಬಾಗಿ ನಮಸ್ಕರಿಸುವುದು. ಇದಷ್ಟೇ ಅಲ್ಲ ಗೌರವ. ಗೌರವ ಅಂದರೆ ನಾವು ಯಾರನ್ನು ದ್ವೇಷಿಸಬಾರದು. ದ್ವೇಷ ಭಾವನೆ ಇದ್ದಾಗ ಗೌರವ ಬರೋದಿಲ್ಲ ಅಲ್ವಾ? ಹೌದು ಮಾತಾಜಿ. ಹಾಗಾಗಿ ಇಲ್ಲಿ ಭಗವಂತನ ಈ ಒಂದು ಸೃಷ್ಟಿಯಲ್ಲಿ ಎಲ್ಲ ಜೀವಿಗಳಿಗೂ ನಾವು ಗೌರವ ಕೊಡಬೇಕು. ಎಲ್ಲ ವ್ಯಕ್ತಿಗಳಿಗೂ, ಎಲ್ಲರಿಗೂ ಕೂಡ ಗೌರವವನ್ನು ಕೊಡಬೇಕು. ಇದು ಮೊಟ್ಟ ಮೊದಲನೆಯ ಒಂದು ಗುಣ. ಸೊ ಇದು ಮೊದಲನೇ ಮೆಟ್ಟಿಲು. ಮೊದಲನೇ ಈ ವಿನಯ ಗುಣ ಇಲ್ಲದಿದ್ದರೆ ಅಂದ್ರೆ ನಮಗೆ ಮುಂದುವರ್ಲಿಕ್ಕೆ ಆಗೋಲ್ಲ. ಸೊ ಅಮಾನೀನ ಮಾನದೇನ, ಅದಕ್ಕೆ ಹೇಳ್ತಾರೆ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾಹರಿ. ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳಿದ್ದಾರೆ. ಸೊ ಚೈತನ್ಯ ಮಹಾಪ್ರಭುಗಳು ಸ್ವತಃ ಕೃಷ್ಣನೇ. ಸೊ ಹಾಗಾಗಿ ಎಲ್ಲರಿಗೂ ಗೌರವ ಕೊಡಬೇಕು ಅಂದರೆ ನಮ್ಮ ಬಗ್ಗೆ ನಮ್ಮನ್ನೇ ನಾವು ಯೋಚನೆ ಮಾಡೋದನ್ನು ನಾವು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಸೊ ಹಾಗಾಗಿ ಈ ಗುಣವನ್ನು ನಾವು ವಿದ್ಯೆಯ ಸಂಸ್ಕಾರಗಳು ಇದು. ಎರಡನೇ ವಿಚಾರ ಅದಂಭಿತ್ವ. ಎರಡನೇದು ಸೊ ಅಮಾನಿತ್ವ ಅದಂಬಿತ್ವಂ. ಅದಂಬಿತ್ವ ಅಂದರೆ ಏನು ಅಂತ ನೋಡೋಣ. ಅದಂಬಿತ್ವ
ಎರಡನೇ ವಿಚಾರ, ಕೇವಲ ಹೆಸರು ಪ್ರಸಿದ್ಧಿಗಳಿಗಾಗಿ ತಾನು ಧರ್ಮಿಷ್ಠನೆಂಬ ಸೋಗು ಹಾಕಬಾರದು. ಈಗ ಅದಂಬಿತ್ವ, ಜಂಬ ಅಂದ್ರೆ ಏನು? ಹರೇ ಕೃಷ್ಣ. ಜಂಬವನ್ನು ಬಿಡಬೇಕು ಅಂತ ಹೇಳ್ತಾ ಇದ್ದಾರೆ. ಜಂಬ ಅಂದ್ರೆ ಏನು, ಯಾರಾದ್ರೂ ಹೇಳ್ತೀರಾ? ನಾನ್ ಮಾಡಿದ್ದೆ ಸರಿ, ನನ್ನಲ್ಲೇ ಎಲ್ಲ ಇದೆ ಎಂದು ಅಹಂಕಾರವಾಗಿ ತೋರಿಸುವುದು. ನನ್ನಲ್ಲಿ ಆ ಗುಣ ಜಂಬ ಅಂದ್ರೆ ಇಲ್ಲ. ಕೊಚ್ಚಿಗಳದು. ನನ್ನಲ್ಲಿ ಆ ಗುಣ ಕೊಚ್ಚಿಗಳದಂತ. ಇಲ್ಲ. ನನ್ನಲ್ಲಿ ಆ ಗುಣ ಇಲ್ಲ, ಆದರೆ ಆ ಗುಣ ಇದೆ ಅಂತ ತೋರಿಸ್ಕೊಳ್ಳೋದು. ಈಗ ಏನಂತಂದ್ರೆ ನಾನು ಈಗ ನಾವೀಗ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಇದ್ದೇವೆ. ನಾವೇನು ಆತ್ಮ ಸಾಕ್ಷಾತ್ಕಾರವನ್ನ ಮಾಡಿಕೊಂಡಿಲ್ಲ. ಯಾರಾದರೂ ಮಾತಾಜಿ ನೀವು ಆತ್ಮ ಸಾಕ್ಷಾತ್ಕಾರ ಹೊಂದಿದ್ದೀರಿ ಹಾಗಂತಂದ್ರೆ ನಾನು ಅದಕ್ಕೆ ಪಾತ್ರ ಅಲ್ಲ. ಸೊ ಅದಕ್ಕೆ ಅರ್ಹ ಅಲ್ಲ, ಅದಿನ್ನೂ ನಾನು ಪಡ್ಕೊಂಡಿಲ್ಲ. ಆದರೂ ಆ ರೀತಿ ತೋರಿಸೋದು ಅದು ಜಂಬ. ಸೊ ಹಾಗಾಗಿ ಇಲ್ಲಿ ನಾವು ಭಕ್ತಿಯನ್ನು ಮಾಡೋದು ಬೇರೆಯವರಿಗೆ ತೋರಿಸ್ಕೊಳ್ಳಿಕ್ಕೆ ಅಲ್ಲ, ಬೇರೆಯವರಿಗೆ ಗಮನ ಸೆಳೆಯುವುದಕ್ಕೆ ಭಕ್ತಿ ಸೇವೆ ಅಲ್ಲ. ಹಾಗಾದರೆ ಭಕ್ತಿ ಸೇವೆ ಯಾರಿಗೋಸ್ಕರ ಎಂದರೆ ಕೃಷ್ಣನ ಗಮನ ಸೆಳೆಯುವುದಕ್ಕೆ, ಒಂದೇ ಒಂದು ಭಗವಂತನ ಗಮನ ಸೆಳೆಯುವುದಕ್ಕಾಗಿ ಈ ಭಕ್ತಿ ಸೇವೆ, ಭಗವಂತನ ಮತ್ತು ಗುರುವಿನ ಗಮನ ಸೆಳೆಯುವುದಕ್ಕಾಗಿ ಭಕ್ತಿ ಸೇವೆ. ಸೊ ಹಾಗಾಗಿ ನಾವು ಮಾನ ಪೂಜೆ ಪ್ರತಿಷ್ಠೆ ಕೇವಲ ಹೆಸರು ಬರಬೇಕು ಅಂತ ಧರ್ಮಿಷ್ಠನೆಂದು ಸೋಗು ಹಾಕಬಾರದು, ಹೊರಗಿಂದ ತೋರಿಸ್ಕೊಳ್ಬಾರ್ದು. ನಿಜವಾಗಿ ನಮ್ಮ ಒಂದು ಇದನ್ನೇ ಅಮಾನಿತ್ವ ಅಂತ, ಅದಂಬಿತ್ವ ಅಂತ ಕರೀತಾರೆ. ಜಂಬವನ್ನು ನಾವು ಬಿಡಬೇಕು. ಮೂರನೇ ವಿಚಾರ, ಕಾಯೇನ ವಾಚ ಮನಸ ಇತರರಿಗೆ ತೊಂದರೆ ಕೊಡಬಾರದು. ಇಲ್ಲಿ ಶ್ರೀಲ ಪ್ರಭುಪಾದರು ಅಹಿಂಸೆ ವಿಚಾರವನ್ನ ಮಾತನಾಡ್ತಾ ಇದ್ದಾರೆ. ಸೊ ಅಹಿಂಸೆ ಅಂತಂದ್ರೆ ನಾವು ಬೇರೆಯವರಿಗೆ ದೈಹಿಕವಾಗಿ ಹಿಂಸೆ ಕೊಡೋದು ಅಂತ ತಿಳ್ಕೊಂಡಿದ್ದೇವೆ ಅಲ್ವಾ? ಹರೇ ಕೃಷ್ಣ. ಆದರೆ ಇಲ್ಲಿ ಭಗವದ್ಗೀತೆಯಲ್ಲಿ ನಮಗೆ ಭಗವಂತ ಏನ್ ಹೇಳ್ತಾ ಇದ್ದಾನೆ? ನಮ್ಮ ಮನಸ್ಸಿನಲ್ಲಿ, ನಮ್ಮ ಮಾತಿನಲ್ಲಿ ಕೂಡ, ಅದೊಂದೇ ಅಲ್ಲ, ಕೃತಿಯಲ್ಲಿ ಕೂಡ ನಾವು ಇನ್ನೊಬ್ಬರಿಗೆ ಕಳವಳ ಉಂಟಾಗುವ ಪರಿಸ್ಥಿತಿಯನ್ನು ಮಾಡಬಾರದು. ನಮ್ಮಿಂದ ಇನ್ನೊಬ್ಬರಿಗೆ ಅಂದರೆ ಆತಂಕ ಉಂಟಾಗುವ ಪರಿಸ್ಥಿತಿಯನ್ನು ನಾವು ಮಾಡಬಾರದು. ಇದು ತುಂಬಾ ಆಳವಾದ ಒಂದು ಅಹಿಂಸೆಯ ಒಂದು ವ್ಯಾಖ್ಯಾನ. ಸೊ ಹಾಗಾಗಿ ಅಹಿಂಸೆ ಹೇಳೋದನ್ನ ನಾವು ಇದನ್ನ ನಾವು ಬೆಳೆಸ್ಕೊಳ್ಬೇಕು. ನಾವು ಈಗ ಎಷ್ಟೋ ವಿಚಾರದಲ್ಲಿ ನಾವು ಇನ್ನೊಬ್ಬರಿಗೆ ನಮ್ಮ ವರ್ತನೆಯಿಂದ, ನಮ್ಮ ಮಾತಿನಿಂದ ಕೂಡ ತೊಂದರೆ ಉಂಟಾಗುತ್ತೆ ಅಲ್ವಾ? ಹೌದು ಮಾತಾಜಿ, ಹೌದು. ಇದನ್ನ ಮನಸ್ಸಿನಲ್ಲಿಯೂ ಕೂಡ ನಾವು ಅವರಿಗೆ ಆತರ ನಾವು ಹಿಂಸೆ ಕೊಡಬಾರ್ದಂತೆ. ಅಂದ್ರೆ ನಮ್ಮ ಮನಸ್ಸನ್ನು ಕೂಡ ನಾವು ಅಷ್ಟು ಒಂದು ಹತೋಟಿಯಲ್ಲಿ ಇಟ್ಕೊಳ್ಬೇಕು. ಇನ್ನೊಬ್ಬರ ಬಗ್ಗೆ ನಾವು ಹಿಂಸೆ ಕೊಡಬಾರದು. ಅಂದ್ರೆ ಅವರಿಗೆ ಕಳವಳ ಉಂಟಾಗುವ ಪರಿಸ್ಥಿತಿಯನ್ನು ನಾವು ನಮ್ಮ ಮನಸ್ಸಿನಲ್ಲಾಗಲಿ, ನಮ್ಮ ಮಾತಿನಲ್ಲಾಗಲಿ, ನಮ್ಮ ಒಂದು ಕೃತಿ ಅದರಲ್ಲಾಗಲಿ ನಾವು ಮಾಡಬಾರ್ದು. ಸೊ ಹಾಗಾಗಿ ಇದು ತುಂಬಾ ಅಂದ್ರೆ ಏನಾಗುತ್ತೆ ಅಂತಂದ್ರೆ ಬಹಳ ಮುಖ್ಯ ಆಗಿದೆ ಇದು. ಯಾಕೆಂತಂದ್ರೆ ತುಂಬಾ ಸುಲಭವಾಗಿ ನಾವು ಇನ್ನೊಬ್ಬರಿಗೆ ಆತಂಕವನ್ನು ಉಂಟು ಮಾಡೋದು ನಮಗೆ ಒಂದು ಇದಾಗ್ಬಿಟ್ಟಿದೆ ಅಲ್ವಾ? ಹೌದು ಮಾತಾಜಿ. ಅದಕ್ಕಾಗಿ ಯಾರಿಗಾದರೂ ಏನಾದರೂ ಒಂದು ಆತಂಕದ ವಿಷಯ ಹೇಳಬೇಕಾದ ಸಂದರ್ಭ ಬಂದರೂ ಕೂಡ ಅದನ್ನು ತುಂಬಾ ಸಮಯ ವಿಚಾರ ಮಾಡಿ ಹೇಳಬೇಕಾಗತ್ತೆ. ಯಾಕೆಂತಂದ್ರೆ ನಾವು ಈಗ ಏನಾಗತ್ತೆ ಅಂತಂದ್ರೆ ಯಾವುದೇ ವಿಚಾರವನ್ನು ಹೇಳೋದು ಒಮ್ಮೆಗೆ ನಾವು ಹೇಳ್ಬಿಡ್ತೇವೆ, ಅದು ಆತಂಕ ಉಂಟಾಗ್ಬಿಡತ್ತೆ ಅಲ್ವಾ? ಈಗ ಕೆಲವೊಬ್ರು ಏನಾದರೂ ವಾಟ್ಸಪ್ ಅಲ್ಲಿ ಏನಾದರೂ ಮೆಸೇಜ್ ಕಳಿಸ್ಬಿಡ್ತಾರೆ, ಅದು ನಮಗೆ ಇಷ್ಟ ಆಗೋದಿಲ್ಲ. ನಾವು ಒಮ್ಮೆಗೆ ಅದರ ಮೇಲೆ ರಿಯಾಕ್ಟ್ ಮಾಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ಒಮ್ಮೆಗೆ ಏನಾದರೂ ಬರ್ಬಿಡ್ತೇವೆ. ಈಗ ಆಗೋದಿಲ್ಲ. ಯಾವುದನ್ನು ನಾವು ಒಂದು ರೀತಿ ಇದರಿಂದ ಅಂದ್ರೆ ತಕ್ಷಣವಾಗಿ ನಾವು ಅದಕ್ಕೆ ರಿಯಾಕ್ಟ್ ಆಗಬಾರ್ದು. ಆದರೆ ನಿಧಾನವಾಗಿ ರೆಸ್ಪಾಂಡ್ ಮಾಡಬೇಕು, ಪ್ರತಿಕ್ರಿಯೆಯನ್ನು ಕೊಡಬೇಕು. ಸೊ ಇದೆಲ್ಲ ಏನು, ಯಾಕೆಂದ್ರೆ ಅದು ಇನ್ನೊಬ್ಬರಿಗೆ ಹಿಂಸೆ ಆಗಬಹುದು. ಸೊ ಹಾಗಾಗಿ ಆ ರೀತಿಯಾದ ನಾವು ನಮ್ಮ ಜೀವನದಲ್ಲಿ ಈ ರೀತಿಯಾದ ಅಹಿಂಸಾ ವಿಚಾರವನ್ನು ನಾವು ಮಾಡ್ಕೊಳ್ಬೇಕು. ಹರೇ ಕೃಷ್ಣ.
ಮ್ಯೂಟಲ್ಲಿ ಇಟ್ಕೊಳ್ಳಿ ಮಾತಾಜಿ. ಹರೇ ಕೃಷ್ಣ ಗೀತಾ ಮಾತಾಜಿ. ಈಗ 3ನೇ ವಿಚಾರ, 4ನೇ ವಿಚಾರ, ಇತರರಿಂದ ಪ್ರಚೋದನೆಗೊಳಗಾದಾಗಲೂ ತಾಳ್ಮೆಯಿಂದ ಇರುವುದನ್ನು ಕಲಿಯಬೇಕು. ಇಲ್ಲಿ ಏನಾಗುತ್ತೆ ಅಂತಂದ್ರೆ ತಾಳ್ಮೆ ವಿಚಾರ, ಕ್ಷಾಂತಿ. ಕ್ಷಾಂತಿ ಅಂದ್ರೆ ಸಹನೆ, ತಾಳ್ಮೆ. ನಾವು ಅದನ್ನ ಈಗ ಇನ್ನೊಬ್ಬರನ್ನ ನಾವು ತಾಳಬೇಕು. ತಾಳಬೇಕು ಅಂತಂದ್ರೆ ಈಗ ನಮಗೆ ಯಾರಾದರೂ ಅಪಮಾನ ಮಾಡಿದ್ರು, ಅಗೌರವ ಮಾಡಿದ್ರು, ಅಥವಾ ನಮಗೆ ಏನಾದರೂ ಒಂದು ಮನಸ್ಸಿಗೆ ತಾಗುವಂತ ವಿಚಾರ ಮಾಡಿದ್ರು, ಈಗ ಇದೆಲ್ಲ ಆದ್ರೆ ನಾವು ಇಮ್ಮಿಡಿಯೇಟ್ಲಿ ತಕ್ಷಣವೇ ನಾವು ಅವರಿಗೆ ಏನಾದ್ರೂ ಹೇಳ್ಬಿಡ್ತೀವಿ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು. ಈ ಸಹಿಷ್ಣುತೆಯನ್ನು ಬೆಳೆಸ್ಕೋಬೇಕು ಅಂತ ಹೇಳ್ತಾರೆ. ಸಹಿಷ್ಣುತೆ ಅಂತಂದ್ರೆ ಈಗ ನಾವು ಅಂದ್ರೆ ಮರವನ್ನ ಕಡಿದ್ರೆ ಕೂಡ ಅದು ಮರ ಮತ್ತೆ ಚಿಗುರುತ್ತೆ, ಅದೇನು ಪ್ರತಿಕ್ರಿಯೆ ಮಾಡೋದಿಲ್ಲ, ಅದೇನು ಇದು ಮಾಡೋದಿಲ್ಲ, ಅಂದ್ರೆ ಸಹಿಸ್ಕೊಳ್ತದೆ. ಹಾಗೆ ತರೋರಪಿ ಸಹಿಷ್ಣುನ. ಸೊ ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ ಅಮಾನೀನ ಮಾನದೇನ ಕೀರ್ತನೀಯ ಸದಾ ಹರಿ. ತೃಣಾದಪಿ ಸುನೀಚೇನ ತರೋರಪಿ ಸಹಿಷ್ಣುನ. ಸೊ ಹಾಗಾಗಿ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಮುಂದುವರಿಬೇಕು ಅಂತಂದ್ರೆ ಎಷ್ಟೋ ರೀತಿಯಾದ ಅಡೆತಡೆಗಳು ಉಂಟಾಗತ್ತೆ. ಅದನ್ನೆಲ್ಲ ನಾವು ಸಹಿಸ್ಕೊಳ್ತಕ್ಕಂಥದ್ದು. ಯಾಕೆಂತಂದ್ರೆ ಆಧ್ಯಾತ್ಮಿಕ ಪ್ರಗತಿ ಹೊಂದಬೇಕಾದ್ರೆ ಸ್ವಲ್ಪ ಅಲ್ಲ, ತುಂಬಾ ಅಡ್ಡಿ ಆತಂಕಗಳು ಬರುತ್ತೆ. ಸೊ ಅದನ್ನ ನಾವು ಸಹಿಸ್ಕೊಳ್ಬೇಕು. ಅದನ್ನ ನಾವು ದೃಢ ನಿರ್ಧಾರದಿಂದ, ದೃಢ ಸಂಕಲ್ಪದಿಂದ ನಮ್ಮ ಹಾದಿಯಲ್ಲಿ ನಾವು ಇರಬೇಕು. ಸೊ ಇಲ್ಲಿ ನಾವು ಉತ್ತಮ ಉದಾಹರಣೆ ಅಂದ್ರೆ ಪ್ರಹ್ಲಾದ ಮಹಾರಾಜ. ಅವನಿಗೆ ಎಷ್ಟು ತಂದೆ ಹಿರಣ್ಯಕಶಿಪು ತುಂಬಾ ತೊಂದರೆ ಕೊಟ್ಟ. ಯಾಕೆಂದ್ರೆ ಅವನು ವಿಷ್ಣುವನ್ನ ಆರಾಧನೆ ಮಾಡ್ತಾ ಇದ್ದ. ಸೊ ಹಾಗಾಗಿ ಆ ರೀತಿಯಾಗಿ ನಾವು ಸಹನೆಯನ್ನು ಮಾಡ್ಕೊಳ್ಬೇಕು. ಇದನ್ನ ನಾವು ಉತ್ತಮ ಭಕ್ತರಲ್ಲೂ, ಶುದ್ಧ ಭಕ್ತರಲ್ಲೂ ಕೂಡ ನಾವು ನೋಡಬಹುದು. ಶುದ್ಧ ಭಕ್ತರು ಎಂತಹ ಸಮಯದಲ್ಲೂ ಕೂಡ ಅವರು ಯಾವುದೇ ಒಂದು ವಿಚಾರವನ್ನಾದರೂ ಕೂಡ ತಕ್ಷಣ ಅವರು ಪ್ರತಿಕ್ರಿಯಿಸೋದಿಲ್ಲ. ಆಮೇಲೆ ಸಮಯ ತೆಗೆದುಕೊಂಡು ಆ ಸಮಯದ ಮೇಲೆ ಸ್ವಲ್ಪ ಸಮಯದ ನಂತರ ಅವರು ಉತ್ತರಿಸುತ್ತಾರೆ. ಹಾಗಾಗಿ ನಾವು ತಕ್ಷಣವೇ ಉತ್ತರ ಕೊಡಬಾರ್ದು. ಇದೆಲ್ಲ ಹೇಗೆ ಸಾಧ್ಯ? ಇದು ಹೇಗೆ ಸಾಧ್ಯ ಅಂದರೆ ನಾವು ಭಗವಂತನ ಮೇಲೆ ಅವಲಂಬಿತರಾದಾಗ, ಕೃಷ್ಣನ ಮೇಲೆ ಡಿಪೆಂಡ್ ಆದಾಗ, ಅವಲಂಬಿತವಾದಾಗ ಇದು ಸಾಧ್ಯ ಅಲ್ವಾ? ಹರೇ ಕೃಷ್ಣ. ಭಗವಂತ ನಂಗೆ ಇದೊಂದು, ಕೃಷ್ಣ ನನಗೆ ಇದೊಂದು ಸಂದರ್ಭ ಬಂದಿದೆ, ಆತಂಕ ಅಥವಾ ಯಾವುದೇ ವಿಚಾರ ನನಗೆ ಇದು ಗೊತ್ತಿಲ್ಲ, ನಾನು ಹೇಗೆ ಇದನ್ನು ನಾನು ಇದಕ್ಕೆ ಹೇಗೆ ನಡ್ಕೋಬೇಕು, ಇದನ್ನ ದಯವಿಟ್ಟು ನನಗೆ ತಿಳಿಸು. ಭಗವಂತ ತಿಳಿಸ್ತಾನೆ. ಸೊ ಇದು ಹೇಗೆ ಕೇಳಿದರೆ ನಾವು ಎಷ್ಟು ಭಗವಂತನಲ್ಲಿ ಡಿಪೆಂಡ್ ಆಗಿದೆ ಅದರ ಮೇಲೆ ಇದು ಇರ್ತದೆ. ಸೊ ಹಾಗಾಗಿ ಶುದ್ಧ ಭಕ್ತರು ಅವರು 100ಕ್ಕೆ 100 ಭಾಗ ಭಗವಂತನಲ್ಲಿ ಅವರು ಅವಲಂಬಿತರಾಗಿರ್ತಾರೆ. ಹಾಗಾಗಿ ಅವರಿಗೆ ಯಾವಾಗಲೂ ಭಗವಂತನ ಸಂಪರ್ಕದಲ್ಲಿ ಇರ್ತಾರೆ. ಹಾಗಾಗಿ ಅವರಿಗೆ ಭಗವಂತ ಉತ್ತರ ಕೊಡ್ತಾರೆ, ಪ್ರತಿಕ್ರಿಯಿಸ್ತಾನೆ ಭಗವಂತ. ಸೊ ಹಾಗಾಗಿ ನಾವು ಯಾವುದೇ ವಿಚಾರದಲ್ಲಿ ಕೂಡ ಇನ್ನೊಬ್ಬರು ನಮ್ಮನ್ನು ಪ್ರಚೋದನೆ ಮಾಡಿದ್ರು ಕೂಡ ನಾವು ಅದನ್ನ ತಾಳ್ಮೆಯಿಂದ ಇರೋದನ್ನ ನಾವು ಕಲಿಬೇಕು. ಶಾಂತಿ. ಇಲ್ಲಿ ಮತ್ತೊಂದು 5ನೇ ವಿಚಾರ, ಹೇಳುವುದೊಂದು ಮಾಡುವುದೊಂದು ಎನ್ನುವಂತೆ ನಡೆಯಬಾರದು. ಅಂದ್ರೆ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ? ಹೇಳುವುದೊಂದು ಮಾಡೋದೊಂದು ಅಂದರೆ ಹಿಪೋಕ್ರಸಿ. ನಾವೊಂದು ಹೇಳ್ತೇವೆ, ಮತ್ತೊಂದು ಮಾಡೋದು. ಸೊ ಇಲ್ಲಿ ಆರ್ಜವ, ಇದನ್ನ ಆರ್ಜವ, ಸರಳತೆಯಿಂದ ನಡ್ಕೊಳ್ಬೇಕು. ಸರಳತೆ ಅಂತಂದ್ರೆ ನೇರ ನಡತೆ ಅಂದ್ರೆ ಪ್ರಾಮಾಣಿಕತೆಯಿಂದ ಇರಬೇಕು. ಇದು ಹೇಗೆ ಪ್ರಾಮಾಣಿಕತೆಯಿಂದ ಇರೋದು? ಈಗ ಒಂದು ಕುಟುಂಬದಲ್ಲಿ 4-5 ಜನ ಇರ್ತಾರೆ ಅಂತ ತಿಳ್ಕೊಳ್ಳೋಣ. ಆದರೆ ಪ್ರತಿಯೊಬ್ಬರು ಒಬ್ರಿಗೊಬ್ಬರು ಪ್ರಾಮಾಣಿಕತೆಯಿಂದ ಇರಬೇಕು. ಇದು ಬಹಳ ಮುಖ್ಯವಾದದ್ದು. ಈಗ ಫ್ರೆಂಡ್ಸ್ ಇರ್ತಾರೆ ತುಂಬಾ ಒಂದು ಜೊತೆಯಲ್ಲಿ, ಅವರು ಕೂಡ ಒಬ್ಬರಿಗೊಬ್ಬರು ಪ್ರಾಮಾಣಿಕತೆಯಿಂದ ಇರಬೇಕು. ಈಗ ಭಕ್ತರ ಸಂಘದಲ್ಲಿ ಕೂಡ ಪ್ರಾಮಾಣಿಕತೆ ಇರಬೇಕು. ಯಾಕೆ ಅಂತಂದ್ರೆ ಪ್ರಾಮಾಣಿಕತೆ ಇದ್ರೆ ತಾನೇ ನಮಗೆ ನಂಬಿಕೆ ಉಂಟಾಗತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಯಾರಾದ್ರೂ ಇವರು ತುಂಬಾ ಪ್ರಾಮಾಣಿಕರಪ್ಪ, ಇವರು ಯಾವಾಗ್ಲೂ ಇವ್ರು ಹೇಳಿದಂದ್ರೆ ಅದೇ ತರ ನಡ್ಕೋತಾರೆ, ಇದು ಬಂದ್ರೆ, ಪ್ರಾಮಾಣಿಕತೆ ಬಂದ್ರೆ ಮಾತ್ರ ನಮಗೆ ಏನಾಗತ್ತೆ, ಆ ಒಂದು ನಂಬಿಕೆ ಜನರಲ್ಲಿ ಉಂಟಾಗತ್ತೆ. ಆದ್ದರಿಂದ ನಾವು ನೇರ ನಡತೆ, ಸರಳತೆ, ಆರ್ಜವ ಇದನ್ನ ನಾವು ಬೆಳೆಸ್ಕೊಳ್ಬೇಕು.
ಮತ್ತೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸಬಲ್ಲ ಸದ್ಗುರುವನ್ನು ಹುಡುಕಿ ಅವನನ್ನು ಆಶ್ರಯಿಸಿ ಅವನ ಸೇವೆ ಮಾಡಿ ಅವನಿಂದ ಎಲ್ಲವನ್ನು ತಿಳಿದುಕೊಳ್ಳಬೇಕು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಗುರುಪಾದಾಶ್ರಯ. ಸೊ ಆಚಾರ್ಯೋಪಾಸನಂ, ಇದನ್ನ ಶ್ರೀಲ ಪ್ರಭುಪಾದ ಆಚಾರ್ಯೋಪಾಸನಂ. ಈಗ ಆಚಾರ್ಯೋಪಾಸನೆ ಅಂದರೆ ಗುರುವನ್ನು ಪಡೆದುಕೊಳ್ಳುವುದು. ಇದು ಆಪ್ಷನ್ನ ಅಥವಾ ಇದು ಬೇಕೇ ಬೇಕಾ? ಹರೇ ಕೃಷ್ಣ. ಬೇಕೇ ಬೇಕು ಮಾತಾಜಿ. ಮಾತಾಜಿ. ಗುರುವನ್ನು ಆಶ್ರಯಿಸುವುದು ಆಪ್ಷನ್ ಅಲ್ಲ. ಗುರುವಿದ್ರು ನಡೀತದೆ, ಇಲ್ಲದಿದ್ರು ನಡೀತದೆ, ಇಲ್ಲ, ಗುರು ಬೇಕೇ ಬೇಕು. ಸೊ ಅದರಲ್ಲಿ ಗುರುವನ್ನ ಆಶ್ರಯಿಸುವುದು ಬೇಕೇ ಬೇಕು. ಗುರುಪಾದಾಶ್ರಯ. ಯಾಕೆ ಗುರು ಬೇಕು ಅಂತಂದ್ರೆ ಅವನು ನಮ್ಮ ಆಧ್ಯಾತ್ಮಿಕ ಸಾಕ್ಷಾತ್ಕಾರದ ಮಟ್ಟವನ್ನು ಹಂತ ಹಂತವಾಗಿ ತಲುಪಿಸ್ತಾನೆ. ಸೊ ಗುರು ಏನು? ಭಗವಂತನ ಪ್ರತಿನಿಧಿ. ಗುರುವು ಭಗವಂತನ ಪ್ರತಿನಿಧಿ. ಗುರುವು ಭಗವಂತನ ಪ್ರತಿನಿಧಿ. ಗುರುವು ಭಗವಂತನನ್ನು ನಮಗೆ ಕೊಡಬಲ್ಲ. ಈಗ ಅದಕ್ಕೆ ಭಗವದ್ಗೀತೆಯಲ್ಲೇ ಭಗವಂತ ಹೇಳಿದ್ದಾನೆ, ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವಯ ಉಪದೇಕ್ಷಂತಿ ತೇ ಜ್ಞಾನಿನಃ ತತ್ವದರ್ಶಿನಃ. ಅವನು ಭಗವಂತನನ್ನು ಕಂಡಿದ್ದಾನೆ, ಭಗವಂತನನ್ನು ಹೃದಯದಲ್ಲಿ ಇಟ್ಕೊಂಡಿದ್ದಾನೆ, ಕೃಷ್ಣನನ್ನು, ಆ ಗುರುವು. ಸೊ ಹಾಗಾಗಿ ಆ ಗುರುವಿನ ನಾವು ಕಂಡುಕೊಳ್ಬೇಕು. ಗುರುವನ್ನು ನಾವು ಹೇಗೆ ಕಂಡುಕೊಳ್ಬೇಕು? ಗುರು ಹೇಗೆ ಅಂತ ಕೇಳಿದರೆ, ಗುರುವು ಅವನನ್ನು ಗುರು ಏವ ಅಭಿಗಚ್ಚೇತ್. ಏನು ಹೇಳ್ತದೆ ನಮಗೆ ಶಾಸ್ತ್ರ? ಗುರುವಿನ ಹತ್ರ ನಾವು ಹೋಗಲೇಬೇಕು, ಗುರುವನ್ನು ನಾವು ಪಡ್ಕೊಳ್ಳೇಬೇಕು. ಯಾಕೆಂತಂದರೆ ಆ ಗುರುವು ನಮಗೆ ಕೃಷ್ಣನನ್ನು ಕೊಡಬಲ್ಲ. ನಮಗೆ ಆಧ್ಯಾತ್ಮಿಕ ಸಾಕ್ಷಾತ್ಕಾರಕ್ಕೆ ನಿಧಾನವಾಗಿ ನಮ್ಮನ್ನು ತಲುಪಿಸಬಲ್ಲ. ಯಾಕೆಂದರೆ ನಮ್ಮಿಂದ ನಮಗೆ ಆಧ್ಯಾತ್ಮಿಕದಲ್ಲಿ ಮುಂದುವರಲಿಕ್ಕೆ ಆಗೋದಿಲ್ಲ, ನಮಗೆ ಗೊತ್ತಿಲ್ಲ. ಗುರುವು ಏನಾಗಿದೆ, ನಾವು ಅಜ್ಞಾನದಲ್ಲಿ ಹುಟ್ಟಿದ್ದೇವೆ. ಅಜ್ಞಾನ ತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಚಕ್ಷುರು ಉನ್ಮೀಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಅಜ್ಞಾನದ ಅಂಧಕಾರದಲ್ಲಿ ನಾನು ಹುಟ್ಟಿದ್ದೇನೆ, ನನಗೆ ಜ್ಞಾನದ ಬೆಳಕನ್ನು ಗುರು ಕೊಡ್ತಾನೆ. ಜ್ಞಾನ, ಸೊ ಈ ಜ್ಞಾನದ ಬೆಳಕನ್ನು ಕೊಡ್ತಾನೆ. ಸೊ ಹಾಗೆ ಮೊದಲು ಏನು ಮಾಡಬೇಕು? ತದ್ವಿದ್ಧಿ ಪ್ರಣಿಪಾತೇನ, ಅವನಿಗೆ ಗುರುವನ್ನು ಹುಡುಕಿ ಗುರುವಿಗೆ ಆಶ್ರಯಿಸಪಡಬೇಕು. ಅಂದರೆ ಶರಣಾಗತ ಆಗಬೇಕು, ಗುರುವಿನಲ್ಲಿ ಶರಣಾಗತನಾಗಬೇಕು, ಮತ್ತೆ ಅವನ ಸೇವೆ ಮಾಡಬೇಕು. ತದ್ವಿದ್ಧಿ ಪ್ರಣಿಪಾತೇನ ಪರಿಪ್ರಶ್ನೇನ ಸೇವೆಯ ಗುರುವಿನ ಸೇವೆ ಮಾಡಬೇಕು. ಆಮೇಲೆ ಪ್ರಶ್ನೆಗಳನ್ನು ಕೇಳಿ ಅವನಿಂದ ತಿಳಿದುಕೊಳ್ಳಬೇಕು. ಸೊ ಹಾಗಾಗಿ ಗುರುವಿನ ಜೊತೆ ಆ ಸಂಪರ್ಕ ಆಯಿತು. ನನಗೆ ದೀಕ್ಷೆ ಆಯಿತು ನಾನು ಹರಿಬೋಲ್ ಅಂತ ಹೇಳ್ಕೊಂಡ್ರೆ ಆಗೋದಿಲ್ಲ. ದೀಕ್ಷಾ ಜೀವನ ಅಂದರೆ ಆಧ್ಯಾತ್ಮಿಕ ಜೀವನದ ಪ್ರಾರಂಭ. ಸೊ ಹಾಗಾಗಿ ಗುರು ಅಂದರೆ ಯಾರು? ಗುರು ಅಂದರೆ ಅವನು ಕೃಷ್ಣನಲ್ಲಿ ಅಡಿಕ್ಟ್ ಆದವನು. ಕೃಷ್ಣನಲ್ಲಿ ಅಡಿಕ್ಟ್ ಆಗುವುದು ಅಂದರೆ ಏನು? ಅವನು ಸದಾ ಸರ್ವದಾ ಕೃಷ್ಣನ ಒಂದು ಪ್ರಜ್ಞೆಯಲ್ಲಿಯೇ ಅವನು ಇರ್ತಕ್ಕಂಥ ಭಕ್ತಿ ಸೇವೆಯನ್ನ ಸರ್ವದಾ ಮಾಡ್ಕೊಂಡಿರ್ತಕ್ಕಂಥವನು. ಸೊ ಹಾಗಾಗಿ ಅಂತಹ ಸದ್ಗುರುವು, ಸಂಪ್ರದಾಯದಿಂದ ಬಂದ ಗುರುವು, ಅವರನ್ನು ಆಶ್ರಯಿಸಬೇಕು. ಮತ್ತೆ ಅವರ ಸಂಪರ್ಕದಲ್ಲಿ ನಾವು ಸದಾ ಇರಬೇಕು, ಗುರುವಿನ ಸಂಪರ್ಕ. ಯಾಕೆಂದರೆ ಗುರುವಿನ ಮೇಲೆ ಯಾವಾಗಲೂ ನಾವು ಡಿಪೆಂಡ್ ಆಗಿರಬೇಕು, ಗುರುವಿನ ಮೇಲೆ ಅವಲಂಬ ಜೀವನ. ಸೊ ಹಾಗಾಗಿ ಗುರುವಿನ ಆ ಪಾದಾಶ್ರಯ ಇದು ಬಹಳ ಮುಖ್ಯವಾದದ್ದು. ಯಾಕೆಂತಂದ್ರೆ ಗುರುವೇ ನಮಗೆ ಸಾಧನ ಭಕ್ತಿಯನ್ನು ಹೇಗೆ ಮಾಡೋದು, ಇದರಲ್ಲಿ ಹೇಗೆ ಮುಂದುವರಿಯುವುದು ಎಲ್ಲವನ್ನು ಕೂಡ ಹಂತ ಹಂತವಾಗಿ ನಮಗೆ ಅದನ್ನ ತಿಳಿಸ್ಕೊಟ್ಟು ನಮ್ಮನ್ನ ಭಕ್ತಿಯ ಮಾರ್ಗದಲ್ಲಿ ಕರೆದುಕೊಂಡು ಹೋಗ್ತಾರೆ. ಸೊ ಅದರಿಂದ ಗುರುವಿನ ಗುಲಾಮನಾಗದ ತನಕ ದೊರೆಯದಣ್ಣ ಮುಕುತಿ. ಸೊ ಮೊದಲೇ ಇದನ್ನ ಎಲ್ಲರೂ ಕೂಡ ನಾವು ಕೇಳಿದ್ದೇವೆ. ಸೊ ಗುರುವಿನ ಬಗ್ಗೆ ಜನರಿಗೆ ಹೆಚ್ಚು ಗುರುವಿನ ಯಾಕೆ ಬೇಕು, ನಾವು ಅವನನ್ನು ಆಶ್ರಯಿಸಲೇಬೇಕಾ, ಇದೆಲ್ಲ ಜನರಿಗೆ ಗೊತ್ತಿಲ್ಲ. ಹಾಗಾಗಿ ಅದನ್ನೆಲ್ಲ ನಮಗೆ ಭಗವದ್ಗೀತೆಯನ್ನು ನಾವು ಯಾವಾಗ ಸಂಪ್ರದಾಯದಿಂದ ಬಂದ ಗುರುವಿನ ಮುಖಾಂತರ ನಾವು ಯಾವಾಗ ಕೇಳ್ಕೊಳ್ತೇವಾಗ ಇದೆಲ್ಲ ವಿಚಾರಗಳು ನಮಗೆ ಅರ್ಥ ಆಗತ್ತೆ. ಈಗ 7ನೇ ವಿಚಾರ, ಆತ್ಮ ಸಾಕ್ಷಾತ್ಕಾರದ ನೆಲೆಯನ್ನು ತಲುಪಲು ಅವನು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಅಂದರೆ ಏನು? ಅಂದರೆ ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಇದು ಶ್ರುತಿಗಳಲ್ಲಿ ಹೇಳಿದ ನಿಯಂತ್ರಕ ತತ್ವಗಳು. ಅಂದರೆ ಇಲ್ಲಿ ಸಾಧನ ಭಕ್ತಿಯನ್ನು ಮಾಡಬೇಕು.
ಸಾಧನಾ ಭಕ್ತಿ ಅಂದರೆ ಏನು ಅಂತ ತಿಳ್ಕೊಳ್ಳೋದು ಅಷ್ಟೇ ಅಲ್ಲ, ಅದನ್ನು ನಾವು ನಮ್ಮ ಜೀವನದಲ್ಲಿ ನಾವು ಅನುಸರಿಸಬೇಕು. ಅಂದರೆ ತುಂಬ ಸ್ಟ್ರಿಕ್ಟ್, ನನ್ನಲ್ಲಿ ನನ್ನ ಬಗ್ಗೆ ನಾನು ಸ್ಟ್ರಿಕ್ಟ್ ಆಗಿರಬೇಕು. ನನ್ನ ಬಗ್ಗೆ ನಾನು ತುಂಬ ಫರ್ಮ್ ಆಗಿ ಸ್ಟ್ರಿಕ್ಟ್ ಆಗಿ ಅದನ್ನು ಸಾಧನ ಭಕ್ತಿಯಲ್ಲಿ ಏನು ಹೇಳಿದ್ದಾರೆ ಅದನ್ನು ನಾವು ಸಾಧನೆ ಮಾಡಬೇಕು. ನನ್ನಲ್ಲಿ ನನಗೆ ಡಿಸಿಪ್ಲಿನ್ ಇರಬೇಕು, ಅಂದರೆ ಶಿಸ್ತು ಇರಬೇಕು. ಶಿಸ್ತುಬದ್ಧನಾಗಿ ನಾನು ನಿಯಂತ್ರಕ ತತ್ವಗಳನ್ನು ಅನುಸರಿಸಬೇಕು. ಅಂದರೆ ಸಾಧನ ಭಕ್ತಿಯನ್ನು ನಾವು ಮಾಡಬೇಕು. ಅಂದರೆ ಡಿಸೈಪಲ್ ಅಂದರೆ ಶಿಷ್ಯ ಅಂದರೆ ಅವನು ಡಿಸಿಪ್ಲಿನ್, ಶಿಸ್ತುಬದ್ಧನಾಗಿ ಇರಬೇಕು. ಸೊ ಹಾಗಾಗಿ ಇದು ಬಹಳ ಮುಖ್ಯವಾದದ್ದು. ಮತ್ತೆ ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಸೊ ಹಾಗಾಗಿ ಭಗವದ್ಗೀತೆ, ಶ್ರೀಮದ್ ಭಾಗವತಂ ಇವೆಲ್ಲ ಶ್ರುತಿಗಳ ತತ್ವ. ಸೊ ಶ್ರುತಿ ಪುರಾಣ, ಭಗವದ್ಗೀತೆ ಶ್ರುತಿ, ವೇದಗಳು ಶ್ರುತಿ, ಸೊ ಭಾಗವತ ಪುರಾಣ. ಸೊ ಇಂತಹ ಒಂದು ಇದರಲ್ಲಿ ಭಗವಂತನಿಂದ ನಮಗೆ ಉಪದೇಶಗಳು ಬರುತ್ತೆ, ತತ್ವಗಳು ಇರುತ್ತೆ. ಅದರಲ್ಲಿ ನಿಷ್ಠೆ ಅಂತಂದರೆ ನಮಗೆ ಬಲವಾದ ದೃಢವಾದ ನಂಬಿಕೆ, ನಿಷ್ಠೆ, ಶ್ರದ್ಧಾ, ಸಾಧುಸಂಗ, ಭಜನ ಕ್ರಿಯೆ, ಅನರ್ಥ ನಿವೃತ್ತಿ, ನಿಷ್ಠೆ 4ನೇ ಹಂತ ಭಕ್ತಿಯ ಒಂದು ಹಂತದಲ್ಲಿ. ಸೊ ಅದು ಹೇಗೆ ಬರುತ್ತೆ? ನಾವು ಶ್ರದ್ಧೆ ಮೊದಲು ಕೋಮಲ ಶ್ರದ್ಧೆ, ಸ್ವಲ್ಪ ಶ್ರದ್ಧೆ ಇಟ್ಕೊಂಡು ಭಗವದ್ಗೀತೆ ತರಗತಿಗೆ ಬರ್ತೇವೆ. ಆಮೇಲೆ ಅಲ್ಲಿ ಭಕ್ತರ ಸಂಘ, ಆ ಭಕ್ತರ ಸಂಘದಲ್ಲಿ ಆಮೇಲೆ ಒಂದು ಭಗವದ್ಗೀತೆ ಇದು ಸಾಧು ಸಂಘ, ಇಲ್ಲಿ ಎಲ್ಲ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಆಮೇಲೆ ಗುರುತತ್ವವನ್ನು ಆಶ್ರಯಿಸಿದ ಮೇಲೆ ನಮಗೆ ಏನಾಗುತ್ತೆ? ಅನರ್ಥಗಳು ನಿವೃತ್ತಿ ಆಗುತ್ತೆ. ಆಮೇಲೆ ನಿಷ್ಠೆ ಬರುತ್ತೆ ಭಗವಂತನ ಮೇಲೆ, ಮತ್ತೆ ಆ ಭಗವಂತನ ಮೇಲೆ, ಮತ್ತೆ ಧರ್ಮಗ್ರಂಥಗಳ ಮೇಲೆ ನಮಗೆ ನಿಷ್ಠೆ. ಹಾಗಾಗಿ ಶ್ರುತಿಗಳ ತತ್ವಗಳಲ್ಲಿ ನಿಷ್ಠೆ ಇರಬೇಕು. ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರವಾದ ಕೆಲಸ ಕಾರ್ಯಗಳನ್ನು ಶುದ್ಧಾಂಗವಾಗಿ ಮಾಡಬಾರದು. ಅಂದರೆ ಆತ್ಮ ಸಾಕ್ಷಾತ್ಕಾರಕ್ಕೆ ಅನುಕೂಲವಾದದ್ದು ಅಂದರೆ ನಮಗೆ ಕೃಷ್ಣ ಪ್ರಜ್ಞೆಗೆ ಅನುಕೂಲಕರವಾದದ್ದನ್ನು ನಾವು ಮಾಡಬೇಕು. ಯಾವ ಕೆಲಸ ನಾವು ಮಾಡ್ತಕ್ಕಂಥ ಕೃಷ್ಣ ಪ್ರಜ್ಞೆಗೆ ನಮಗೆ ತೆಗೆದುಕೊಂಡು ಹೋಗುತ್ತೆ ಭಕ್ತಿ ಸೇವೆಗೆ, ಅದನ್ನು ಮಾಡಬೇಕು. ಅನುಕೂಲಸ್ಯ ಸಂಕಲ್ಪ ಪ್ರಾತಿಕೂಲಸ್ಯ ವರ್ಜನಂ. ಇಲ್ಲಿ ಪ್ರಾತಿಕೂಲಸ್ಯ ವರ್ಜನಂ, ಹಾನಿಕಾರಕವಾದದ್ದು ಯಾವುದು ನಮ್ಮನ್ನು ಕೃಷ್ಣ ಪ್ರಜ್ಞೆಗೆ ತಗೊಂಡು ಹೋಗುವುದಿಲ್ಲ ಅದನ್ನು ನಾವು ಮಾಡಕೂಡದು. ಸೊ ಹಾಗಾಗಿ ಯಾವ ಕೆಲಸ ಮಾಡಿದರೆ ನಮಗೆ ನಮ್ಮ ಆಧ್ಯಾತ್ಮಿಕ ಪ್ರಗತಿಗೆ ಅಡ್ಡಿಯಾಗುತ್ತೆ ಅದನ್ನು ಶುದ್ಧಾಂಗ ಅಂದರೆ ಮಾಡಲೇಬಾರದು ಅಂತ ಇಲ್ಲಿ ಹೇಳಿದ್ದಾರೆ. ದೇಹಧಾರಣೆಗೆ ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಸ್ವೀಕರಿಸಬಾರದು. ಸೊ ಹಾಗೆ ಅತಿಯಾಗಿ ಕೂಡಿಡುವುದು, ಅಂದು ನಮಗೆ ಎಷ್ಟು ಬೇಕೋ ಈ ಒಂದು ಭೌತಿಕ ಜೀವನದಲ್ಲಿ ದೇಹ ಆತ್ಮ ಇವೆರಡನ್ನು ಒಟ್ಟಿಟ್ಟುಕೊಂಡು, ಯಾಕಂದರೆ ಆತ್ಮ ದೇಹದಲ್ಲಿ ಇದ್ದರೆ ಮಾತ್ರ ನಮಗೆ ಏನಾಗುತ್ತೆ, ದೇಹ ಧಾರಣೆ ಇದ್ದರೆ ಮಾತ್ರ ಆತ್ಮ ಸಾಕ್ಷಾತ್ಕಾರಕ್ಕೆ ನಮಗೆ ಒಂದು ಭಕ್ತಿ ಕಾರ್ಯಗಳನ್ನು ಮಾಡ್ಕೊಂಡು ಹೋಗಲಿಕ್ಕೆ ಸಾಧ್ಯ. ಹಾಗಾಗಿ ನಮ್ಮ ದೇಹಧಾರಣೆಗೆ ಎಷ್ಟು ಬೇಕೋ ಅಷ್ಟು ಅವಶ್ಯಕತೆ ಇದ್ದಷ್ಟು ಮಾತ್ರ ಸ್ವೀಕರಿಸಬೇಕು. ಅದಕ್ಕಿಂತ ಹೆಚ್ಚಿನದನ್ನು ನಾವು ಒಟ್ಟು ಹಾಕ್ತಾ ಹೋದರೆ ಕೇವಲ ಶ್ರಮ ಮತ್ತು ಅದರಿಂದ ಏನಾಗುತ್ತೆ, ನಮಗೆ ಸಮಯ ಕೂಡ ಉಳಿಯುವುದಿಲ್ಲ. ಸೊ ಹಾಗಾಗಿ ಹೆಚ್ಚಿನ ಸಮಯವನ್ನು ನಾವು ನಮ್ಮ ಒಂದು ದೇಹಕ್ಕಾಗಿ ನಾವು ಮಾಡಬಾರದು. ಅದರಲ್ಲಿ ಸಮಯವನ್ನು ಉಳಿತಾಯ ಆಗತ್ತೆ. ಆಗ ಅದನ್ನು ನಾವು ಭಕ್ತಿಯಲ್ಲಿ ನಾವು ಆ ಸಮಯವನ್ನು ಬಳಸಿಕೊಳ್ಳಬಹುದು. ಸೊ ಹಾಗಾಗಿ ಇಲ್ಲಿ ಈ ವಿಷಯ ಕೂಡ ತುಂಬ ಮುಖ್ಯವಾದದ್ದು. ಯಾಕೆಂದರೆ ನಾವು ಹೆಚ್ಚಿನ ಸಮಯ ನಮಗೆ ಸಮಯವೇ ಇಲ್ಲ ಅಂತ ಹೇಳಿಬಿಡ್ತೇವೆ. ಯಾಕಾಗಿ? ಅನಾವಶ್ಯಕವಾಗಿ ನಾವು ಹೆಚ್ಚಿನದನ್ನು ಪಡ್ಕೊಳ್ಳಿಕ್ಕೆ ಬಯಸ್ತೇವೆ. ಸೊ ಅದಕ್ಕೆ ಇಲ್ಲಿ ಸಿಂಪಲ್ ಲಿವಿಂಗ್ ಅಂದರೆ ಸರಳ ಜೀವನವನ್ನು ಮಾಡಿದರೆ ನಮಗೆ ಸಮಯ ಉಳಿಯುತ್ತೆ. ಸೊ ಮತ್ತು ಸಮಯ ಮತ್ತು ನಮ್ಮ ಒಂದು ಶಕ್ತಿ ಎರಡೂ ಕೂಡ ಉಳಿಯುತ್ತೆ. ಅದನ್ನು ನಾವು ಭಕ್ತಿಗೆ ಬಳಸಬಹುದು. ಒಬ್ಬನು ತನ್ನನ್ನು ಸ್ಥೂಲ ಶರೀರದೊಂದಿಗೆ ತಪ್ಪಾಗಿ ಸಮೀಕರಿಸಿಕೊಳ್ಳಬಾರದು. ತನ್ನ ಶರೀರಕ್ಕೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ಅಂದರೆ ಯಾವಾಗಲೂ ಆ ಆತ್ಮದ ನೆಲೆಯಲ್ಲಿ ಇರಬೇಕು. ದೇಹದ ನೆಲೆಯಲ್ಲಿ ಇದ್ದರೆ ನಮಗೇನಾಗುತ್ತೆ, ಎಲ್ಲರ ಬಗ್ಗೆ ಇದು ನನ್ನ ದೇಹ, ಇದಕ್ಕೆ ಸಂಬಂಧಪಟ್ಟವರು ನನ್ನವರು, ಈ ವಿಚಾರಗಳು ಬಂದರೆ ನಮಗೆ ಇಲ್ಲಿ ಅಟ್ಯಾಚ್ಮೆಂಟ್ ಹೆಚ್ಚಾಗ್ಬಿಡುತ್ತೆ. ಸೊ ಹಾಗಾಗಿ ಯಾರು ತನ್ನಗೆ ಸೇರಿದವರನ್ನು ತನ್ನವರೆಂದು ಭಾವಿಸಬಾರದು. ಅರ್ಥ ಏನು? ಇದರ ಅರ್ಥ ನಾವು ಅವರನ್ನ ಸುಮ್ಮನೆ ನಾನಿವತ್ತು ಭಗವದ್ಗೀತೆಗೆ ಬಂದಿದ್ದೇನೆ, ನಾನು ಈಶೋಪನಿಷತ್ತು ಕಲಿತಿದ್ದೇನೆ, ಹೀಗೆ ಹೇಳಿದ್ದಾರೆ ನನಗೆ ಅಂತ ಹೇಳ್ಕೊಂಡು ಎಲ್ಲರ ಜೊತೆಗೆ ಬಿಟ್ಟು ಬಿಡೋದಲ್ಲ. ಎಲ್ಲರನ್ನೂ ಕೂಡ ಪ್ರೀತಿಯಿಂದನೇ ನೋಡಬೇಕು. ನಮ್ಮ ಒಂದು ಭೌತಿಕದ ಜವಾಬ್ದಾರಿಯನ್ನು ನಾವು ಮಾಡಲೇಬೇಕು.
ಎಲ್ಲರನ್ನೂ ಬಿಟ್ಟು ನಾವು ಸುಮ್ಮನೆ ಒಂದು ರೂಮಿನಲ್ಲಿ ಕೂತ್ಕೊಂಡ್ಬಿಡೋದಲ್ಲ. ಆದರೆ ನಾವು ನಮ್ಮ ಅಫೆಕ್ಷನ್ ಅಂದರೆ ಪ್ರೀತಿಯನ್ನು ತೋರಿಸ್ಬೇಕು, ಆದರೆ ಅಟ್ಯಾಚ್ಮೆಂಟ್ ಇರಬಾರ್ದು, ಅಂದರೆ ಮೋಹ ಇರಬಾರ್ದು, ಅತಿಯಾದ ಮೋಹ ಇರಬಾರ್ದು ಅಂತ. ಯಾಕೆಂದ್ರೆ ಮೋಹ ಇದ್ರೆ ನಮ್ಗೆ ಅದರಿಂದ ಹೊರಗೆ ಬರೋಕ್ಕಾಗೋದಿಲ್ಲ. ತನಗೆ ಭೌತ ಶರೀರ ಇರುವವರೆಗೆ ಮತ್ತೆ ಮತ್ತೆ ಹುಟ್ಟು ಮುಪ್ಪು ಸಾವುಗಳ ದುಃಖಗಳನ್ನು ಎದುರಿಸಬೇಕಾಗುತ್ತೆ ಎಂದು ಅವನು ಸದಾ ನೆನಪಿನಲ್ಲಿ ಇಡಬೇಕು. ಭೌತ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸಿಕೊಳ್ಳಲು ಯೋಜನೆಗಳನ್ನು ರೂಪಿಸುವುದರಿಂದ ಏನೂ ಪ್ರಯೋಜನವಿಲ್ಲ. ತನ್ನ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನೋಪಾಯಗಳನ್ನು ಕಂಡುಕೊಳ್ಳುವುದು ಮುಖ್ಯ. ಓಕೆ, ಜನ್ಮ ಮೃತ್ಯು ಜರ ವ್ಯಾಧಿ ದುಃಖ ದೋಷಾನುದರ್ಶನಂ ಅಂತ ಅಂದ್ರೆ ಇದು ಭೌತಿಕ ಶರೀರ. ನಮ್ಮದು ಶರೀರಕ್ಕೆ ಈ ಭೌತಿಕ ಶರೀರ ಅಂದಮೇಲೆ ಹುಟ್ಟು ಸಾವು ಮುಪ್ಪು ರೋಗ ಇದ್ದಿದ್ದೇ. ಸೊ ಇದನ್ನ ನಾವು ಎದುರಿಸಲೇಬೇಕು. ಸೊ ಇದನ್ನ ನಾವು ಇದನ್ನ ಎದುರಿಸ್ಲಿಕ್ಕೆ ನಾವು ಹಾಗಾದ್ರೆ ಭೌತಿಕವಾಗಿ ಯಾವುದಾದ್ರು ನಾವು ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಿಕ್ಕೆ ನೋಡ್ತೇವೆ. ಆದರೆ ಈ ಹುಟ್ಟು ಮುಪ್ಪು ರೋಗ ಮತ್ತೆ ಸಾವು ಇದಕ್ಕೆ ಯಾವುದೇ ರೀತಿಯಿಂದ ನಾವು ಇದನ್ನ ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ತಪ್ಪಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಈ ಭೌತಿಕ ಸಮಸ್ಯೆಗಳಿಗೆ ಭೌತಿಕ ಪರಿಹಾರ ಇಲ್ಲ. ಭೌತಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ. ಯಾಕೆಂದ್ರೆ ಈ ಕ್ಲೇಶಗಳನ್ನು ತಪ್ಪಿಸ್ಕೊಳ್ಳಿಕ್ಕೆ ನಾವು ಎಷ್ಟು ಪ್ರಯತ್ನ ಪಟ್ಟರೂ ಸಾಧ್ಯ ಇಲ್ಲ. ಡೆತ್ ಲೇಸ್ ಇಟ್ ಸೇಟ್ಸ್ ಅಂದ್ರೆ ಕಿಂಗ್ಸ್ ಥ್ರೋನ್ ಅಂತ ಹೇಳ್ತಾರೆ. ಅಂದ್ರೆ ರಾಜನಿಗೂ ಕೂಡ ಸಾವಿದೆ, ಯಾರಿಗೂ ಕೂಡ ಸಾವಿದೆ, ಯಾರಿಗೂ ಕೂಡ ರೋಗ ಇದೆ, ಯಾರಿಗೂ ಕೂಡ ಮುಪ್ಪು ಬರುತ್ತೆ. ಮುಪ್ಪನ್ನು ನಿಲ್ಲಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಹೌದು ಮಾತಾಜಿ. ಹೀಗಿದ್ದಾಗ ನಾವು ಈ ಪ್ರಪಂಚದಲ್ಲಿ ಅಂದ್ರೆ ನಮಗೆ ಸಮಸ್ಯೆಗಳೇ ಬರಬಾರ್ದು ಅಂತ ಹೇಳ್ಕೊಂಡು ನಮ್ಮ ಸಮಸ್ಯೆಗಳನ್ನ ದೂರ ಇಡ್ಲಿಕ್ಕಾಗಿ ನಾವು ಏನ್ ಮಾಡಬೇಕು, ಇದನ್ನ ದೂರ ಇಡ್ಲಿಕ್ಕಾಗಿ ನಾವು ಏನೇನೋ ಪ್ಲಾನ್ ಮಾಡ್ತೇವೆ. ಸಾಧ್ಯ ಇಲ್ಲ, ಯಾಕೆಂದ್ರೆ ಇದನ್ನ ತಪ್ಪಿಸ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಭೌತಿಕ ಸಮಸ್ಯೆಗಳಿಗೆ ಆಧ್ಯಾತ್ಮಿಕ ಪರಿಹಾರ ಇಲ್ಲಿ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ಇದನ್ನೇನು ಪ್ರಯೋಜನ ಇಲ್ಲ ಭೌತಿಕದ ಸಮಸ್ಯೆಗಳನ್ನ ಪರಿಹಾರ ಮಾಡ್ಕೊಳ್ಳಿಕ್ಕೆ ಭೌತಿಕದಿಂದ. ಅದಕ್ಕೆ ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯಬೇಕು. ಆಧ್ಯಾತ್ಮಿಕ ಸ್ವರೂಪ ಅಂದ್ರೇನು? ಜೀವೇರ ಸ್ವರೂಪ ಹೈ ಕೃಷ್ಣೀರ ನಿತ್ಯದಾಸ. ಸೊ ಹಾಗಾಗಿ ಭಗವಂತನ ನಿತ್ಯದಾಸ ಈ ಒಂದು ಸ್ವರೂಪ ಸಿದ್ಧಿ ಅದನ್ನ ನಾವು ಪಡ್ಕೊಳ್ಬೇಕು. ಅದಕ್ಕೆ ನಾವು ಸಾಧನೋಪಾಯ, ನಾವೇನು ಸಾಧನೆ ಮಾಡಬೇಕು, ಅದಕ್ಕೆ ನಾವು ಭಕ್ತಿ ಸೇವೆಗೆ ನಾವು ಬರಬೇಕು, ಸಾಧನ ಭಕ್ತಿಯನ್ನು ನಾವು ಮಾಡಬೇಕು. ಸೊ ಹಾಗಾಗಿ ಈ ಪ್ರಪಂಚದಲ್ಲಿ ನಾವು ಇರೋದು ಅಂತಂದ್ರೆ ಯುದ್ಧ ಮಾಡಿದಂಗೆ. ಯಾರ ಜೊತೆ ಯುದ್ಧ ಮಾಡಿದಾಗೆ? ಮಾಯೆಯ ಜೊತೆ ಯುದ್ಧ ಮಾಡಿದಂಗೆ. ಸೊ ಹಾಗಾಗಿ ನಾವು ಮಾಯೆಯ ಜೊತೆಯಲ್ಲಿ ಯುದ್ಧ ಮಾಡಿ ಏನು ಪ್ರಯೋಜನ? ಇದೆಲ್ಲ ಬಂದೇ ಬರುತ್ತೆ. ಆದ್ದರಿಂದ ನಾವು ಕೃಷ್ಣ ಪ್ರಜ್ಞೆಗೆ ಬಂದರೆ ನಮಗೇನಾಗುತ್ತೆ, ಅದು ಆಧ್ಯಾತ್ಮಿಕ ಸ್ವರೂಪ ನಾವು ಭಕ್ತಿ ಮಾರ್ಗಕ್ಕೆ ಬಂದರೆ ನಮಗೆ ನಮ್ಮ ಒಂದು ಮರಳಿ ದೇವೋತ್ತಮನ ಕಡೆಗೆ ಹೋಗ್ಲಿಕ್ಕೆ ನಾವು ಸಾಧ್ಯ. ಇಲ್ಲದಿದ್ದರೆ ನಾವು ಈ ಭೌತಿಕ ಪ್ರಪಂಚದಲ್ಲಿ ನಾವು ಮಾಯೆಯ ಸೇವಕರಾಗಬೇಕಾಗತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಮಾಡಿ ಪ್ರಯೋಜನ ಇಲ್ಲ. ಸೊ ಹಾಗಾಗಿ ಭೌತಿಕ ಶರೀರದ ಈ ಕ್ಲೇಶಗಳಿಂದ ತಪ್ಪಿಸ್ಕೊಳ್ಬೇಕು. ನಮಗೆ ಹುಟ್ಟು ಸಾವು ಮುಪ್ಪು ರೋಗ ಬೇಡ, ನಮಗೆ ತ್ರಿವಿಧ ತಾಪತ್ರಯಗಳು ಬೇಡ. ಯಾರಿಗಾದ್ರೂ ಬೇಕಾ ಇಂತಹ ಕಷ್ಟ? ಹರೇ ಕೃಷ್ಣ. ಬೇಡ ಮಾತಾಜಿ, ಬೇಡ ಅಂದ ಮೇಲೆ ನಾವು ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಕಂಡ್ಕೋಬೇಕು. ಪರ್ಮನೆಂಟ್ ಆಗಿ ಸೊಲ್ಯೂಷನ್ ಅಂತಂದ್ರೆ ಆಧ್ಯಾತ್ಮಿಕವಾದ ಒಂದು ಪರಿಹಾರ. ಆಧ್ಯಾತ್ಮಿಕ ಪರಿಹಾರ ಅಂದ್ರೆ ಭಕ್ತಿ ಮಾರ್ಗಕ್ಕೆ ಬರಬೇಕು. ಆಧ್ಯಾತ್ಮಿಕ ಸ್ವರೂಪವನ್ನು ಮತ್ತೆ ಪಡೆಯುವ ಸಾಧನ ಅಂದ್ರೆ ಭಕ್ತಿ ಮಾರ್ಗ. ಸೊ ಹಾಗಾಗಿ ನಾವು ಏನ್ ಮಾಡಬೇಕು? ನಾವು ಈ ಹರೇ ಕೃಷ್ಣ ಮಹಾಮಂತ್ರ ನಮಗೆ 16 ಸಾರಿ ಮಾಡ್ಲಿಕ್ಕೆ ಕೊಟ್ಟಿದ್ದಾರೆ ಶ್ರೀಲ ಪ್ರಭುಪಾದರು. ಆಮೇಲೆ 4 ನಿಯಂತ್ರಕ ತತ್ವಗಳನ್ನು ಪಾಲನೆ ಮಾಡ್ಲಿಕ್ಕೆ ಹೇಳಿದ್ದಾರೆ. ಮತ್ತೆ ವೈಷ್ಣವ ಸೇವೆಯನ್ನು ಮಾಡಬೇಕು ಮತ್ತು ಯಾವಾಗಲೂ ಸಾಧು ಸಂಘ ಭಕ್ತರ ಸಂಘದಲ್ಲಿ ಇರಬೇಕು. ಆಗ ನಮಗೆ ಈ ಮಾಯೆಯಿಂದ ರಕ್ಷಣೆ ಸಿಕ್ಕುತ್ತೆ. 13 ನೋಡೋಣ. ಆಧ್ಯಾತ್ಮಿಕ ಪ್ರಗತಿಗೆ ಅವಶ್ಯವಾದುದಕ್ಕಿಂತ ಹೆಚ್ಚಾಗಿ ಜೀವನಾವಶ್ಯಕ ವಸ್ತುಗಳಿಗೆ ಅನುರಕ್ತನಾಗಿರಬಾರದು. ಇಲ್ಲಿ ಏನಾಗುತ್ತೆ ಅಂದ್ರೆ ನಮ್ಮ ಒಂದು ಹೆಚ್ಚು ವಿಷಯ ಜೀವನದ ಅವಶ್ಯಕತೆಗೆ ತುಂಬಾ ಗ್ಯಾಜೆಟ್ಸ್ಗಳೆಲ್ಲ ಬಂದ್ಬಿಟ್ಟಿದೆ. ಅದು ಬೇಕು ಇದು ಬೇಕು ಅಂತ ಹೆಚ್ಚಿನ ನಮ್ಮದು ಸಂಗ್ರಹಣೆ ನಾವು ಮಾಡ್ಕೊಳ್ಬಾರದು. ಸೊ ಅದನ್ನ ನಾವು ಕೂಡ ಇದರಲ್ಲಿ ಹೇಳಿದ್ದಾರೆ, ಅತ್ಯಾಹಾರ ಪ್ರಯಾಸಶ್ಚ ನಿಯಮ ಗ್ರಹ ಅಂದ್ರೆ ಅತ್ಯಾಹಾರ ಮತ್ತೆ ಹೆಚ್ಚಿಂದ ನಾವು ಸಂಗ್ರಹಣೆ ಮಾಡಬಾರ್ದು. ಅದಕ್ಕೆ ಹೆಚ್ಚು ಅನುರಕ್ತ ಅದು ಬೇಕು ಇದು ಬೇಕು ಅಂತ ಆಗಬಾರ್ದು. ಸೊ ಅದನ್ನೇ ಹೇಳಬೇಕು. ಅದನ್ನೇ ಹೇಳ್ತಾ ಇದ್ದೇವೆ ನಾವು. ಇವನ್ ನಾವು ಆಹಾರದಲ್ಲೂ ಕೂಡ ಯುಕ್ತ ಆಹಾರ ವಿಹಾರಸ್ಯ. ಸೊ ಎಷ್ಟು ಬೇಕೋ ಅಷ್ಟೇ.
ಮತ್ತೆ ಇಲ್ಲಿ ಹೇಳ್ತಾ ಇದ್ದಾರೆ, ಹೆಂಡತಿ ಮಕ್ಕಳು ಮನೆಗಳಿಗೆ ಧರ್ಮಶಾಸ್ತ್ರಗಳಲ್ಲಿ ವಿಧಿಸಿರುವುದಕ್ಕಿಂತ ಹೆಚ್ಚಾಗಿ ಅಂಟಿಕೊಳ್ಳಬಾರದು. ಆಸಕ್ತಿರ್ ಅನಭಿಶ್ವಂಗ ಪುತ್ರದಾರ ಗೃಹಾದಿಶು. ಅಂದ್ರೆ ಏನಾಗುತ್ತೆ, ನಾವು ಅಂಟ್ಕೊಂಡ್ಬಿಡ್ತೇವೆ, ಇದು ನಮ್ಮ ಮನೆ, ಇದು ನನ್ನ ಹೆಂಡತಿ ಗಂಡ, ಇವು ನನ್ನ ಮಕ್ಕಳು. ಇದರ ಬಗ್ಗೆ ನಾವು ಅಂಟಿಕೊಂಡು ಬಿಡಬಾರ್ದು ಅಂತ ಹೇಳಿದ್ದಾರೆ. ಇಲ್ಲಿ ಅಂಟಿಕೊಳ್ಳುವುದು ಅಂತಂದ್ರೆ ಅಟ್ಯಾಚ್ಮೆಂಟ್ಸ್. ಆದರೆ ಅಲ್ಲಿ ಅಫೆಕ್ಷನ್ ಇರಲೇಬೇಕು. ಅಂದರೆ ಧರ್ಮಶಾಸ್ತ್ರಗಳಲ್ಲಿ ಎಷ್ಟು ಹೇಳಿದೆ ಅಷ್ಟು ನಾವು ಅದಕ್ಕೆ ಅಷ್ಟೇ, ಎಷ್ಟು ಬೇಕೋ ವ್ಯವಹಾರಕ್ಕೆ ಅಷ್ಟೇ. ನಾವಿದ್ದೇವೆ, ಭೌತಿಕ ಪ್ರಪಂಚದಲ್ಲಿ ಇದ್ದೇವೆ, ನಾವು ಸಂಸಾರದಲ್ಲಿ ಇದ್ದೇವೆ, ನಾವು ಮನೆಯಲ್ಲಿದ್ದೇವೆ, ನಮಗೆ ಮಕ್ಕಳು ಮರಿ ಗಂಡ ಹೆಂಡತಿ ಇದ್ದಾರೆ ಕುಟುಂಬದಲ್ಲಿ, ಅವರ ಕಾಳಜಿಯನ್ನು ನಾನು ತೆಗೆದುಕೊಳ್ಬೇಕು. ಅದರ ಅರ್ಥ ನಾನು ಕಾಳಜಿ ಬಿಟ್ಬಿಡ್ಬೇಕು ಅಂತಲ್ಲ, ಕಾಳಜಿಯನ್ನು ನಾವು ತೆಗೆದುಕೊಳ್ಳೇಬೇಕು. ಆದರೆ ಎಷ್ಟು ಬೇಕೋ ಅಷ್ಟು. ತುಂಬ ನಾವು ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಅಫೆಕ್ಷನ್ ಇಟ್ಕೋಬೇಕು. ಸೊ ನಮ್ಮ ಜವಾಬ್ದಾರಿಯನ್ನು ನಾವು ನಿಭಾಯಿಸಬೇಕು. ಸೊ ಅದಕ್ಕೆ ಹೇಳಿದ್ದಾರೆ, ಅದರ ಜೊತೆಯಾಗಿ ನಾವು ಆಧ್ಯಾತ್ಮಿಕವನ್ನು ಸಾಧನೆ ಮಾಡಬೇಕು. ಮಾಂ ಅನುಸ್ವರ ಯುದ್ಧಚ ಅಂತ ಭಗವಂತ ನಮಗೆ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ. ಸೊ ಹಾಗಾಗಿ ನಾವು ಇದನ್ನು ಬಿಡ್ಲಿಕ್ಕೆ ಬರೋದಿಲ್ಲ, ಆದರೆ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಅಟ್ಯಾಚ್ಮೆಂಟ್ ಜಾಸ್ತಿ ಇರುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ, ಹೌದು ಮಾತಾಜಿ. ಅದು ಇಟ್ಕೊಂಡ್ರೆ ನಮಗೆ ಕಷ್ಟ. ಈಗ ನಾವು ಅಂದ್ರೆ ಈ ಒಂದು ವಿದ್ಯಾರ್ಥಿಗಳಲ್ಲಾಗಲಿ, ಈಗ ಯಾವುದಾದ್ರೂ ನಾವು ಕಲಿಸ್ತಾ ಇದ್ದೇವೆ ಯಾರಿಗೂ ವಿದ್ಯಾರ್ಥಿಗಳಿಗೆ, ಅವರ ಬಗ್ಗೆನೂ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು, ಗುರುವು ಶಿಷ್ಯನ ಬಗ್ಗೆನೂ ಹೆಚ್ಚಿನ ಅಟ್ಯಾಚ್ಮೆಂಟ್ ಇಟ್ಕೋಬಾರ್ದು. ಸೊ ಹಾಗಾಗಿ ಇದೆಲ್ಲ ಅಟ್ಯಾಚ್ಮೆಂಟ್ ಭೌತಿಕಕ್ಕಲ್ಲ, ಅಟ್ಯಾಚ್ಮೆಂಟ್ ಕೇವಲ ಕೃಷ್ಣನಿಗೆ. ನಮ್ಮ ಅಟ್ಯಾಚ್ಮೆಂಟ್ ಹಾಗಾದ್ರೆ ಯಾರಿಗೆ? ಕೃಷ್ಣನಿಗೆ ಮಾತಾಜಿ. ಆದ್ರೆ ಅಫೆಕ್ಷನ್ ಇರಬೇಕು ಎಲ್ಲರ ಮೇಲೂ. ನಾವು ಕುಟುಂಬದಲ್ಲಿ ಇದ್ದೇವೆ, ನೆರೆಕೆರೆಯವರಿದ್ದಾರೆ, ನಮ್ಮ ಬಂಧು ಬಾಂಧವರಿದ್ದಾರೆ, ಅಫೆಕ್ಷನ್ ಇರಬೇಕು. ಮನಸ್ಸಿನಿಂದ ಉಂಟಾದ ಆಸೆ ನಿರಾಸೆಗಳ ಬಗ್ಗೆ ಸುಖಿಸಲೂಬಾರದು, ದುಃಖಿಸಲೂಬಾರದು. ಇದೇನಪ್ಪ? ಆಸೆಗಳ ಬಗ್ಗೆ ಸುಖಿಸಲೂಬಾರದು, ದುಃಖಿಸಲೂಬಾರದು. ಸಮಚಿತ್ತತ್ವ ಅಂದ್ರೆ ಇಲ್ಲಿ ಏನಾಗತ್ತೆ? ಸಮಚಿತ್ತತ್ವ ಅಂದ್ರೆ ಸುಖಿಸಲೂಬಾರದು, ದುಃಖಿಸಲೂಬಾರದು. ಹಾಗಾದ್ರೆ ನಾವು ಕಲ್ಲಿನ ತರ ಇರಬೇಕೇ? ಇಂಥ ಪ್ರಶ್ನೆ ಬರುತ್ತೆ ಅಲ್ವಾ? ಹೌದು ಮಾತಾಜಿ. ಯಾವ ಭಾವನೆಗಳೇ ಹಾಗಾದ್ರೆ ಬೇಡ ಅಂತ ಹೇಳ್ಕೊಡ್ತಾರ ನಮಗೆ? ಅದು ಹೇಗೆ ಸಾಧ್ಯ? ಸೊ ಆದರೆ ಇಲ್ಲಿ ಏನು ಅಂತಂದ್ರೆ, ಆ ಭಾವನೆಗಳು ಬರುತ್ತೆ, ಬರಲೇಬೇಕು. ಆದ್ರೆ ಬರಲಿ, ಆದರೆ ಆ ಭಾವನೆಗಳಿಗೆ ಅಂಟಿಕೊಳ್ಳಬಾರದು. ಓಹೋ, ಈ ಭಾವನೆಗಳಿಗೆ ಅಟ್ಯಾಚ್ ಆಗ್ಬಿಟ್ರೆ ಆ ಭಾವನೆಗಳು ನಮಗೆ ಮನಸ್ಸಿನಲ್ಲಿ ತುಂಬ ಕಾಲ ಉಳಿದ್ರೆ ನಮಗೆ ಆಧ್ಯಾತ್ಮಿಕ ಪ್ರಗತಿ ಮಾಡ್ಲಿಕ್ಕಾಗಲ್ಲ. ಯಾವುದೋ ದುಃಖ ಬಂತು, ಆ ದುಃಖವನ್ನೇ ನಾವು ಮನಸ್ಸಿನಲ್ಲಿ ಇಟ್ಕೊಂಡ್ಬಿಟ್ರೆ ನಮಗೆ ಯಾವುದೋ ಒಂದು ಕೆಟ್ಟದಾಯಿತು, ಅದನ್ನೇ ನಮ್ಗೆ ಇಟ್ಕೊಂಡ್ಬಿಟ್ರೆ ಅದು ನಮಗೆ ಆಧ್ಯಾತ್ಮಿಕದಲ್ಲಿ ಡಿಸ್ಟರ್ಬ್ ಆಗುತ್ತೆ. ಅದೇ ಥರ ತುಂಬ ಸುಖ ಬಂತು ನಮಗೆ, ಅದನ್ನೇ ಸವಿತಾ ಬಹಳ ಕಾಲ ಇದ್ರೆ ನಮಗೆ ಆಧ್ಯಾತ್ಮ ಸಾಧನೆ ಮಾಡಲಿಕ್ಕೆ ಆಗೋಲ್ಲ. ಸೊ ಅದಕ್ಕೆ ನಾವು ದುಃಖ ಬಂದಾಗ ಅದನ್ನು ಸಹಿಸ್ಕೊಳ್ಬೇಕು, ಸುಖವನ್ನೂ ಸಹಿಸ್ಕೊಳ್ಬೇಕು. ಇದು ಹೇಗೆ ಸಾಧ್ಯ? ಸುಖವನ್ನೂ ಸಹಿಸ್ಕೊಳ್ಳೋದು ಅಂದರೆ, ಈಗ ನಾವು ನಾನ್ ಸ್ಟಿಕ್ ಪಾತ್ರೆಗಳನ್ನ ನಾವು ನೋಡಿದ್ದೇವೆ ಅಲ್ವಾ? ಅಲ್ಲಿ ಕಂಟ್ಯಾಕ್ಟ್ ಇರುತ್ತೆ ಅಲ್ವಾ? ಬೆಂಕಿಗೆ ಕಂಟ್ಯಾಕ್ಟ್ ಇರುತ್ತೆ, ವಸ್ತುವಿಗೆ ಕಂಟ್ಯಾಕ್ಟ್ ಇರುತ್ತೆ, ಆದರೆ ವಸ್ತು ಅಟ್ಯಾಚ್ ಆಗೋದಿಲ್ಲ, ಸುಲಭವಾಗಿ ತೆಗಿಬಹುದು ಅಲ್ವಾ? ಹರೇ ಕೃಷ್ಣ. ಅದೇ ರೀತಿ ಈಗ ನಮ್ಮ ಹೃದಯವನ್ನು ಕೂಡ ನಾವು ಈ ತರ ನಾನ್ ಸ್ಟಿಕ್ ಆ ತರ ಮಾಡ್ಬೇಕಂತೆ. ಸ್ಟಿಕಿ ಹಾರ್ಟ್ ಅಂದ್ರೆ ನಾವು ನಮ್ಮ ಹೃದಯ ಅಂಟುಕೊಂಡು ಬಿಡಬಾರ್ದು. ನಮ್ಮ ಹೃದಯ ಅಂಟುಕೊಂಡು ಬಿಡಬಾರ್ದು ಅಂತಂದ್ರೆ ಹೇಗಿರಬೇಕು? ನಮ್ಮ ಹೃದಯ ಅಂಟಿಯೋ ಅಂಟದಂತಿರಬೇಕು. ಆ ಅಂಟಿಯೋ ಅಂಟದಂತಿರಬೇಕು ಅಂತಂದ್ರೆ ಅಲ್ಲಿ ಹೇಗಾಗತ್ತಂದ್ರೆ, ಕೆಲವರು ಸಣ್ಣ ಪುಟ್ಟ ವಿಚಾರಗಳಿಗಾಗಿ ಅವರು ಅಂಟ್ಕೊಂಡ್ಬಿಟ್ಟಿರ್ತಾರೆ ಅಲ್ವಾ? ಚಿಕ್ಕ ಚಿಕ್ಕ ವಿಷಯಗಳಿಗೆ. ಹಾಗಾಗಿ ನಮ್ಗೆ ಏನಾಗತ್ತೆ ಅಂತಂದ್ರೆ, ನಮಗೆ ಈ ವಿಚಾರಗಳು ಅಂದ್ರೆ ಆ ಒಂದು ದುಃಖ ಆಗ್ಲಿ ಸುಖ ಆಗ್ಲಿ, ಅದು ನಮ್ಮ ಹಿಂದಿನ ಒಂದು ಕರ್ಮದಿಂದ, ಕರ್ಮ ಫಲದಿಂದ ಸುಖ ದುಃಖಗಳು ಬರ್ತಾನೆ ಇರುತ್ತೆ. ಸೊ ಅದಕ್ಕೆ ಅದು ಬರ್ತಾನೆ ಇರುತ್ತೆ, ಹೋಗ್ತಾನೆ ಇರುತ್ತೆ. ಸೊ ಅದಕ್ಕೆ ಅಂಟ್ಕೊಂಡಿರಬಾರ್ದು. ಅದಕ್ಕೆ ಅಂಟ್ಕೊಂಡಿದ್ದ ಕೂಡಲೇ ನಮಗೆ ಏನಾಗತ್ತೆ ಅಂತಂದ್ರೆ ಭಕ್ತಿಯಲ್ಲಿ ಮುಂದುವರ್ಲಿಕ್ಕೆ ಆಗೋದಿಲ್ಲ. ಹಾಗಾಗಿ ಇಲ್ಲಿ ಏನು ಮಾಡಬೇಕು? ಸುಖವಾಗಲಿ ದುಃಖವಾಗಲಿ ಅದನ್ನ ನಾವು ತೀರಾ ಅಂಟಿಕೊಳ್ಳಬಾರದು, ತೀರಾ ದುಃಖಿಸಲೂಬಾರದು, ತೀರಾ ಸುಖಿಸಲೂಬಾರದು. ಬರುತ್ತೆ ದುಃಖ ಸುಖ, ಅದು ಹಾಗೆ ಹೋಗುತ್ತೆ. ಟೈಮ್ ದಿಸ್ ಟು ವಿಲ್ ಪಾಸ್ ಅವೇ. ಇದು ಹೋಗುತ್ತೆ, ಯಾವುದೂ ಶಾಶ್ವತ ಅಲ್ಲ. ಭೌತಿಕ ಪ್ರಪಂಚದಲ್ಲಿ ಯಾವುದೂ ಶಾಶ್ವತ ಅಲ್ಲ. ಸೊ ಹಾಗಾಗಿ ಯಾವಾಗ ನಾವು ಆಧ್ಯಾತ್ಮದಲ್ಲಿ ಮುಂದುವರಿತಾ ಬರುತ್ತೆ, ಆವಾಗ ನಮ್ಮ ಹೃದಯ, ಈ ಅಂಟಿಕೊಳ್ಳುವ ಹೃದಯ ಹೋಗಿ ನಿಧಾನವಾಗಿ ಅಂಟಿಕೊಳ್ಳದ ಹೃದಯ ಆಗತ್ತೆ. ಸೊ ಅದಕ್ಕೆ ನಾವು ನಮ್ಮ ಇದನ್ನ ನಾವು ಮುಂದುವರ್ಸ್ಕೊಂಡು ಹೋಗ್ಬೇಕು.
ಸೊ ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಮನಸ್ಸಿನಿಂದ ಉಂಟಾದ ಆಸೆ ನಿರಾಸೆಗಳ ಬಗ್ಗೆ ಸುಖಿಸಲು ಬಾರದು, ದುಃಖಿಸಲು ಬಾರದು. ಆಮೇಲೆ 16ನೇ ವಿಚಾರ, 16ನೇ ಪಾಯಿಂಟು ಇಲ್ಲಿ, ದೇವೋತ್ತಮ ಪುರುಷನಾದ ಶ್ರೀಕೃಷ್ಣನ ಶುದ್ಧ ಭಕ್ತನಾಗಿ ಅವನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಸೊ ಮೈಚ ಅನನ್ಯ ಯೋಗೇನ ಭಕ್ತಿರ್ ಅವ್ಯಭಿಚಾರಿಣಿ. ಸೊ ಭಕ್ತಿರ್ ಅವ್ಯಭಿಚಾರಿಣಿ. ಸೊ ಹಾಗಾಗಿ ಶ್ರೀಕೃಷ್ಣ ದೇವೋತ್ತಮ ಪರಮ ಪುರುಷ, ಅವನೇ ಭಗವಂತ. ಸೊ ಅದನ್ನ ಶುದ್ಧ ಭಕ್ತನಾಗಬೇಕು ಅಂತಂದ್ರೆ ಹೇಗೆ ಕೇಳಿದರೆ, ಅಂದರೆ ದೇವತೆಗಳ ಆರಾಧನೆ ಮಾಡಬಾರ್ದು, ನಿರಾಕಾರ ಬ್ರಹ್ಮನನ್ನು ಆರಾಧಿಸುವುದಲ್ಲ, ಪ್ರಾಪಂಚಿಕರ ಪೂಜೆ ಮಾಡೋದಲ್ಲ, ಕೇವಲ ಕೃಷ್ಣ ಅವನು ದೇವೋತ್ತಮ ಪರಮ ಪುರುಷ, ಅವನೊಬ್ಬನೇ ಪೂಜೆಗೆ ಅರ್ಹನಾದವನು, ಈ ರೀತಿಯದ್ದು. ಆಮೇಲೆ ಆ ರೀತಿಯಾಗಿ ತನ್ಮಯತೆಯಿಂದ, ತನ್ಮಯತೆ ಅಂದರೆ ಅದರಲ್ಲೇ ಮುಳುಗಿ ಹೋಗಿರೋದು. ಅಂದರೆ ಕೃಷ್ಣನ ಯಾವಾಗಲೂ ಕೃಷ್ಣ ನನ್ನನ್ನು ನೋಡ್ತಾನೆ, ಕೃಷ್ಣ ನನ್ನನ್ನು ನಾವು ನೆನಪಿಸ್ಕೊತಲೇ ಇರಬೇಕು ಭಗವಂತನ. ಅಂದರೆ ಸ್ಮರ್ತವ್ಯಂ ಸತತಂ ಕೃಷ್ಣನನ್ನು ಯಾವಾಗಲೂ ಸ್ಮರ್ತವ್ಯ, ನೆನಪಿಟ್ಕೋಬೇಕು, ಯಾವಾಗಲೂ ಮರಿಬಾರದು. ಆಲ್ವೇಸ್ ರಿಮೆಂಬರ್ ಕೃಷ್ಣ, ನೆವರ್ ಫರ್ಗೆಟ್ ಕೃಷ್ಣ. ಕೃಷ್ಣ ನನ್ನನ್ನು ನೋಡ್ತಾ ಇದ್ದಾನೆ, ಗಮನಿಸ್ತಾ ಇದ್ದಾನೆ, ಇದು ನೆನಪಿರಬೇಕು. ಸೊ ಹಾಗಾಗಿ ಯಾವಾಗಲೂ ನಾವು ಸಮಾಧಿ ಅಂತಂದರೆ ಕೃಷ್ಣ ನನ್ನ ಒಡೆಯ, ಭಗವಂತ, ಅವನು ಎಲ್ಲ ದೇವೋತ್ತಮ ಪರಮಪುರುಷ, ಅವನ ಸೇವಕ ನಾನು. ಸೊ ಸೇವೆ ಮಾಡೋದು ನನ್ನ ಕರ್ತವ್ಯ. ಸೊ ಹಾಗಾಗಿ ಭಗವಂತನ ನಾಮಕ್ಕೆ ತನ್ಮಯ ಆಗಬೇಕು, ಭಗವಂತನ ರೂಪಕ್ಕೆ ತನ್ಮಯ ಆಗಬೇಕು, ಭಗವಂತನ ಗುಣಕ್ಕೆ, ಭಗವಂತನ ಲೀಲಾ ಕಾರ್ಯ ಚಟುವಟಿಕೆಗಳಿಗೆ ನಾವು ತನ್ಮಯ ಆಗಬೇಕು. ತನ್ಮಯ ಆದಾಗೆ ಭಗವಂತನು ಕೂಡ ನಮ್ಮಲ್ಲಿ ಇದಾಗ್ಬಿಡ್ತಾನೆ, ರಿಯಾಕ್ಟ್ ಆಗ್ತಾನೆ. ಸೊ ಹಾಗಾಗಿ ನಾವೀಗ ನಾಮ, ಹರೇ ಕೃಷ್ಣ ನಾಮಕ್ಕೆ ತನ್ಮಯ ಆದರೆ ಆ ನಾಮ ನಮ್ಮನ್ನು ಏನು ಮಾಡಿಬಿಡುತ್ತೆ, ನಮ್ಮನ್ನು ಅಪ್ರಿಷಿಯೇಟ್ ಮಾಡುತ್ತೆ ನಾಮ. ಓಹೋ, ಇವನು ಭಗವಂತನ ನಾಮಕ್ಕೆ ತನ್ಮಯನಾಗಿದ್ದಾನೆ ಅಂತ. ಸೊ ಹಾಗಾಗಿ ನಾವು ಭಗವಂತನ ನಾಮ, ರೂಪ, ಗುಣ, ಲೀಲ ಇವುಗಳಿಗೆ ನಾವು ತನ್ಮಯರಾಗಿ ಭಕ್ತಿ ಸೇವೆಯನ್ನು, ತನ್ಮಯತೆ ಅಂದರೆ ತುಂಬ ರ್ಯಾಪ್ಟ್ ಅಟೆನ್ಷನ್, ಅದಕ್ಕೆ ಏನು ಹೇಳ್ತಾರೆ, ತುಂಬ ಒಂದು ಅಟೆಂಟಿವ್ ಆಗಿ ನಾವು ಅದಕ್ಕೆ ಮಾಡಬೇಕು. ಸೊ ನಾವು ಅದಕ್ಕೆ ಹೇಳೋದು, ನಾವು ಯಾವುದೇ ಒಂದು ವಿಚಾರ, ನಾಮ ಜಪ ಮಾಡುವವರು ಕೂಡ ಕೇವಲ ಜಪ, ಬೇರೆ ಯಾವ ವಿಚಾರವೂ ಇಲ್ಲ. ಸೊ ಜಪವನ್ನಾಗಲಿ ಕೇಳುವುದನ್ನಾಗಲಿ ಅದನ್ನಷ್ಟೇ ಮಾಡಬೇಕು. ಸೇವೆ ಮಾಡುವಾಗಲೂ ಕೂಡ ಬೇರೆ ಅನೇಕ ವಿಚಾರಗಳು ತಲೆಯಲ್ಲಿ ಬರಬಾರದು. ಸೊ ಹಾಗಾಗಿ ಇದನ್ನ ಹೇಳ್ತಾ ಇದ್ದಾರೆ, ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು ಮತ್ತು ಅಭಕ್ತರು ಸೇರುವ ಸ್ಥಳಗಳಿಗೆ ಹೋಗಬಾರದು. ಸೊ ಇದು ವಿವಿಕ್ತ ದೇಶ ಸೇವಿತ್ವಂ ಅರತಿರ್ಜನ ಸಂಸದಿ, ಇದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಅಂದರೆ ಏನು ಅಂತಂದರೆ, ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸ ಅಂದರೆ ಮನೆಯನ್ನು ನಾವು ಆಧ್ಯಾತ್ಮಿಕೃತವಾಗಿ ಮನೆಯಲ್ಲಿ ವಾತಾವರಣ ಆ ಥರ ಆಧ್ಯಾತ್ಮಿಕ ಸಂಸ್ಕೃತಿ ಸಿಗುವ ಹಾಗೆ ನಾವು ಮಾಡಿಕೊಳ್ಬೇಕು. ಮತ್ತು ಹೇಗೆ ಕೇಳಿದ್ರೆ, ನಾವು ಅಭಕ್ತರು ಇರುವ ಸ್ಥಳಗಳಿಗೆ ಹೋಗಬಾರ್ದು. ಎಲ್ಲಿ ಹೆಚ್ಚಿನ ಅಭಕ್ತರುಗಳು ಇರ್ತಾರೆ ಅಂತಹ ಸ್ಥಳಗಳಿಗೆ ನಾವು ಹೋಗಿ ಸೇರ್ಕೋಬಾರ್ದು. ಯಾಕಂದರೆ ಅದು ಒಂಟು ರೋಗ ಇದ್ದಾಗೆ. ಆ ಅಭಕ್ತರ ಸಂಘ ಹೇಗಿರುತ್ತೆ ಕೇಳಿದರೆ, ಅದು ನಮಗೆ ತನ್ನಿಂತಾನೆ ಅವರು ಮಾಡಿದ್ರೆ ನಮಗೆ ಬಂದ್ಬಿಡುತ್ತೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಅದಕ್ಕೆ ನಾವು ಈಗ ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲಕರವಾದ ಆವಾಸ, ಕೆಲವೊಮ್ಮೆ ಇಲ್ಲಿ ಏನಾಗುತ್ತೆ ಅಂದರೆ, ಕೆಲವರಿಗೆ ಮನೆಯಲ್ಲಿ ಅನುಕೂಲ ಆಗಿರುತ್ತೆ, ಅವರು ದೇವಸ್ಥಾನಗಳಲ್ಲಿ ಬದುಕುತ್ತಾರೆ. ಸೊ ಅದು ಒಳ್ಳೆಯದೇ, ಯಾಕೆಂತಂದರೆ ದೇವಸ್ಥಾನದ ಎಲ್ಲ ಭಕ್ತರ ಸಂಘದಲ್ಲಿ ಜೀವನ. ಸೊ ಹಾಗೆ ಎಲ್ಲರಿಗೂ ಮಾಡಲಿಕ್ಕಾಗಲ್ಲ. ಕೆಲವರು ಅವರು ತೀರ್ಥಯಾತ್ರೆ ಸ್ಥಳಗಳಲ್ಲಿ ಬದುಕ್ತಾರೆ, ಅವರು ಅಲ್ಲಿಯೇ ಜೀವನವನ್ನು ಮಾಡ್ತಾರೆ. ಆದರೆ ಇದು ಎಲ್ಲರಿಗೂ ಕೂಡ ಸಾಧ್ಯ ಇಲ್ಲ. ಸೊ ಹಾಗಾಗಿ ಎಲ್ಲರೂ ಕೂಡ ತಮ್ಮ ಮನೆಯ ವಾತಾವರಣವನ್ನು ನಾವು ಒಂದು ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲಕರವಾಗುವಂತೆ ನಾವು ಅದನ್ನು ಆ ಒಂದು ವಾತಾವರಣವನ್ನು ನಿರ್ಮಿಸಿಕೊಳ್ಳಬೇಕು. ಅಂದರೆ ಪ್ರತಿನಿತ್ಯ ಎಲ್ಲರೂ ಕೂಡ ಅಂದರೆ ದೇವರ ಪೂಜೆ ಮಾಡೋದು, ಆಮೇಲೆ ಜಪ ಮಾಡೋದು, ಸಂಕೀರ್ತನ ಮಾಡೋದು, ಭಾಗವತ ಅಧ್ಯಯನ ಶ್ರವಣ ಮಾಡೋದು, ಮತ್ತು ಕೀರ್ತನ ಮಾಡೋದು, ಇದನ್ನೆಲ್ಲ ಆ ವಾತಾವರಣವನ್ನು ಸೃಷ್ಟಿ ಮಾಡ್ಕೊಳ್ಬೇಕು. ಮತ್ತು ಇಲ್ಲಿ ಏಕಾಂತ ವಾಸ ಅಂದರೆ ಸ್ವಲ್ಪ ಸಮಯವನ್ನು ನಮಗಾಗಿ ನಾವು ಇಟ್ಕೋಬೇಕು ಅಲ್ವಾ? ನಾವು ಭಗವಂತನ ಬಗ್ಗೆ ಚಿಂತನೆಯನ್ನು ಮಾಡಲಿಕ್ಕೆ ನಮ್ಮದೇ ಆದ ಒಂದು ಸಮಯವನ್ನು ಇಟ್ಕೊಳ್ಬೇಕು. ಮತ್ತೆ ಒಬ್ಬನು ವಿಜ್ಞಾನಿ ದಾರ್ಶನಿಕನಾಗಿ ಆಧ್ಯಾತ್ಮಿಕ ಜ್ಞಾನದ ಬಗ್ಗೆ ಸಂಶೋಧನೆ ನಡೆಸಬೇಕು. ಸೊ ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದದ್ದು, ಅದಕ್ಕೆ ಹೇಳ್ತಾರೆ ಆಧ್ಯಾತ್ಮ ಜ್ಞಾನ ನಿತ್ಯತ್ವಂ ತತ್ವಜ್ಞಾನಾರ್ಥ ದರ್ಶನಂ. ಅಂದರೆ ಭೌತ ಜ್ಞಾನ ದೇಹಾವಸಾನದೊಂದಿಗೆ ಕೊನೆಗೊಳ್ಳುತ್ತದೆ ಎಂದು ತಿಳಿಯಬೇಕು. ಅಂದರೆ ಆಧ್ಯಾತ್ಮ ಜ್ಞಾನ ನಿತ್ಯವಾದದ್ದು ಅಂದರೆ ಶಾಶ್ವತವಾದದ್ದು.
ಈ ಆಧ್ಯಾತ್ಮ ಜ್ಞಾನ ನಮ್ಮ ಶರೀರ ಬಿಟ್ಟು ಹೋದ್ರೂ ಕೂಡ ಅದು ಮತ್ತೊಂದು ಮುಂದಿನ ಶರೀರದಲ್ಲಿ ಕೂಡ ಅದು ಮುಂದುವರಿಯುತ್ತೆ. ಸೊ ನೇಹಾ ವಿಕ್ರಮ ನಾಶೋಸ್ತಿ ಪ್ರತ್ಯವಾಯೋನ ವಿದ್ಯತೆ ಸ್ವಲ್ಪಂ ಅಪಿ ಅಸ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್. ಸ್ವಲ್ಪ ಆಧ್ಯಾತ್ಮಿಕದಲ್ಲಿ ಸ್ವಲ್ಪ ನಾವು ಮುಂದುವರೆದ್ರೂ ಕೂಡ ಅದು ಮುಂದಿನ ಜನ್ಮದಲ್ಲಿ ಕೂಡ ನಮಗೆ ಬರುತ್ತೆ. ಯಾಕಂದ್ರೆ ಕೃಷ್ಣ ಪ್ರಜ್ಞೆ ಅದು ಕಂಟಿನ್ಯೂಸ್ ಪ್ರೊಸೆಸ್ಸು. ಆದರೆ ಬೇರೆ ಯಾವುದೇ ಭೌತ ಜ್ಞಾನ, ನಾವು ಯಾವುದೇ ಭೌತಿಕದಲ್ಲಿ ಡಿಗ್ರಿಗಳನ್ನು ಪಡ್ಕೊಳ್ಳಿ, ಅದು ಯಾವುದು ಕೂಡ ನಮ್ಮ ನಿಜವಾದ ಜ್ಞಾನ ಅಲ್ಲ. ಹೇಗೆ ಕೇಳಿದ್ರೆ, ಈಗಿನ ಕಾಲದಲ್ಲಿ ನಾವು ಯಾರನ್ನಾರು ಕೇಳಿದ್ರೆ ಏನು ನೀನು ವಿದ್ಯಾಭ್ಯಾಸ, ನಿಮ್ಮ ವಿದ್ಯಾಭ್ಯಾಸ ಏನು ಕೇಳಿದ್ರೆ ಏನು ಹೇಳ್ತಾರೆ? ನಾನು BA ಮಾಡಿದ್ದೇನೆ, LLB ಮಾಡಿದ್ದೇನೆ, BE ಮಾಡಿದ್ದೇನೆ, MD ಮಾಡಿದ್ದೇನೆ, MS ಮಾಡಿದ್ದೇನೆ, ಎಷ್ಟೆಷ್ಟೋ ತಮ್ಮ ಡಿಗ್ರಿಗಳನ್ನು ಹೇಳ್ತಾರೆ ಅಲ್ವಾ? ಆದರೆ ಈ ಡಿಗ್ರಿಗೆ ಭೌತಿಕದಲ್ಲಿ ಈ ಬೆಲೆ ಇದೆ, ಮಾಡಬೇಕು. ಯಾಕೆ? ಆದರೆ ನಮ್ಮ ಜೀವನವನ್ನು ನಡೆಸ್ಕೊಂಡು ಹೋಗ್ಲಿಕ್ಕೆ ಅದು ಕಲೆ ಅದನ್ನ. ಆದರೆ ನಿಜವಾದ ಜ್ಞಾನ, ಕ್ಯಾರೆಕ್ಟರ್ ಬೆಳೆಸೋದಿಲ್ಲ ಅದು ಈ ಒಂದು ಭೌತಿಕ ಜ್ಞಾನಗಳು. ಸೊ ಅದರಿಂದ ಆ ಭೌತಿಕ ಜ್ಞಾನಗಳೆಲ್ಲ ಅಜ್ಞಾನಗಳೇ ಆಗ್ಬಿಡುತ್ತೆ. ಸೊ ಹಾಗಾಗಿ ಇಲ್ಲಿ ಒಬ್ಬ ವಿಜ್ಞಾನಿಯಾಗಲಿ ದಾರ್ಶನಿಕನಾಗಲಿ ಅವನು ಆಧ್ಯಾತ್ಮ ಜ್ಞಾನದ ಬಗ್ಗೆ ಸಂಶೋಧನೆ ಮಾಡಬೇಕು ಅಂತ ಶ್ರೀಲ ಪ್ರಭುಪಾದರು ಇದನ್ನ ನಮಗೆ ಅರ್ಥ ಮಾಡಿಸುತ್ತಾರೆ. ಆಧ್ಯಾತ್ಮಿಕ ವಿಚಾರಗಳ ಬಗ್ಗೆ ನೀವು ಸಂಶೋಧನೆ ಮಾಡಿ ಅಂತ ಹೇಳ್ತಾರೆ. ಹಾಗಾಗಿ ಈ 18 ಅಂಶಗಳನ್ನು ಕ್ರಮವಾಗಿ ಅನುಸರಿಸುವುದರಿಂದ ನಿಜವಾದ ಜ್ಞಾನ ಬೆಳೆಯುತ್ತೆ. ಸೊ ಅದು ಹೇಗೆ ಕೇಳಿದರೆ ಅಂದರೆ, ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಬೇಕು, ಈ 18 ಅಂಶಗಳನ್ನು. ಸೊ ಅದಕ್ಕೆ ಯಸ್ಯಾಸ್ತಿ ಭಕ್ತಿರ್ ಭಗವತಿ ಅಕಿಂಚನ ಸರ್ವೈರ್ ಗುಣೈ ತತ್ರ ಸಮಾಸತೆ ಸುರಾಹ. ಅಂದರೆ ಯಾರು ಭಕ್ತಿ ಸೇವೆಯ ಹಂತವನ್ನು ತಲುಪಿರುತ್ತಾರೆ ಅವರಿಗೆ ಈ ಜ್ಞಾನದ ಎಲ್ಲ ಸದ್ಗುಣಗಳು ತನ್ನಿಂತಾನೆ ಬೆಳೆಯುತ್ತೆ. ಸೊ ಹಾಗಾಗಿ ಆ ಭಕ್ತಿ ಸೇವೆಯನ್ನು ನಾವು ಸ್ವೀಕಾರ ಮಾಡಿದಾಗ ಈ ಗುಣಗಳು ತನ್ನಿಂತಾನೆ ಬೆಳೆಯುತ್ತೆ. ಅದಕ್ಕಾಗಿ ಹೆಚ್ಚಿನ ಪ್ರಯತ್ನ ಬೇಡ. ಸೊ ತನ್ನಿಂತಾನೆ ಯಾಕೆ ಬೆಳೆಯುತ್ತೆ? ಅದು ಭಗವಂತನ ಗುರುವಿನ ಅನುಗ್ರಹ ಮತ್ತು ಕೃಷ್ಣನ ಅವ್ಯಾಜ ಕರುಣೆ, ಭಗವಂತನ ಅವ್ಯಾಜ ಕರುಣೆ. ಸೊ ಹಾಗಾಗಿ ಇದು ನಿಜವಾದ ಮಾರ್ಗ. ಸೊ ಹಾಗಾಗಿ ಮನುಷ್ಯನು ಯಾವಾಗ ಯೋಗ್ಯ ಗುರುವನ್ನು ಆಶ್ರಯಿಸ್ತಾನೆ ಅಲ್ಲಿ ಭಕ್ತಿ ಜೀವನ ಪ್ರಾರಂಭವಾಗುತ್ತೆ, ದಿವ್ಯ ಜೀವನ ಪ್ರಾರಂಭವಾಗುತ್ತೆ. ಸೊ ಹಾಗಾಗಿ ಇದು ನಿಜವಾದ ಪ್ರಕ್ರಿಯೆ ಅಂತ ಹೇಳಿದ್ದಾನೆ ಭಗವಂತ. ಸೊ ಹಾಗಾಗಿ ಈ 18 ಅಂಶಗಳನ್ನು ನಾವು ಬೆಳೆಸ್ಕೊಳ್ಳೋದು ನಿಜವಾದ ಜ್ಞಾನ. ಉಳಿದೆಲ್ಲ ಜ್ಞಾನ ಅವಿದ್ಯೆಗೆ ಸೇರಿದ್ದು. ಇಲ್ಲಿ ಈಗ ಹೇಗೆ ಇದನ್ನ ತಿಳ್ಕೊಳ್ಳೋದು ಅಂತಂದ್ರೆ, ಹಿರಣ್ಯಕಶಿಪುವಿನ ಹತ್ತಿರ ಅವನು ಚಿಕ್ಕ ಮಗು ಪ್ರಹ್ಲಾದ ಅವನನ್ನು ಗುರುಕುಲಕ್ಕೆ ಕಳಿಸಿದ್ದ. ಸೊ ಗುರುಕುಲದಿಂದ ಬಂದಾಗ ಅವನ ಮನೆಗೆ ಬಂದಾಗ ಅವನಿಗೆ ಕೇಳ್ತಾನೆ ಹಿರಣ್ಯಕಶಿಪು, ನೀನೇನು ಕಲಿತೆ, ಯಾವ ವಿಷಯ ಚೆನ್ನಾಗಿ ಕಲಿತಿದ್ಯಪ್ಪ ಅಂತ ಕೇಳ್ತಾನೆ. ಅಂದರೆ ಷಂಡ ಅಮರಕ ಅಂತ ಅವನು ರಾಕ್ಷಸ ಗುರುಗಳ ಹತ್ರ ಕಳಿಸಿರ್ತಾನೆ ಅವನು. ಅಂದರೆ ರಾಕ್ಷಸ ಕುಲದಲ್ಲಿ ಪ್ರಹ್ಲಾದ ಹುಟ್ಟಿರೋದು. ಸೊ ಹಾಗಾಗಿ ಅಲ್ಲಿ ಕೇಳಿದಾಗ ಪ್ರಹ್ಲಾದ ಮಹಾರಾಜ ಚಿಕ್ಕ ಮಗು ಹೇಳ್ತಾನೆ, ವಿಷ್ಣುವಿಗೆ ಭಕ್ತಿ ಸಲ್ಲಿಸುವುದನ್ನು ನಾನು ಕಲಿತಿದ್ದೇನೆ. ಇದು ಒಳ್ಳೆಯ ವಿದ್ಯೆ, ಇದನ್ನ ಕಲ್ತಿದ್ದೇನೆ ಅಂತ ಹೇಳ್ತಾನೆ. ಸೊ ಹಾಗಾದ್ರೆ ಏನದು? ಶ್ರವಣಂ ಕೀರ್ತನಂ ವಿಷ್ಣೋಹ ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಆತ್ಮನಿವೇದನಂ ಇತಿ ಪುಂಸಾರ್ಪಿತ ವಿಷ್ಣುರ್ ಭಕ್ತಿಶ್ಚೇತಾನವಲಕ್ಷಣಂ ಕ್ರಿಯೇತ್ ಭಗವತಿ ಅದ್ದಾ ತನ್ಮನ್ಯೇ ಉತ್ತಮಂ. ಅಂದರೆ ಅತಿ ಉತ್ತಮವಾದ ನಾನು ಕಲ್ತ್ಕೊಂಡಿದ್ದೇನೆ ವಿದ್ಯೆನ, ಇದು ಅತಿ ಉತ್ತಮವಾದ ವಿದ್ಯೆ ಅಂತ ಹೇಳ್ತಾನೆ. ಇದು ಹೇಗೆ ಅಂತ ಅತಿ ಉತ್ತಮವಾದ ವಿದ್ಯೆ ಅಂದರೆ, ಆಗ ಹಿರಣ್ಯಕಶಿಪುವಿಗೆ ತುಂಬ ಕೋಪ ಬಂದಿರುತ್ತೆ, ಅದು ಬೇರೆ ವಿಚಾರ. ಸೊ ಇಲ್ಲಿ ನವವಿಧ ಭಕ್ತಿಯನ್ನು ಅವನು ಅಂದರೆ ತಾಯಿ ಕಯಾದುವಿನ ಗರ್ಭದಲ್ಲಿದ್ದಾಗ ನಾರದರು ಅವರಿಗೆ ಇದೆಲ್ಲ ಹೇಳಿದ್ದನ್ನು ನಾರದರು ಅವನ ತಾಯಿಗೆ ಹೇಳಿದ್ದನ್ನು ಮಗು ಗರ್ಭದಲ್ಲೇ ಕಲ್ತಿರುತ್ತೆ. ಸೊ ಹಾಗಾಗಿ ಇಲ್ಲಿ ನವವಿಧ ಭಕ್ತಿ ಇದು ಅತ್ಯಂತ ಉತ್ತಮವಾದ ಭಕ್ತಿ ಸೇವಾ, ಇದು ಹೇಳೋದು ಅತ್ಯಂತ ಉತ್ತಮವಾದ ವಿದ್ಯೆ. ಸೊ ಹಾಗಾಗಿ ಇದನ್ನು ಇತಿ ಪುಂಸಾರ್ಪಿತ, ಇದನ್ನು ಯಾವಾಗ ಭಗವಾನ್ ವಿಷ್ಣುವಿಗೆ ಅರ್ಪಿಸಿದಾಗ ಅಲ್ಲಿ ಏನಾಗುತ್ತೆ? ಕ್ರಿಯೋರ್ ಭಗವತ್ ಯಸ್ಯ, ಅವನಿಗೆ ಭಗವಂತನಿಗೆ ಆಕರ್ಷಿತವಾಗುತ್ತೆ. ಸೊ ಹಾಗಾಗಿ ನಿಜವಾದ ಉತ್ತಮವಾದ ಶಿಕ್ಷಣ ಅಂದರೆ ಯಾವುದು ಭಗವಂತನನ್ನು ಆಕರ್ಷಿಸುತ್ತದೆ, ಅದು ವಿದ್ಯೆ. ಸೊ ಹಾಗಾಗಿ ಜ್ಞಾನ ನಾವು ಪಡ್ಕೊಂಡಿದ್ದೇವೆ, ಇದಕ್ಕೇನು ಪರೀಕ್ಷೆ? ಜ್ಞಾನ ನಾವು ಪಡ್ಕೊಂಡಿದ್ದೇವೆ ಅಂತಂದರೆ ನಾವು ಭಕ್ತಿ ಸೇವೆಯಲ್ಲಿ ತೊಡಗಿದ್ದೇವೆ. ಸೊ ಭಕ್ತಿಯ ಸೇವೆಯಲ್ಲಿ
ಆ ಸೇವೆಯ ಚಟುವಟಿಕೆಗಳನ್ನು ನಾವು ಮಾಡ್ತಾ ಇದ್ದೀವಿ ಅಂದರೆ ನಮಗೆ ನಿಜವಾದ ಜ್ಞಾನ ಬಂದಿದೆ. ಸೊ ಅದನ್ನೇ ಭಗವದ್ಗೀತೆಯಲ್ಲೂ ಹೇಳ್ತಾರೆ 10.8ರಲ್ಲಿ ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಮಾಂ ಬುಧಾ ಭಾವ ಸಮನ್ವಿತಾಃ. ಅಂದರೆ ಈಗ ಭಗವಂತ ಆಧ್ಯಾತ್ಮಿಕ ಜಗತ್ತು, ಭೌತಿಕ ಜಗತ್ತು ಎಲ್ಲದಕ್ಕೂ ಕೂಡ ಮೂಲ ಅವನೇ. ಸೊ ಹಾಗಾಗಿ ಎಲ್ಲವೂ ನನ್ನಿಂದನೇ ಹೊರಹೊಮ್ಮುತ್ತದೆ ಅಂತ ಹೇಳಿದ್ದಾನೆ. ಇದನ್ನು ಯಾರು ತಿಳಿತಾರೆ ಅವರು ವಿದ್ವಾಂಸರು. ಸೊ ಇದನ್ನ ಎಲ್ಲವೂ ಭಗವಂತನು ಸರ್ವಕಾರಣ ಕಾರಣ ಇದನ್ನು ತಿಳಿಯುವುದು ಅವರು ವಿದ್ವಾಂಸರು, ಅವರು ನಿಜವಾದ ವಿದ್ಯೆಯನ್ನು ಅರಿತವರು. ಸೊ ಅವರು ಭಕ್ತಿ ಸೇವೆ, ಅಂತಹ ನಿಜವಾದ ವಿದ್ಯೆ ಯಾರು ತಗೊಳ್ತಾರೆ ಅವರು ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಹಾಗಾಗಿ ನಿಜವಾದ ಜ್ಞಾನ ಅಂದರೆ ಭಕ್ತಿ ಸೇವೆ. ನಿಜವಾಗಿ ನಾವು ಜ್ಞಾನ ಪಡ್ಕೊಂಡಿದ್ದೇವೆ ಅಂದರೆ ಭಗವಂತನ ಕಡೆಗೆ ಆಕರ್ಷಿತರಾಗಬೇಕು. ಸೊ ಹಾಗಾಗಿ ಅದನ್ನೇ ಕೂಡ ಭಾಗವತಂ ಕೂಡ ಹೇಳುತ್ತೆ. ಸೊ ನಾವು ನಮ್ಮ ಆಕರ್ಷಣೆ ಏನಿದೆ ಅದು ಭಗವಂತನ ಕಡೆ ಹರಿಸದಿದ್ದರೆ ನಾವು ಮಾಡಿದ್ದೆಲ್ಲವೂ ಶ್ರಮವೇ. ಶ್ರಮ ಏವ ಹಿ ಕೇವಲಂ, ಇದನ್ನು ಭಾಗವತ ಹೇಳುತ್ತೆ. ಸೊ ಹಾಗಾಗಿ ನಾವು ಭಗವಂತನ ಆ ಕಡೆ ಆಕರ್ಷಣೆ ಆಗುವ ಜ್ಞಾನವನ್ನು ಪಡ್ಕೊಳ್ಬೇಕು, ಅದು ನಿಜವಾದ ಜ್ಞಾನ. ಸೊ ಇಲ್ಲಿ ಈ ನಿಜವಾದ ಜ್ಞಾನ ಬಿಟ್ಟು ಬೇರೆ ಯಾವುದು ಅಜ್ಞಾನ ಅಂತ ಇಲ್ಲಿ ತಿಳ್ಕೊಳ್ಳೋಣ. ಇದಕ್ಕೀಗ ಶ್ರೀಲ ಪ್ರಭುಪಾದರು ಅಜ್ಞಾನದ ಬಗ್ಗೆ ಹೇಳ್ತಾರೆ. ಈಗ ಅಂದರೆ ಈ ಎಲ್ಲ 18 ಅಂಶಗಳನ್ನು ಇಲ್ಲಿ ಕ್ರಮವಾಗಿ ನಾವು ಅನುಸರಿಸಬೇಕು, ಅದು ನಿಜವಾದ ಜ್ಞಾನ. ಅದನ್ನು ಬಿಟ್ಟರೆ ಉಳಿದೆಲ್ಲ ವಿಧಾನಗಳು ಆ ಅವಿದ್ಯೆ ವರ್ಗಕ್ಕೆ ಸೇರಿದವು. ಹಾಗಾಗಿ ನಾವು ಏನು ಈ ಭೌತ ವಿಜ್ಞಾನ ಅದನ್ನು ಅವೇನು ತಿಳ್ಕೊತೇವೆ ಅದು ಮಾಯಾಶಕ್ತಿಯ ಬಾಹ್ಯ ಸ್ವರೂಪಗಳು. ಇದನ್ನ ಶ್ರೇಷ್ಠ ಆಚಾರ್ಯದ ಶ್ರೀಲ ಭಕ್ತಿವಿನೋದ ಠಾಕೂರ್ ಹೇಳಿದ್ದಾರೆ. ಅಂದರೆ ನಾವು ಇಷ್ಟು ಬಿಟ್ಟು ಬೇರೆ ಏನು ನಾವು ತಿಳ್ಕೊಳ್ತೇವೆ, ನಾವು ಯಾವುದೇ ಡಿಗ್ರಿ ಪಡೆಯಬಹುದು, ಆದರೆ ಅದೆಲ್ಲವೂ ಮಾಯಾಶಕ್ತಿಯ ಬಾಹ್ಯ ರೂಪ. ಸೊ ಅದೆಲ್ಲ ಮಾಯಾಶಕ್ತಿ ಭೌತಿಕ. ಸೊ ಅದನ್ನ ಭೌತಿಕ ವಿದ್ಯೆಯಿಂದ ಏನಾಗುತ್ತೆ, ಒಬ್ಬನು ಕತ್ತೆಗಿಂತ ಏನು ಉತ್ತಮನಾಗಲಾರ. ಹಾಗಂತ ಇಲ್ಲಿ ಯಾಕೆ ಇಷ್ಟು ನಿಷ್ಠೂರವಾಗಿ ಮಾತನಾಡ್ತಾ ಇದ್ದಾರೆ ಅಂದರೆ, ಭೌತಿಕ ವಿದ್ಯೆ ಬೆಳೆಸ್ಕೊಂಡ್ಮೇಲೆ ಅವನು ದೇವರಿಂದ ದೂರ ಆಗ್ಬಿಡ್ತಾನೆ. ಕತ್ತೆ ಅಜ್ಞಾನದಲ್ಲಿರುತ್ತೆ ಅಲ್ವಾ, ಕತ್ತೆ ತಮೋಗುಣ. ಸೊ ಹಾಗಾಗಿ ಏನು ಗೊತ್ತಿರೋದಿಲ್ಲ ಕತ್ತೆಗೆ. ಅದು ಯಜಮಾನ ಒಂದು ಹುಲ್ಲಿನ ಹೊರೆ ಕೊಡ್ತಾನೆ ಅಂತ ಇಡೀ ದಿನ ಕೆಲಸ ಮಾಡುತ್ತೆ. ಸೊ ಹಾಗೆ ಮನುಷ್ಯ ಕೂಡ ತನ್ನ ಬದುಕನ್ನು ನಡೆಸಲಿಕ್ಕೆ ಬರೇ ಅದನ್ನೇ ಹೋರಾಟ ಮಾಡ್ತಾ ಇರ್ತಾನೆ. ಆದರೆ ಅವನಿಗೆ ಈ ಬದುಕಿನಲ್ಲಿ ಮನುಷ್ಯ ಜೀವನದ ಮುಖ್ಯ ಉದ್ದೇಶ ಅವನದು ಭಗವಂತನ ಕಡೆ ಹೋಗಬೇಕು, ನಾನು ಆತ್ಮ ಸಾಕ್ಷಾತ್ಕಾರ ಮಾಡಬೇಕು, ಇದು ಗೊತ್ತಾಗೋದಿಲ್ಲ. ಎಷ್ಟೇ ಒಂದು ಬಾಹ್ಯ ಸ್ವರೂಪದ ಮಾಯಾಶಕ್ತಿಯ ಜ್ಞಾನ ಅದು ಜ್ಞಾನ ಅಲ್ಲ, ಅದು ಅಜ್ಞಾನ. ಸೊ ಅದು ವಿದ್ಯೆ ಅಲ್ಲ, ಅದು ಅವಿದ್ಯೆ. ಸೊ ಹಾಗಾಗಿ ಐಹಿಕ ಜ್ಞಾನದ ಪ್ರಗತಿಯಿಂದ ಆಧುನಿಕ ಮಾನವ ಕೇವಲ ಕತ್ತಿಯಾಗ್ತಾ ಇದ್ದಾನೆ ಅಷ್ಟೇ. ಕೆಲವು ಪ್ರಾಪಂಚಿಕ ರಾಜಕಾರಣಿಗಳು ಆಧ್ಯಾತ್ಮಿಕತೆಯ ಸೋಗು ಹಾಕಿ ಈಗಿನ ನಾಗರಿಕತೆಯನ್ನು ರಾಕ್ಷಸಿ ಸಂಸ್ಕೃತಿಯನ್ನು ಖಂಡಿಸುತ್ತಾರೆ. ಆದರೆ ದುರದೃಷ್ಟದ ಸಂಗತಿ ಎಂದರೆ ಅವರು ಭಗವದ್ಗೀತೆಯಲ್ಲಿ ಹೇಳಿರುವ ನೈಜ ಜ್ಞಾನದ ಸಂಸ್ಕೃತಿಯ ಬಗ್ಗೆ ಲಕ್ಷ್ಯವೇ ಕೊಡುವುದಿಲ್ಲ. ಹೀಗಾಗಿ ಅವರು ರಾಕ್ಷಸಿ ಪರಿಸ್ಥಿತಿಯನ್ನು ಬದಲಿಸಲಾರರು. ಸೊ ಬರೇ ಬಾಯಲ್ಲಿ ಹೇಳ್ತಾರೆ ರಾಕ್ಷಸಿ, ದಿಸ್ ಈಸ್ ಆಲ್ ಡೆಮಾನಿಕ್ ಸಿವಿಲೈಸೇಷನ್ ಅಂತ. ಆದರೆ ಏನು ರಾಕ್ಷಸಿ ಸಂಸ್ಕಾರ ಇದೆಲ್ಲ, ಆದರೆ ಅವರೇನು ಪರಿಹಾರ ಮಾಡೋದಿಲ್ಲ ರಾಜಕಾರಣಿಗಳು. ಯಾಕೆ? ಅವರಿಗೆ ಭಗವದ್ಗೀತೆಯ ನೈಜ ಸಂಸ್ಕೃತಿಯೇ ಗೊತ್ತಿಲ್ಲ ಅವರಿಗೆ. ಸೊ ಹಾಗಾಗಿ ಅವ್ರಿಗೆ ಹೇಗೆ ಪರಿಹಾರ ಕೊಡಲಿಕ್ಕೆ ಸಾಧ್ಯ? ಸೊ ಅದಕ್ಕೆ ಇಲ್ಲಿ ಆಧುನಿಕ ವಿದ್ಯೆಯಲ್ಲಿ ಏನಾಗುತ್ತೆ ಅಂತ ಶ್ರೀಲ ಪ್ರಭುಪಾದರು ದುಷ್ಪರಿಣಾಮಗಳನ್ನು ಹೇಳ್ತಾ ಇದ್ದಾರೆ. ಆಧುನಿಕ ವ್ಯವಸ್ಥೆಯಲ್ಲಿ ಚಿಕ್ಕ ಹುಡುಗನು ಸ್ವಯಂ ಪೂರ್ಣನೆಂದು ಭಾವಿಸಿ ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಸೊ ಅಮಾನಿತ್ವಂ ಅಂತ ನಾವು ನೋಡಿದ್ವಿ. ಭಕ್ತಿ ಮಾರ್ಗದಲ್ಲಿದ್ದವನು ಎಲ್ಲರಿಗೂ, ಎಲ್ಲ ಜೀವಿಗಳಿಗೂ ಗೌರವ ಕೊಡ್ತಾನೆ. ಆದರೆ ಆಧುನಿಕ ವ್ಯವಸ್ಥೆಯಲ್ಲಿ ಚಿಕ್ಕ ಹುಡುಗನು ಕೂಡ ಏನಪ್ಪ ನನಗೂ ತುಂಬ ಕಲಿತಿದ್ದೇನೆ ಅಂತ ಹೇಳಿ ಹಿರಿಯರಿಗೂ ಕೂಡ ಗೌರವ ಕೊಡೋದಿಲ್ಲ. ಆಮೇಲೆ ಶ್ರೀಲ ಪ್ರಭುಪಾದರು ವಿಶ್ವವಿದ್ಯಾನಿಲಯದ ಒಂದು ಕೊಡ್ತಕ್ಕಂಥ ಶಿಕ್ಷಣ ವಿಧಾನದ ಬಗ್ಗೆ ಹೇಳ್ತಾರೆ. ಅದು ದೋಷಪೂರ್ಣ ಆಗಿದೆ. ಶಿಕ್ಷಣ ಅದು ಯಾಕೆ ದೋಷಪೂರ್ಣವಾಗಿದೆ ಅಂತಂದರೆ, ವಿಶ್ವವಿದ್ಯಾಲಯದಲ್ಲಿ ಅದು ಕೇವಲ ಅಂದರೆ ನಮಗೆ ಬೇಕಾದಂತಹ ಕಲೆ ಕಲಿಸುತ್ತೆ. ಅಂದರೆ ಡಾಕ್ಟರ್ ಆಗ್ಬೋದು, ಇಂಜಿನಿಯರ್ ಆಗ್ಬೋದು, ಅಥವಾ ಆರ್ಕಿಟೆಕ್ಟ್ ಆಗ್ಬೋದು, ಲಾಯರ್ ಆಗ್ಬೋದು, ಅಥವಾ ಯಾವುದೇ ಒಂದು ಭೌತ ಡಿಗ್ರಿಗಳನ್ನು ತಗೋಬೋದು. ಅಲ್ಲಿ ಏನಾಗುತ್ತೆ ಅಷ್ಟೇ ಕಲಿಸುತ್ತೆ, ಅದು ಜೀವನದ ಮೌಲ್ಯಗಳನ್ನು ಕಲಿಸೋದಿಲ್ಲ. ಸ್ಕಿಲ್ಸ್ ಕಲಿಸುತ್ತೆ, ಸೊ ಮೌಲ್ಯಗಳನ್ನು ಕಲಿಸೋದಿಲ್ಲ. ಸೊ ದೋಷಪೂರ್ಣ ಶಿಕ್ಷಣ. ಸೊ ಆ ಜೀವನದ ಮೌಲ್ಯಗಳೇ ಇಲ್ಲ ಆ ಒಂದು ವಿಶ್ವವಿದ್ಯಾನಿಲಯದ ಶಾಲೆ ಕಾಲೇಜಲ್ಲಾಗಲಿ. ಹಾಗಾಗಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ ಅಲ್ವಾ. ಹರೇ ಕೃಷ್ಣ, ಇದು ಕರೆಕ್ಟ್ ಇದೆಯಾ? ಹರೇ ಕೃಷ್ಣ.
ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹೇಳ್ತಾ ಇದೆ ಮಾತಾಡಿ, ಹೇಳ್ತಾ ಇದೆ, ಹೇಳ್ತಾ ಇದೆ. ಇದಕ್ಕೆ ನಾನು ಪ್ರಶ್ನೆಗೆ ಯಾರು ಉತ್ತರ ಕೊಡ್ಲಿಲ್ಲ, ಅದಕ್ಕೆ ಕೇಳಿದೆ. ಕೇಳಿಸ್ತಾ ಇದೆ, ಕೇಳಿಸ್ತಾ ಇದೆ. ಇದು ಸರಿ ಇದೆಯಾ ಅವರು ಹೇಳಿದ್ದು, ಶ್ರೀಲ ಪ್ರಭುಪಾದರು ಹೇಳಿದ್ದು? ಸರಿ ಇದೆ ಮಾತಾಜಿ. ಅದು ತಲೆನೋವಾಗಿದ್ದಾರಂತೆ ತಂದೆ ತಾಯಿಗಳಿಗೆ ಮಕ್ಕಳು. ಇಲ್ಲಿ ನೋಡಿ, ಜಗತ್ತಿನಾದ್ಯಂತ ಹುಡುಗರು ಒಂದೇ ಕಡೆ ಹೇಳುವುದಿಲ್ಲ. ಶ್ರೀಲ ಪ್ರಭುಪಾದರು ಆಚಾರ್ಯರು. ಸೊ ಅವರು ಜಗತ್ತನ್ನು ನೋಡಿದ್ದಾರೆ. ಅವರು ಅನೇಕ ಸಾರಿ ಎಲ್ಲ ವಿಶ್ವಾದ್ಯಂತ ಪರ್ಯಟನೆ ಮಾಡಿದ್ದಾರೆ. ಜಗತ್ತಿನಾದ್ಯಂತ ಹುಡುಗರು ತಂದೆ ತಾಯಿಗಳಿಗೆ ತಲೆನೋವಾಗಿದ್ದಾರೆ. ಯಾಕೆ? ದೋಷಪೂರ್ಣ ಶಿಕ್ಷಣ. ಸೊ ಇಲ್ಲಿ ಏನಾಗಿದೆ? ದೋಷಪೂರ್ಣ ಶಿಕ್ಷಣ. ಸೊ ಹಾಗಾಗಿ ಹಿಂದೆ ಇದ್ದ ಗುರುಕುಲದ ಶಿಕ್ಷಣ ಇಲ್ಲ. ಗುರುಕುಲದಲ್ಲಿ ಏನಿತ್ತು, ಅವರು ತುಂಬಾ ಅಂದ್ರೆ ಯಾವ ರೀತಿ ಅವನು ಬ್ರಾಹ್ಮಣನೋ, ಕ್ಷತ್ರಿಯನೋ, ವೈಶ್ಯನೋ, ಶೂದ್ರನೋ ಗುರುಗಳು ನಿರ್ಣಯ ಮಾಡ್ತಾ ಇದ್ದಿದ್ರು. ಅವರ ಗುಣದ ಮತ್ತೆ ಆಧಾರದ ಮೇಲೆ ಅವರ ಯಾವ ರೀತಿ ಕೆಲಸ ಮಾಡ್ಲಿಕ್ಕೆ ಯೋಗ್ಯ ಎಲ್ಲ ಗುರುಗಳು ಮಾಡ್ತಾ ಇದ್ರು. ಮತ್ತೆ ಇಲ್ಲಿ ಬ್ರಹ್ಮಚರ್ಯದ ಬಗ್ಗೆನೂ ಹೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ ಮುಂದೆ ನೋಡೋಣ. ಸೊ ಹಾಗಾಗಿ ಈಶೋಪನಿಷತ್ತು ಅವಿದ್ಯೆಯ ಸಂಸ್ಕೃತಿಗೂ ವಿದ್ಯೆಯ ಸಂಸ್ಕೃತಿಗೂ ತುಂಬಾ ವ್ಯತ್ಯಾಸ ಇದೆ ಎಂದು ಎಚ್ಚರಿಸುತ್ತದೆ. ಅದಕ್ಕೆ ಈಶೋಪನಿಷತ್ತಲ್ಲಿ ಈ ಮಂತ್ರ ಹೇಳ್ತದೆ, ನೀವು ವಿದ್ಯೆಯ ಸಂಸ್ಕೃತಿ ಅಂದರೆ ಆಧ್ಯಾತ್ಮ ಜ್ಞಾನದನ್ನ ಪಡ್ಕೊಂಡ ಆ ಸಂಸ್ಕೃತಿಗಿಂತ ಈ ಅವಿದ್ಯೆಯ ಸಂಸ್ಕೃತಿ, ಭೌತಿಕ ಜ್ಞಾನದ ಸಂಸ್ಕೃತಿಗೆ ತುಂಬಾ ವ್ಯತ್ಯಾಸ ಇದೆ, ತಿಳ್ಕೊಳ್ಳಿ ಅಂತೇಳಿ ನಮಗೆ ಚೇತಾವಣೆ ಕೊಡ್ತಾ ಇದ್ದಿ. ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾರೆ, ವಿಶ್ವವಿದ್ಯಾಲಯಗಳು ಅವಿದ್ಯೆಯ ಕೇಂದ್ರಗಳಾಗಿವೆ. ಅಲ್ಲಿ ಏನಾಗಿದೆ? ಯಾವುದೇ ವಿದ್ಯೆ ಇಲ್ಲ, ಅವಿದ್ಯೆ. ಅವಿದ್ಯೆ ಅಂದ್ರೆ ಅನ್ಎಜುಕೇಶನ್ ಅಲ್ಲ, ಅವರಿಗೆ ಸರಿಯಾದ ಶಿಕ್ಷಣ ಇಲ್ಲ. ಸೊ ಪರಿಣಾಮವಾಗಿ ಇವರು ಏನ್ ಹೇಳ್ತಾ ಇದ್ದಾರೆ, ವಿಜ್ಞಾನಿಗಳು ಈ ತರ ರಾಷ್ಟ್ರಗಳನ್ನೇ ಅಳಿಸಿ ಹಾಕುವಂತ ಮಾರಕ ಅಸ್ತ್ರಗಳನ್ನು ಕಂಡುಹಿಡಿತಾ ಇದ್ದಾರೆ. ಸೊ ವಿಜ್ಞಾನಿಗಳ ಬಗ್ಗೆ ಹೇಳ್ತಾ ಇದ್ದಾರೆ. ವಿಜ್ಞಾನಿಗಳು ಏನ್ ಮಾಡ್ತಾ ಇದ್ದಾರೆ? ದೊಡ್ಡ ದೊಡ್ಡ ಮಾರಕ ವೆಪನ್ಸ್ ಆಫ್ ಡಿಸ್ಟ್ರಕ್ಷನ್, ಮಾಸ್ ಡಿಸ್ಟ್ರಕ್ಷನ್ ಅಂದ್ರೆ ಅಣ್ವಸ್ತ್ರಗಳ ತಯಾರಿಕೆ ಮಾಡೋದು. ಸೊ ಇದು ಮನುಷ್ಯನ ಒಂದು ಬುದ್ಧಿಯನ್ನ, ಆ ಬುದ್ಧಿವಂತಿಕೆ ಮನುಷ್ಯನಿಗೆ ತುಂಬಾ ಜಾಸ್ತಿ ಇದೆ, ಅದನ್ನ ನಾವು ದುರುಪಯೋಗ ಪಡಿಸ್ಕೊಳ್ಳೋದು ಅಲ್ವಾ? ಹರೇ ಕೃಷ್ಣ. ಹೌದು ಮತ್ತೆ. ಹಿರೋಸಿಮಾ ನಾಗಸಾಕಿ ಮೇಲೆ ಆ ಒಂದು ಅಣುಬಾಂಬನ್ನ ಹಾಕಿದ್ರು. ಸೊ ಅದು ಎಷ್ಟು ತೊಂದರೆ ಕೊಡ್ತದೆ ಎಲ್ಲ. ಅಂದ್ರೆ ಈ ಅಣ್ವಸ್ತ್ರ ಹಾಕೋದು, ಇದನ್ನೆಲ್ಲ ಬುದ್ಧಿಯನ್ನ ನಾವು ವಿಜ್ಞಾನಿಗಳು ಇದನ್ನ ಏನ್ ಮಾಡ್ತಾ ಇದ್ದಾರೆ? ರಾಷ್ಟ್ರಗಳನ್ನೇ ಅಳಿಸಿ ಹಾಕುವಂತ ಮಾರಕಾಸ್ತ್ರಗಳನ್ನ ಕಂಡುಹಿಡಿತಾ ಇದ್ದಾರೆ. ಸೊ ಹಾಗಾಗಿ ಬುದ್ಧಿಯನ್ನ ನಾವು ಸರಿಯಾಗಿ ಉಪಯೋಗಿಸ್ಕೊಂಡು ವಿಚಾರ ಮಾಡಬೇಕು. ಇದರ ಅವಶ್ಯಕತೆ ಇದೆಯಾ ಅಣ್ವಸ್ತ್ರಗಳದ್ದು? ಹರೇ ಕೃಷ್ಣ. ಅವಶ್ಯಕತೆ ಇದೆಯಾ? ಅವಶ್ಯಕತೆ ಇಲ್ಲ. ಇದಕ್ಕೆಲ್ಲ ಶ್ರೀಲ ಪ್ರಭುಪಾದರು ಇವರು ನಮಗೆ ಇದೆಲ್ಲ ಅವಿದ್ಯೆ. ನಾವೇನು ಶಾಲಾ ಕಾಲೇಜುಗಳಲ್ಲಿ ವಿಜ್ಞಾನಿಗಳಾದ್ರೂ ಕೂಡ ಅವಿದ್ಯೆ ಆಗ್ತಾ ಇದ್ದಾರೆ ಅಂತ ನಮಗೆ ಒಂದೊಂದೇ ಉದಾಹರಣೆ ಕೊಡ್ತಾ ಇದ್ದಾರೆ. ಆಮೇಲೆ ಇಂದಿನ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯದ ನಿಯಂತ್ರಕ ತತ್ವಗಳ ಬಗ್ಗೆ ಆಗಲಿ, ಆಧ್ಯಾತ್ಮಿಕ ಜೀವನದ ಬಗ್ಗೆ ಆಗಲಿ ಶಿಕ್ಷಣ ಇಲ್ಲ. ಸೊ ಇಲ್ಲಿ ಏನಿದೆ? ಆಧ್ಯಾತ್ಮಿಕ ಶಿಕ್ಷಣ ಇಲ್ಲವೇ ಇಲ್ಲ. ಇದೆಯಾ ಎಲ್ಲಾದ್ರೂ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಇಲ್ಲ. ಬ್ರಹ್ಮಚರ್ಯದ ಪರಿಪಾಲನೆ ಏನಾಗಿದೆ ಅಂತಂದ್ರೆ ಇಲ್ಲಿ ಏನ್ ಹೇಳ್ತಾರೆ? ಹಿಂದಿನ ಗುರುಕುಲದಲ್ಲಿ ಏನಿರ್ತಿತ್ತು? ಬ್ರಹ್ಮಚರ್ಯ ಅಂದ್ರೆ 5ನೇ ವರ್ಷದಿಂದ 25ನೇ ವರ್ಷದ ತುಂಬಾ ಸ್ಟ್ರಿಕ್ಟ್ ಆಗಿ ಬ್ರಹ್ಮಚರ್ಯ ಪರಿಪಾಲನೆ ಮಾಡಿಕೊಂಡು ಗುರುವಿನಿಂದ ಶಿಕ್ಷಣ ಪಡಿತಿದ್ರು. ಆಮೇಲೆ ಅವರಿಗೆ ಯಾವ ರೀತಿ ಜೀವನ ಮಾಡ್ಲಿಕ್ಕೆ, ಇನ್ನು ಗೃಹಸ್ಥರಾಗ್ಲಿಕ್ಕೆ ಅವರಿಗೆ ಪರ್ಮಿಷನ್ ಇತ್ತು. ಅದಾದ ಇಲ್ಲದಿದ್ದರೆ ಅವರು ನೇರವಾಗಿ ಸನ್ಯಾಸಾಶ್ರಮಕ್ಕೆ ಹೋಗ್ಬೋದಿತ್ತು. ಯಾವಾಗ ಬ್ರಹ್ಮಚರ್ಯದ ಒಂದು ಟ್ರೈನಿಂಗ್ ಇರಬೇಕು ಅಂತಂದ್ರೆ, ಆ ಟ್ರೈನಿಂಗ್ ಇದ್ದಾಗ ಅದು ಫೌಂಡೇಶನ್ ಇದ್ದಾಗೆ, ಮನೆಗೆ ಒಂದು ತಳಪಾಯ ಇದ್ದ ಹಾಗೆ. ಮನೆ ತಳಪಾಯ ಸರಿ ಇದ್ರೆ ಮನೆ ಚೆನ್ನಾಗಿ ಬಿಲ್ಡಿಂಗ್ ಸರಿಯಾಗಿರುತ್ತೆ ಅಲ್ವಾ? ತಳಪಾಯವೇ ಸರಿ ಇಲ್ಲದೆ ಹೋದರೆ ಮನೆ ಏನು ಅದು ಗಟ್ಟಿ ಇರ್ಲಿಕ್ಕೆ ಸಾಧ್ಯವ? ಹಾಗೆ ವಿದ್ಯಾರ್ಥಿಗಳಿಗೆ ಬ್ರಹ್ಮಚರ್ಯದ ನಿಯಂತ್ರಕ, ಬ್ರಹ್ಮಚರ್ಯ ಯಾಕೆ ಬೇಕು, ಅದನ್ನ ಯಾಕೆ ನಾವು ಮಾಡಬೇಕು ಅಂದ್ರೆ ಬ್ರಹ್ಮಚರ್ಯ ಇದ್ರ ಬಗ್ಗೆ ಏನು ತಿಳುವಳಿಕೆ, ಶಿಕ್ಷಣ ಇಲ್ಲವೇ ಇಲ್ಲ. ಆಧ್ಯಾತ್ಮಿಕ ಜೀವನ ಇದ್ರ ಬಗ್ಗೆ ಸ್ವಲ್ಪನೂ ಶಿಕ್ಷಣ ಇಲ್ಲ. ಇದಕ್ಕಾಗಿ ಈಗ ವಿದ್ಯಾರ್ಥಿಗಳಿಗೆ ಏನಾಗಿದೆ? ಆಧ್ಯಾತ್ಮಿಕದ ಬಗ್ಗೆ ಗೊತ್ತಿಲ್ಲ, ಬ್ರಹ್ಮಚರ್ಯದ ಬಗ್ಗೆ ಗೊತ್ತಿಲ್ಲ. ಶಾಲೆಗೆ ಹೋಗಿ ಯಾರಾದರೂ ಈಗ ಭಕ್ತರಾದವರು ಎಲ್ಲರ ಮಕ್ಕಳಿಗೆ, ಅಥವಾ ಅಂದ್ರೆ ಕಾಲೇಜಲ್ಲಿ ಯಾರು ನಾವು ಏನಾದರೂ ಭಕ್ತರಾದವರು ಏನೋ, ನಾವು ಎಲ್ಲರನ್ನೂ ಕೂಡ ನಮ್ಮ ಒಂದು ಹೆಂಡತಿ ಅಥವಾ ಇದನ್ನು ಬಿಟ್ಟು ಬೇರೆ ಎಲ್ಲರನ್ನೂ ಮಾತಾಜಿ ತರ ನೋಡ್ಬೇಕಂದ್ರೆ ಅವ್ರಿಗೆ ಅರ್ಥನೇ ಆಗೋದಿಲ್ಲ. ಅವರು ನಗಾಡಿ ಬಿಡ್ತಾರೆ. ಯಾಕೆ? ಅವರಿಗೆ ಏನಂತಲೇ ಅರ್ಥ ಆಗೋದಿಲ್ಲ. ಯಾಕೆಂತಂದ್ರೆ ಅವರಿಗೆ ಏನಾಗಿದೆ? ಈ ಒಂದು
ಈ ಭೌತಿಕ ಪ್ರಪಂಚ ಕಲಿಯುಗದಲ್ಲಿ ಏನಾಗಿದೆ, ತುಂಬ ದೋಷಗಳಿಂದ ಕೂಡಿಬಿಟ್ಟಿದೆ. ಕಲೇರ್ ದೋಷ ನಿಧೇ ರಾಜನ್, ಅಂದರೆ ಕಲಿಕಾಲದಲ್ಲಿ ತುಂಬ ದೋಷಗಳಿದೆ. ಸೊ ಹಾಗಾಗಿ ಇಲ್ಲಿ ಇಂದ್ರಿಯ ನಿಗ್ರಹವೇ ಇಲ್ಲ. ಅಂದರೆ ಬ್ರಹ್ಮಚರ್ಯ ಅಂದ್ರೇನು ಇಂದ್ರಿಯ ನಿಗ್ರಹ. ಸೊ ಹಾಗಾಗಿ ಇದು ವಿದ್ಯಾರ್ಥಿ ಜೀವನದಲ್ಲಿ ತುಂಬ ಮುಖ್ಯವಾದದ್ದು. ಇದು ನಿಜವಾಗಿ ಈಗ ಜೀವನದ ಮೌಲ್ಯಗಳು ಅರ್ಥ ಆಗ್ಬೇಕಾದ್ರೆ ಬ್ರಹ್ಮಚರ್ಯ ಪಾಲನೆ ತುಂಬ ಮುಖ್ಯವಾದದ್ದು. ಈಗ ಇದಿಲ್ಲದೆ ಜನಗಳು ಏನಾಗ್ತಾ ಇದ್ದಾರೆ, ವಿದ್ಯಾರ್ಥಿಗಳು ಜೀವನ ಮಾಡಿದಾಗ ಏನಾಗುತ್ತೆ, ವಿದ್ಯಾರ್ಥಿಗಳಲ್ಲಿ ಆ ಬ್ರಹ್ಮಚರ್ಯದ ಪರಿಪಾಲನೆ ಇರೋದಿಲ್ಲ, ಇಂದ್ರಿಯ ನಿಗ್ರಹ ಇರೋದಿಲ್ಲ. ಇದರಿಂದ ಅನೇಕ ಸಮಸ್ಯೆಗಳು ಉಂಟಾಗುತ್ತೆ. ಅದು ಹೇಗೆ ಅಂತ ನಾವು ಹೇಳಲಿಕ್ಕೆ ಕೇಳಿದರೆ ನಮಗೆ ಒಂಥರ ಬೇಸರ ಆಗತ್ತೆ. ಅಂದರೆ ಏನಾಗುತ್ತೆ ಅಂದರೆ ಬೇಡದ ಬಸಿರು, ಆಮೇಲೆ ಕೆಲವರಿಗೆ ಅಂದರೆ ಆತ್ಮಹತ್ಯೆ ಮಾಡಿಕೊಳ್ಳೋದು, ಅಥವಾ ಅಂದರೆ ಲೈಂಗಿಕ ಸಮಸ್ಯೆಗಳು ಬರೋದು, ಮತ್ತು ಹಾರ್ಟ್ ಬ್ರೇಕ್ ಆಗೋದು ಅವರಲ್ಲಿ, ಆ ವಿದ್ಯಾರ್ಥಿಗಳಲ್ಲಿ ಇಂಥದ್ದೆಲ್ಲ ಅನೇಕ ಸಮಸ್ಯೆಗಳು ಕಂಡುಬರುತ್ತಾ ಇದೆ. ಯಾಕಂದರೆ ಇಲ್ಲಿ ಇಂದ್ರಿಯ ನಿಗ್ರಹ ಇಲ್ಲ, ಬ್ರಹ್ಮಚರ್ಯದ ತತ್ವಗಳ ಪಾಲನೆ ಇಲ್ಲ, ಆಮೇಲೆ ಆಧ್ಯಾತ್ಮಿಕ ಶಿಕ್ಷಣ ಇದು ಆ ಒಂದು ಶಾಲೆ ಕಾಲೇಜಿನಲ್ಲಿ ಇಲ್ಲವೇ ಇಲ್ಲ. ಸೊ ಹಾಗಾಗಿ ಇಲ್ಲಿ ಭಗವದ್ಗೀತೆ ಆಗಲಿ ಅಥವಾ ಈ ವಿಚಾರಗಳ ಬಗ್ಗೆ ಆಗಲಿ ಯಾವುದೇ ಶಿಕ್ಷಣ ಇಲ್ಲ. ಸೊ ನೈತಿಕ ಶಿಕ್ಷಣ ಇರ್ಬೋದು, ಆದರೆ ಆಧ್ಯಾತ್ಮಿಕ ಶಿಕ್ಷಣ ಇಲ್ಲ. ಸೊ ಹಾಗಾಗಿ ಆ ವಿದ್ಯಾರ್ಥಿಗಳು ಬೆಳೆದ ಮೇಲೆ ಅವರಿಗೆ ಶಾಸ್ತ್ರೋಕ್ತವಾದ ವಿಧಿಗಳ ಬಗ್ಗೆ ನಂಬಿಕೆ ಇರೋದಿಲ್ಲ. ಸೊ ಅವ್ರು ಯಾವಾಗ 25 ವರ್ಷ ಆಗ್ತದೆ, ಯಾವಾಗ ಕಾಲೇಜ್ ಮುಗಿಸ್ತಾರೆ, ಅವರಿಗೆ ದೇವರೇ ಇಲ್ಲ ಅಂತ ಹೇಳೋ ಪರಿಸ್ಥಿತಿಗೆ ಅವ್ರು ಬಂದ್ಬಿಡ್ತಾರೆ. ಅದು ಅಂತಹ ಒಂದು ಕೆಲವೊಂದು ಕುಟುಂಬದಲ್ಲಿ ಮನೆಯಲ್ಲಿ ಸಂಸ್ಕಾರ ಇದ್ದರೆ ಅವರಿಗೆ ಆ ರೀತಿ ಬರೋದಿಲ್ಲ. ಸೊ ಅದಕ್ಕೆ ಈ ರೀತಿಯಾದ ವ್ಯವಹಾರಗಳು ಉಂಟಾಗುತ್ತವೆ ಈ ಆಧುನಿಕ ಶಿಕ್ಷಣ. ಸೊ ಧಾರ್ಮಿಕ ತತ್ವಗಳನ್ನು ಹೆಸರು ಪ್ರಸಿದ್ಧಿಗಳಿಗಾಗಿ ಕೊಡುತ್ತಾರೆ ಹೊರತು ಅನುಸರಿಸುವುದಕ್ಕಲ್ಲ. ಕೆಲವೊಮ್ಮೆ ಧಾರ್ಮಿಕ ತತ್ವಗಳ ಬಗ್ಗೆ ಹೇಳ್ತಾರೆ, ಆದರೆ ಅದು ಸುಮ್ಮನೆ ಮೇಲಿಂದ ಮೇಲೆ ಅದನ್ನು ನೀವು ಅಳವಡಿಸ್ಕೊಳ್ಬೇಕು, ಈ ವಿಚಾರಗಳು ಕೂಡ ಇಲ್ಲ. ಸೊ ಹೀಗಾಗಿ ಸಾಮಾಜಿಕ ಕ್ಷೇತ್ರ, ರಾಜಕೀಯ ಕ್ಷೇತ್ರದಲ್ಲಾಗಲಿ ಧಾರ್ಮಿಕ ಕ್ಷೇತ್ರದಲ್ಲಿಯೂ ದ್ವೇಷ ಬೆಳವಣಿಗೆ ಬಂದಿದೆ ಅಂತ ಶ್ರೀಲ ಪ್ರಭುಪಾದ ಹೇಳ್ತಾರೆ. ಸೊ ಆಧುನಿಕದಲ್ಲಿ ಈ ರೀತಿಯಾದ ಎಲ್ಲ ಒಂದು ರೀತಿ ತುಂಬ ದುಷ್ಪರಿಣಾಮಗಳನ್ನ ನಾವು ಇಲ್ಲಿ ನೋಡ್ತಾ ಇದ್ದೇವೆ. ಶ್ರೀಲ ಪ್ರಭುಪಾದ ಒಂದೊಂದಾಗೆ ಹೇಳ್ತಾ ಇದ್ದಾರೆ. ಇದೇನಾಗಿದೆ, ಈ ರೀತಿಯಾಗಿ ನಾವು ಆ ಒಂದು ಅವಿದ್ಯೆಯನ್ನು ಬೆಳೆಸ್ಕೊಂಡಿರೋದ್ರಿಂದ ಏನು ಪರಿಣಾಮ? ಹರೇ ಕೃಷ್ಣ. ಯಾರಾದ್ರೂ ಓದ್ತೀರಾ ಈ ಪ್ಯಾರವನ್ನ? ಹರೇ ಕೃಷ್ಣ. ಹರೇ ಕೃಷ್ಣ. ಓದ್ಬೇಕಾ ಮಾತಾಡಿ? ಹಾ, ಓದಿ ಮಾತಾಡಿ. ಜನಸಾಮಾನ್ಯರು ಆ ವಿದ್ಯೆಯನ್ನು ಬೆಳೆಸಿಕೊಂಡಿರುವುದರಿಂದ ಜಗತ್ತಿನ ಬೇರೆ ಬೇರೆ ಭಾಗಗಳಲ್ಲಿ ರಾಷ್ಟ್ರವಾದ ಮತ್ತು ಅಂಧ ರಾಷ್ಟ್ರಾಭಿಮಾನಗಳು ತಲೆ ಎತ್ತಿಕೊಂಡಿವೆ. ಈ ಪುಟ್ಟ ಭೂಮಿಯು ಅಮೇಯವಾದ ಆಕಾಶದಲ್ಲಿ ಇತರ ಅನೇಕ ಭೌತ ವಸ್ತುಗಳಂತೆ ತೇಲುತ್ತಿರುವ ಒಂದು ಮುದ್ದೆ ಅಷ್ಟೇ ಎಂದು ಯಾರೂ ತಿಳಿದಿಲ್ಲ. ಆಕಾಶದ ವಿಸ್ತಾರವಾದ ಅರಹಿಗೆ ಹೋಲಿಸಿದರೆ ಈ ಭೌತಕಾಯಗಳು ಗಾಳಿಯಲ್ಲಿನ ಧೂಳಿನ ಕಣಗಳಂತೆ. ಭಗವಂತನು ಈ ಭೌತ ದ್ರವ್ಯದ ಕಾರ್ಯಗಳನ್ನು ಸ್ವಯಂ ಪರಿಪೂರ್ಣನಾಗಿ ಸೃಷ್ಟಿಸಿರುವುದರಿಂದ ಆಕಾಶದಲ್ಲಿ ತೇಲುವಂತಿರಲು ಅವಕ್ಕೆ ಅವಕಾಶವಾದುದನ್ನೆಲ್ಲ ಒದಗಿಸಿದ್ದಾನೆ. ನಿಮ್ಮ ಗಗನ ನೌಕೆಗಳು ಚಾಲಕರು ತಮ್ಮ ಸಾಧನೆಗಳ ಬಗ್ಗೆ ಜಂಬ ಪಟ್ಟುಕೊಳ್ಳಬಹುದು, ಆದರೆ ಗ್ರಹಗಳೆಂಬ ಇನ್ನೂ ಬೃಹದಾಗಾತ್ರದ ಗಗನ ನೌಕೆಗಳು ಚಾಲಕನ ಬಗ್ಗೆ ಅವನು ಚಿಂತಿಸರು. ಹರೇ ಕೃಷ್ಣ. ಹರೇ ಕೃಷ್ಣ. ಇಲ್ಲಿ ಏನಾಗಿದೆ, ಅವಿದ್ಯೆ, ಜನರಿಗೆಲ್ಲ ಭೌತಿಕ ಜ್ಞಾನ ಅಷ್ಟೇ ಇರೋದು. ಸೊ ಅದು ಅವಿದ್ಯೆ. ಸೊ ಹಾಗಾಗಿ ಇಲ್ಲಿ ಏನಾಗ್ತದೆ ಅಂತಂದ್ರೆ, ಅಂದರೆ ಅಂಧ ರಾಷ್ಟ್ರ, ಇದು ನನ್ನ ದೇಶ, ಇದು ನನ್ನದು, ಆ ರೀತಿಯಾದ ಭಾವನೆಗಳು ಬಂದ್ಬಿಟ್ಟಿದೆ. ಆದರೆ ಎಲ್ಲವೂ ಜಗತ್ತು, ಚರಾಚರ ಜಗತ್ತು ಭಗವಂತನಿಗೆ ಸೇರಿದ್ದು ಅಂತ ಇಲ್ಲಿ ಶ್ರೀಲ ಪ್ರಭುಪಾದರು ಹೇಳ್ತಾ ಇದ್ದಾರೆ. ಇದು ಈ ಜ್ಞಾನವೇ ಇಲ್ಲ ಜನರಿಗೆ ಅಲ್ವಾ? ಹರೇ ಕೃಷ್ಣ. ಶಾಲೆ ಕಾಲೇಜುಗಳಲ್ಲಿ ಆ ದೇಶ ಈ ದೇಶ ಅಂತ ಎಲ್ಲ ಕಲಿಸ್ತಾರೆ, ಹೌದು ಅಲ್ವೋ? ಹರೇ ಕೃಷ್ಣ. ಹೌದು ಮಾತಾಜಿ. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಈ ತರ ಅಂಧ ರಾಷ್ಟ್ರಾಭಿಮಾನ ಬಂದ್ಬಿಡುತ್ತೆ. ಸೊ ರಾಷ್ಟ್ರಾಭಿಮಾನ, ಇದು ನನ್ನ ದೇಶ ಅಭಿಮಾನ, ಆ ಥರದೆಲ್ಲ ಒಂದು ಅಂಧ ಅಭಿಮಾನ ಬರುತ್ತೆ. ಆದರೆ ಭಗವಂತ ಹೇಗೆ ಸೃಷ್ಟಿ ಮಾಡಿದ್ದಾನೆ ಅಂತಂದ್ರೆ, ಅಂದ್ರೆ ಈ ಭೂಮಿ ಹೇಳೋದು ಏನೇನೂ ಅಲ್ಲ ಭಗವಂತನ ಸೃಷ್ಟಿಯಲ್ಲಿ. ಒಂದು ಸಣ್ಣ ಮುದ್ದೆ ಅಂತೆ ಅಷ್ಟೇ. ಇಷ್ಟೊಂದು ಆಕಾಶ, ಇಷ್ಟೊಂದು ಆ ಭಗವಂತನ ಆಧ್ಯಾತ್ಮಿಕ ಆಕಾಶ ಎಷ್ಟು ದೊಡ್ಡದು, ಅಲ್ಲಿಂದ ಸೃಷ್ಟಿ ಆಗ್ತಾ ಬರುತ್ತೆ. ಆ ಸೃಷ್ಟಿಯಾಗಿದ್ದು ಅದು ಈ ಭೌತ ಕಾಯಗಳು ಎಲ್ಲ ಅನೇಕ ಬ್ರಹ್ಮಾಂಡಗಳು ಸೃಷ್ಟಿ ಮಾಡ್ತಾನೆ.
ಆ ಬ್ರಹ್ಮಾಂಡದಲ್ಲಿ ಅನೇಕ ಗ್ರಹಗಳು ಸೃಷ್ಟಿ ಮಾಡ್ತಾನೆ. ಅದರಲ್ಲಿ ನಮ್ಮದೇನು ಅಂದರೆ ಒಂದು ಸಣ್ಣ ಭಾಗ ಅಷ್ಟೇ. ಅಂದರೆ ಶ್ರೀ ಚೈತನ್ಯ ಮಹಾಪ್ರಭುಗಳು ಹೇಳ್ತಾರೆ, ಅಂದರೆ ಒಂದು ಗೋಣಿ ಚೀಲ ತುಂಬ ಸಾಸಿವೆ ಕಾಳು ತುಂಬಿದರೆ ಎಷ್ಟು ಎಣಿಸ್ಲಿಕ್ಕಾಗತ್ತಾ ಗ್ರಹಗಳನ್ನ? ಹರೇ ಕೃಷ್ಣ. ಇಲ್ಲ ಮಾತಾಜಿ, ಆಗಲ್ಲ ಆಗುದಿಲ್ಲ. ಮಾತಾಜಿ. ಆಗಲ್ಲಂತೆ. ಅದರಲ್ಲಿ ನಮ್ಮ ಒಂದು ಗ್ರಹ ಅಂದರೆ ಬ್ರಹ್ಮಾಂಡ ಒಂದು ಚಿಕ್ಕ ಸಾಸಿವೆ ಕಾಳು, ಅದರಲ್ಲಿ ನಮ್ಮ ಭೂಮಿ ಅದು ಎಷ್ಟು ಇರಬಹುದು ಚಿಕ್ಕ, ಆ ಚಿಕ್ಕ ಧೂಳಿ ಕಣದಂತೆ ಅಂತ ಹೇಳ್ತಾ ಇದ್ದಾರೆ ಈ ಭೌತಿಕ ಕಾಳಿಗಳು, ಗಾಳಿಯಲ್ಲಿನ ಧೂಳಿ ಕಣದಂತೆ ಈ ಗ್ರಹ. ಅದರಿಂದ ನಾವು ವಿಚಾರ ಮಾಡಬೇಕು, ಇದು ಹಾಗಾದ್ರೆ ನಮ್ಮ ಊರಿ ಅಂಥದ್ದು, ನಮ್ಮ ಮನೆ ಅಂಥದ್ದು, ಆ ಚಿಕ್ಕ ಕಣದಲ್ಲಿ ನಾವು ಎಲ್ಲಿ? ಹಾಗಾಗಿ ನಾವು ಏನೇನೂ ಅಲ್ಲ ಭಗವಂತನ ಸೃಷ್ಟಿಯಲ್ಲಿ. ಇದು ಗೊತ್ತಿಲ್ಲ ಜನರಿಗೆ, ಅದಕ್ಕೆ ಇದು ನಮ್ಮ ದೇಶ, ಇದು ಮತ್ತೊಬ್ಬರ ದೇಶ, ಈ ಥರ ಅಲ್ಲ, ಇದು ನನ್ನ ದೇಶ, ಈ ಅಂಧಾಭಿಮಾನ ಯಾಕಾಗುತ್ತೆ? ಪೂರ್ಣ ಭಗವಂತನ ಸೃಷ್ಟಿ ಬಗ್ಗೆ ಗೊತ್ತಿಲ್ಲ, ಅರಿವಿಲ್ಲ. ಸೊ ಹಾಗಾಗಿ ಭಗವಂತ ಅಷ್ಟಂತರ ಕೋಟ್ಯಾಂತರ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಅದನ್ನೆಲ್ಲನೂ ಕೂಡ ಭೌತ ಕಾಯಗಳು ಇದೆಲ್ಲ ಆ ಗ್ರಹಗಳನ್ನೆಲ್ಲ ತೇಲಾಡುವಂತೆ ಮಾಡಿದ್ದಾನೆ. ಅಂದರೆ ಆ ಸೃಷ್ಟಿಯಲ್ಲಿ ತೇಲಾಡ್ತಾ ಇದೆ ಆಕಾಶದಲ್ಲಿ ಭಗವಂತನ ಸೃಷ್ಟಿ. ಸೊ ಅದನ್ನ ಅವನು ಅಷ್ಟು ದೊಡ್ಡ ಶಕ್ತ ಭಗವಂತ. ಆದರೆ ನಮಗೆ ಇಲ್ಲಿ ಭೌತಿಕ ವಿಜ್ಞಾನಿಗಳಿಗೆ ಇಲ್ಲಿ ನೋಡಿ ಅದಂಬಿತ್ವ ಅಂದರೆ ಜಂಬ ಇಲ್ಲದೆ ಇರುವುದು. ಅದು ಇಲ್ಲಿ ಏನಾಗಿದೆ, ಅದು ಒಂದು ಸ್ಪೇಸ್ ಕ್ರಾಫ್ಟು ಅಥವಾ ವಿಮಾನ ನಡೆಸ್ತಾರೆ ಪೈಲಟ್ಗಳು. ಸೊ ಅವರು ತಮ್ಮ ಸಾಧನೆ ಬಗ್ಗೆ ಜಂಬ ಮಾಡುವುದು, ಒಂದು ದೊಡ್ಡ ವಿಮಾನ ನಡೆಸ್ತಾ ಇದ್ದಾನೆ ಅಥವಾ ಒಂದು ಸ್ಪೇಸ್ ಕ್ರಾಫ್ಟ್ ನಡೆಸ್ತಾ ಇದ್ದಾನೆ. ಆದರೆ ಭಗವಂತ ಅಷ್ಟು ದೊಡ್ಡ ಗ್ರಹಗಳನ್ನೆಲ್ಲ ಒಂದು ಸೃಷ್ಟಿ ಗಾಳಿಯಲ್ಲಿ ತೇಲಾಡುವಂತೆ ಮಾಡ್ತಾನೆ. ಅಂದರೆ ಅವನ ಎಷ್ಟು ಇದು ಶಕ್ತಿ ಎಷ್ಟು, ನಾವೇನಾದರೂ ಅದರ ಮುಂದೆ ಏನಾದರೂ ಅದಕ್ಕೆ ಚಿಕ್ಕದಾದರೂ ನಮ್ಮದೇನೋ ಸ್ಥಾನ ಇಲ್ಲ, ನಾವು ಏನೇನೂ ಅಲ್ಲ. ಈ ವಿಜ್ಞಾನಿಗಳ ಸೃಷ್ಟಿ ಅಥವಾ ಈ ಎಲ್ಲ ನಮ್ಮದೇನು ಸಾಧನೆ ಏನೇನೂ ಅಲ್ಲ. ಭಗವಂತ ಅವನು ಅಷ್ಟೊಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕ, ಅವನು ಅಷ್ಟೊಂದು ಗ್ರಹಗಳನ್ನು ಸೃಷ್ಟಿ ಮಾಡಿ, ಅಷ್ಟೊಂದು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಎಲ್ಲವನ್ನು ತೇಲಾಡಿಸಿ ಇಟ್ಕೊಂಡಿದ್ದಾನೆ. ಹೇಗೆ? ಹಾಗಾಗಿ ಗ್ರಹಗಳೆಂಬ ಇನ್ನೂ ಬೃಹದ್ಗಾತ್ರದ ಗಗನ ನೌಕೆಗಳ ಚಾಲಕನ ಬಗ್ಗೆ ಅವರು ಚಿಂತಿಸರು. ಬ್ರಹ್ಮಾಂಡದ ಎಲ್ಲ ಗ್ರಹಗಳು ತೇಲಾಡ್ಕೊಂಡು ಅವರು ಸುತ್ತುವರ್ಕೊಂಡು ಇರ್ತಾರೆ. ಅಂದರೆ ನೋಡಿ, ಸೂರ್ಯ ಹೇಗೆ ತನ್ನ ಪಥದಲ್ಲಿ ಇರ್ತಾನೆ, ಭೂಮಿ ತನ್ನ ಪಥದಲ್ಲಿ ಇರುತ್ತೆ, ಎಲ್ಲವೂ ಗ್ರಹಗಳು ಕೂಡ ಸುತ್ತಾಡ್ಕೊಂಡು ಪಥದಲ್ಲಿ ಇರುತ್ತೆ. ಅದು ಹೇಗೆ ಸಾಧ್ಯ? ಹರೇ ಕೃಷ್ಣ. ಹರೇ ಕೃಷ್ಣ. ಕೇಳ್ತಾ ಉಂಟಾ? ಹರೇ ಕೃಷ್ಣ. ಹೇಳ್ತಾ ಇದ್ದೇವೆ ಮಾತಾಜಿ. ಮತ್ತೆ ಯಾರು ಉತ್ತರ ಹೇಳ್ತಾ ಇಲ್ಲ, ಏನಕ್ಕೂ ಅರ್ಥ ಆಗ್ತಾ ಇಲ್ವಾ? ಹರೇ ಕೃಷ್ಣ. ಅದು ಇನ್ನೊಂದ್ಸಲ ಹೇಳಿ ಮಾತಾಜಿ. ಈಗ ನಾನು ಹೇಳ್ತಾ ಇರೋದು ಗೊತ್ತಾಯ್ತಾ? ಈಗ ಒಬ್ಬ ಇಲ್ಲಿ ಗಗನ ನೌಕೆಗಳ ಚಾಲಕರು ಇರ್ತಾರೆ, ಅವ್ರು ವಿಮಾನ ನಡೆಸ್ತಾರೆ ಅಥವಾ ಸ್ಪೇಸ್ ಕ್ರಾಫ್ಟ್ ನಡೆಸ್ತಾರೆ. ಆಮೇಲೆ ಇದನ್ನ ಅವ್ರು ಜಂಬ ಪಡ್ಕೊಳ್ಬಹುದು. ಆದ್ರೆ ಭಗವಂತ ಎಂತ ದೊಡ್ಡವನು, ಕೋಟ್ಯಾಂತರ ಬ್ರಹ್ಮಾಂಡಗಳನ್ನ ಮೇಲೆ ತೇಲಾಡಿಸ್ತಾ ಇದ್ದಾನೆ, ಎಲ್ಲ ಗ್ರಹಗಳು ತಮ್ಮ ಪಥದಲ್ಲಿ ಚಲಿತಾ ಇದ್ದೀವಿ, ಅವನೆಂತ ಚಾಲಕ. ಇದು ಗೊತ್ತಿದೆಯಾ ಹರೇ ಕೃಷ್ಣ ಅಂತ ನಾನು ಕೇಳ್ತಾ ಇರೋದು. ಹೌದು ಮಾತಾಜಿ. ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡಿರುವಂತಹ ಭಗವಂತ ದೊಡ್ಡ ಭಗವಂತ ಅದನ್ನೆಲ್ಲ ತಮ್ಮ ಪಥದಲ್ಲಿ ಚಾಲನೆಯೊಳಗೆ ಇದ್ದೇವೆ ನೋಡಿ. ಸೂರ್ಯ ತನ್ನ ಪಥವನ್ನು ಒಂದು ಚಾಚು ತಪ್ಪದೆ ಒಂದು ನಿಮಿಷವೂ ಕೂಡ ಹೆಚ್ಚು ಕಮ್ಮಿ ಇಲ್ಲದೆ ಅವನು ಮಾಡ್ತಾನೆ. ಸೊ ಹಾಗಾಗಿ ನಾವಿಲ್ಲಿ ತಿಳ್ಕೊಳ್ಬೇಕು ಭಗವಂತ ಎಷ್ಟು ದೊಡ್ಡವನು. ಈಗ ನಾವು ಭೌತಿಕ ಒಂದು ಜ್ಞಾನ ಪಡ್ಕೊಂಡು ಇಂಥದ್ದೊಂದು ಸಣ್ಣ ಒಂದು ವಿಮಾನವನ್ನು ನಡೆಸಿಬಿಟ್ರೆ ದೊಡ್ಡ ಜಂಬ ಅಲ್ವಾ ಅಲ್ಲಿ. ಸೊ ಈಗ ಭೌತ ವಿಜ್ಞಾನ ನಮಗೆ ಅದಂಬಿತ್ವ ಜಂಬವನ್ನು ಮಾಡದೇ ಇರುವುದನ್ನು ಕಲಿಸುವುದಿಲ್ಲ. ಸೊ ಹಾಗಾಗಿ ಭೌತ ವಿಜ್ಞಾನಿಗಳಾದವರಿಗೆ ಇಲ್ಲಿ ಭೌತಿಕ ಜ್ಞಾನ ಪಡ್ಕೊಂಡ್ರೆ ಇಲ್ಲಿ ಮೊದಲೇ ಹೇಳಿದ್ದಾರೆ ಅಂದರೆ ಅಮಾನಿತ್ವ, ಅಂದರೆ ಚಿಕ್ಕ ಮಕ್ಕಳು ಕೂಡ, ಚಿಕ್ಕ ಹುಡುಗನು ಕೂಡ ಅವನು ಹಿರಿಯರಿಗೆ ಗೌರವ ಕೊಡೋದಿಲ್ಲ. ಆಮೇಲೆ ಎರಡನೇದು ಜಂಬ, ಇದೆಲ್ಲ ಬರ್ತದೆ ಭೌತಿಕ ಜ್ಞಾನದಿಂದ. ಸೊ ಆಧ್ಯಾತ್ಮಿಕ ಜ್ಞಾನದಲ್ಲಿ ಇದು ವ್ಯತ್ಯಾಸ ಏನು ಅಂತ ನಮ್ಗೆ ತಿಳಿಸ್ತಾ ಇದ್ದಾರೆ. ಆಮೇಲೆ ಮುಂದಿನ ಪ್ಯಾರ ಓದಿ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ಓದ್ಲಾ? ಓದಿ ಮಾತಾಜಿ. ಅಲ್ಲದೆ ಅಸಂಖ್ಯಾತವಾದ ಸೂರ್ಯರು, ಅಸಂಖ್ಯಾತವಾದ ಗ್ರಹವ್ಯೂಹಗಳು ಇವೆ. ಪರಮಪ್ರಭುವಿನ ಸೂಕ್ಷ್ಮಾತಿ ಸೂಕ್ಷ್ಮ ವಿಭಿನ್ನಾಂಶಗಳು ವಿಭಿನ್ನಾಂಶರು ಸೂಕ್ಷ್ಮ ಜೀವಿಗಳೂ ಆದ ನಾವು ಈ ಸೀಮಾರಹಿತವಾದ ಗ್ರಹಗಳ
ಮೇಲೆ ಪ್ರಭುತ್ವ ಸಾಧಿಸಲು ಪ್ರಯತ್ನಿಸುತ್ತಿದ್ದೇವೆ. ಹೀಗೆ ನಾವು ಪುನರಪಿ ಜನನ ಪುನರಪಿ ಮರಣಗಳನ್ನು ಪಡೆದು ಸಾಮಾನ್ಯವಾಗಿ ವೃದ್ಧಾಪ್ಯ ಕಾಯಿಲೆಗಳಿಂದ ನಿರಾಶರಾಗಿದ್ದೇವೆ. ಮಾನವ ಜೀವನದ ಆಯುರ್ದಾಯ ಸುಮಾರು 100 ವರ್ಷಗಳು. ಅದು ಕ್ರಮೇಣ 20 ಅಥವಾ 30 ವರ್ಷಗಳಿಗೆ ಇಳಿಯುತ್ತದೆ. ಹರೇ ಕೃಷ್ಣ ಹರೇ ಮಾತಾಜಿ, ಕೃಷ್ಣ. ಸೊ ಧನ್ಯವಾದಗಳು. ಹಾಗಾಗಿ ಶಿಲ ಪ್ರಭುಪಾದ ನಮಗೆ ಒಂದು ಬ್ರಾಡ್ ಪರ್ಸ್ಪೆಕ್ಟಿವ್ ಹೇಳ್ತಾ ಇದ್ದಾರೆ. ಏನು, ಅಷ್ಟು ಭಗವಂತ ಅಸಂಖ್ಯಾತವಾದ ಸೂರ್ಯರಿದ್ದಾರೆ, ಒಬ್ಬರಲ್ಲ. ಆಮೇಲೆ ಅಸಂಖ್ಯಾತವಾದ ಗ್ರಹವ್ಯೂಹಗಳನ್ನು ಸೃಷ್ಟಿ ಮಾಡ್ತಾನೆ. ಆಮೇಲೆ ನಾವು ಏನು, ನಾವು ಸೂಕ್ಷ್ಮಾತಿ ಸೂಕ್ಷ್ಮ ಒಂದು ಕಣ, ನಾವು ಒಂದು ಭಗವಂತನ ಅನುರೂಪ. ಅಂದರೆ ಭಗವಂತ ನಾವು ಅಷ್ಟು ದೊಡ್ಡವನು, ವಿಭು, ಅಷ್ಟು ಸೃಷ್ಟಿ ಮಾಡ್ತಾನೆ. ನಾವೇನು ಮಾಡ್ತಾ ಇದ್ದೇವೆ, ಓಹೋ ಇದು ನಮ್ಮ ಗಡಿ, ಇದನ್ನು ನಾವು ಇಷ್ಟನ್ನೇ ಪಡ್ಕೋಬೇಕು. ಆ ಗ್ರಹಗಳ ಮೇಲೆ ನಾವು ಓನರ್ಶಿಪ್ ಮೆಂಟಾಲಿಟಿ ಇದೆ, ಪ್ರಭುತ್ವ ಸಾಧನೆ ಮಾಡ್ಲಿಕ್ಕೆ ನಾವು ನೋಡ್ತಾ ಇದ್ದೇವೆ. ಸೊ ಆದರೆ ನಮ್ಮದೇನು, ನಮಗೆ ಏನು ಕೇವಲ ಒಂದು 100 ವರ್ಷ ಆಯುಸ್ಸು ಕೊಟ್ಟಿದ್ದಾನೆ ಭಗವಂತ ಮನುಷ್ಯನಿಗೆ, ಅಲ್ವಾ? ಈ 100 ವರ್ಷ ಹೌದು, ಆಯುಸ್ಸಲ್ಲಿ ಹೌದು. 100 ವರ್ಷ ಬದುಕೋರು ಬಹಳ ಮಾತಾಜಿ. ಕಡಿಮೆ, ಅಲ್ವಾ? ಹೌದು 70 ದಾಟಿದ್ರ ಮೇಲೆ ಮನುಷ್ಯ ಅದರ ಅಷ್ಟು 100 ವರ್ಷ ಬಾಳೋರು ಬಹಳ ಕಡಿಮೆ. ಈಗಂತೂ ಕ್ರಮೇಣ ಅದು ಯಾವಾಗ ಕಲಿಯುಗ ಮುಗಿತಾ ಬರ್ತದೆ, ಕೇವಲ 20-30 ವರ್ಷ ಅಂತೆ ಕಲಿಯುಗದ ಎಂಡಿಗೆ. ಸೊ ಹಾಗಾಗಿ ಇಷ್ಟಿದ್ರೂ ಕೂಡ ನಾವು ಅತ್ಯಂತ ಸೂಕ್ಷ್ಮ, ನಾವು ವಿಭಿನ್ನ ಅಂಶ. ಆ ಭಗವಂತನ ಸೃಷ್ಟಿ ಅಷ್ಟು ಅಗಾಧವಾದದ್ದು. ಆದರೂ ಕೂಡ ನಾವು ಅದರ ಮೇಲೆ ಏನು ಮಾಡ್ತಾ ಇದ್ದೇವೆ, ಈ ಭೌತಿಕ ಜ್ಞಾನ, ಐಹಿಕ ಜ್ಞಾನ ಪಡ್ಕೊಂಡು ನಾವು ಅದರ ಮೇಲೆಲ್ಲ ಏನು ಮಾಡ್ತಾ ಇದ್ದೇವೆ, ಒಡೆತನ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಇದು ನಮಗೆ ಗೊತ್ತಿಲ್ಲ. ನಿಜವಾಗಿ ಭಗವಂತನ ಮಹಿಮೆ ಏನು ಅಂತ ನಮಗೆ ಗೊತ್ತಿಲ್ಲ. ನಮ್ಮ ಭೌತಿಕ ಈ ಒಂದು ಶಾಲಾ ಕಾಲೇಜುಗಳು ಭಗವಂತನ ಮಹಿಮೆಗಳನ್ನು ಸಾರುವುದಿಲ್ಲ, ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಆ ಭೌತಿಕ ಜ್ಞಾನ ಪಡ್ಕೊಂಡ್ರೆ ನಮ್ಗೆ ಭಗವಂತನ ಮಹಿಮಾತಿಶಯಲಿ ಗೊತ್ತಿಲ್ಲ. ಎಷ್ಟು ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿದ್ದಾನೆ, ಆದರೆ ನಾವು ಏನೂ ಅಲ್ಲ. ಆದರೂ ಕೂಡ ನಾವು ಇಲ್ಲಿ ನಮ್ಮ ಇದನ್ನ ಆಯುಸ್ಸು ಇಷ್ಟೇ ಇದೆ, ಮತ್ತೆ ಆ ಚಿಕ್ಕ ಆಯುಸ್ಸಿನಲ್ಲೂ ಕೂಡ ನಾವು ಮತ್ತೆ ಒಡೆತನ ಮಾಡಲಿಕ್ಕೆ ನೋಡ್ತಾ ಇದ್ದೇವೆ. ಮತ್ತೆ ವೃದ್ಧಾಪ್ಯ ಕಾಯಿಲೆಗಳಿಂದ ನಿರಾಶರಾಗಿದೆ. ಅಯ್ಯೋ ನಮಗೆ ವಯಸ್ಸಾಗೋಯ್ತು ಅಂತ ನಾವು ಮತ್ತೆ ಬೇಜಾರು ಮಾಡ್ಕೊಂಡ್ಬಿಡ್ತೇವೆ. ಕಾಯಿಲೆ ಬಂದೋಯ್ತು, ನನಗೆ ಇದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಅದನ್ನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದನ್ನು ನಾವು ಏನೂ ಅಲ್ಲ ಭಗವಂತನ ಸೃಷ್ಟಿ ಮೇಲೆ. ಭಗವಂತನ ಮಹಿಮೆಯನ್ನು ಅರ್ಥಕೊಂಡು ಯಾವಾಗ ನಮಗೆ ಭಗವಂತನ ಮಹಿಮೆ ಅರ್ಥ ಆಗುತ್ತೋ ನಾವು ಭಕ್ತಿ ಸೇವೆಯಲ್ಲಿ ತೊಡಗುತ್ತೇವೆ. ಅದನ್ನೇ ಹೇಳ್ತಾ ಇದ್ದಾರೆ. ಅದನ್ನೇ 10.8 ಹೇಳಿದ್ದಾರೆ ಭಗವದ್ಗೀತೆಯಲ್ಲಿ. ಅಹಂ ಸರ್ವಸ್ಯ ಪ್ರಭವೋ ಮತ್ತಃ ಸರ್ವಂ ಪ್ರವರ್ತತೆ ಇತಿ ಮತ್ವಾ ಬುಧಾ ಭಾವ ಸಮನ್ವಿತ. ಯಾವಾಗ ಭಗವಂತನ ಮಹಿಮೆ ಅರ್ಥ ಆಗುತ್ತೆ ಆಗ ಭಕ್ತಿ ಸೇವೆಯಲ್ಲಿ ತೊಡಗ್ತಾರೆ. ಇಲ್ಲದಿದ್ದರೆ ನಾವು ಏನು ಭೌತಿಕ ಜ್ಞಾನ ಪಡ್ಕೊಂಡು ಏನಾಗುತ್ತೆ, ನಮಗೆ ಒಂದು ಎಲ್ಲ ಭಗವಂತನ ಸೃಷ್ಟಿ ಮೇಲೆ ನಮಗೆ ಒಡೆತನ ಮಾಡುವ ಭಾವನೆ ಬರುತ್ತೆ. ಮತ್ತೆ ನಾವು ನಿರಾಶೆ ಆಗ್ಬಿಡ್ತೇವೆ. ನಮಗೇನಾದರೂ ತೊಂದರೆ, ಕಾಯಿಲೆ, ಕಷಾಲೆ ಬಂತು, ಇದರಲ್ಲಿ ನಿರಾಶರಾಗ್ಬಿಡ್ತೇವೆ. ಸೊ ನಮಗೆ ಗೊತ್ತಿಲ್ಲ ನಿಜವಾದದ್ದು ಯಾವುದು ಜ್ಞಾನ, ನಾವು ಹೇಗೆ ಇದನ್ನೆಲ್ಲ ಬಳಸ್ಕೊಳ್ಬೇಕು, ನಾವು ಹೇಗೆ ನಮ್ಮ ಜೀವನವನ್ನು ನಾವು ಮಾಡಬೇಕು, ಇದು ಗೊತ್ತಿಲ್ಲ ನಮಗೆ. ಇದು ಗೊತ್ತು ಮಾಡಿಕೊಡೋದಿಲ್ಲ ನಮಗೆ ಆಧ್ಯಾತ್ಮಿಕ ಈ ಭೌತಿಕ ಶಿಕ್ಷಣ, ಅಲ್ವಾ? ಭಗವಂತನ ಬಗ್ಗೆ ಆಗಲಿ ಆಧ್ಯಾತ್ಮಿಕ ಶಿಕ್ಷಣವನ್ನಾಗಲಿ ಭೌತಿಕದಲ್ಲಿ ಇಲ್ಲವೇ ಇಲ್ಲ. ಹರೇ ಕೃಷ್ಣ. ಇದನ್ನು ಓದಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಅವಿದ್ಯೆಯ ಅಲಿಂದನ ಮಾತಾಜಿ. ಹೌದು ಮಾತಾಜಿ. ಅವಿದ್ಯೆಯ ಸಂಸ್ಕಾರದಿಂದಾಗಿ ಮೂರ್ಖ ಮನುಷ್ಯರು ಈ ಅಲ್ಪಾಯುರ್ದಾಯದಲ್ಲಿ ಹೆಚ್ಚು ಇಂದ್ರಿಯ ಸುಖವನ್ನು ಅನುಭವಿಸಲು ತಮ್ಮದೇ ಆದ ರಾಷ್ಟ್ರಗಳನ್ನು ಸೃಷ್ಟಿಸಿದ್ದಾರೆ. ಅಂತ ಮೂರ್ಖರು ರಾಷ್ಟ್ರೀಯ ವಿಭಾಜಕ ರೇಖೆಯನ್ನು ಆದಷ್ಟು ಪರಿಪೂರ್ಣವಾಗಿ ಎಳೆಯಲು ನಾನಾ ಯೋಜನೆಗಳನ್ನು ರೂಪಿಸುತ್ತಿದ್ದಾರೆ. ಇದು ಕೊನೆಗೆ ಹಾಸ್ಯಾಸ್ಪದವಾಗುವಂಥದ್ದು. ಇದೇ ಕಾರಣದಿಂದ ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿಯಾಗಿದೆ. ಒಂದು ರಾಷ್ಟ್ರದ 50%ಕ್ಕಿಂತ ಹೆಚ್ಚು ಶಕ್ತಿಯು ರಕ್ಷಣಾ ವ್ಯವಸ್ಥೆಗೆ ವ್ಯಯವಾಗುತ್ತಿದೆ. ಯಾರು ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸುತ್ತಿಲ್ಲ. ಆದರೂ ಜನರು ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡರಲ್ಲೂ ತಾವು ಮುಂದುವರೆದಿದ್ದೇವೆಂದು ಹುಸಿಯಾಗಿ ಹೆಮ್ಮೆ ಪಟ್ಟುಕೊಳ್ಳುತ್ತಾರೆ. ಧನ್ಯವಾದಗಳು. ಹರೇ ಕೃಷ್ಣ. ಧನ್ಯವಾದಗಳು. ಈಗ ಈ ರೀತಿಯಾದ ಅವಿದ್ಯೆಯ ಸಂಸ್ಕಾರ ಅಂದರೆ ಐಹಿಕ ಜ್ಞಾನದಿಂದ ಈ ರೀತಿಯೆಲ್ಲ ಅವಿದ್ಯೆಯಿಂದ ನಮ್ಗೆ ಈ ರೀತಿಯೆಲ್ಲ ಭಾವನೆಗಳು ಬರುತ್ತೆ. ಸೊ ಮೂರ್ಖ ಮನುಷ್ಯರು ಅಂತ ಹೇಳ್ತಾರೆ ಶ್ರೀಲ ಪ್ರಭುಪಾದರು. ಈ ಒಂದು ಭೌತಿಕ ಜ್ಞಾನ ಪಡ್ಕೊಂಡು ಮನುಷ್ಯರು ಮೂರ್ಖರಾಗ್ಬಿಟ್ಟಿದ್ದಾರೆ. ತಮ್ಮ ಆಯುಸ್ಸು ತುಂಬಾ ಕಡಿಮೆ ಆಯುಸ್ಸು, ಅದರಲ್ಲಿ ಇನ್ನೂ ಹೆಚ್ಚು ಇಂದ್ರಿಯ ಸುಖ ಭೋಗಿಸ್ಬೇಕು, ನಾನಿನ್ನೂ ಸುಖ ಪಡಬೇಕು ಅಂತ ಎಲ್ಲ ಈ ರೀತಿಯೆಲ್ಲ ಯೋಜನೆಗಳನ್ನು ಮಾಡ್ತಾ ಇದ್ದಾರೆ. ಎಷ್ಟು ನಾನಾ ಪ್ಲಾನ್ಸ್ಗಳು, ಅಲ್ವಾ?
ಲೆಕ್ಕವಿಲ್ಲದಷ್ಟು ಪ್ಲಾನ್ಗಳು ಜೀವನದಲ್ಲಿ. ಆದ್ರೆ ಜೀವನ ಅಲ್ಪಾಯುಷಿ ಇದೆ. ಆದರೂ ಕೂಡ ಜನ ಅದರಲ್ಲಿ ಸುಖ ಪಡ್ಲಿಕ್ಕೆ ನೋಡ್ತಾ ಇದ್ದಾರೆ. ಇದು ಭೌತಿಕ ಈ ಸುಖ ನಿಜವಾದ ಸುಖ ಅಲ್ಲ, ಇದು ಕ್ಷಣಿಕ ಸುಖ, ಇದು ದುಃಖಾಲಯದಲ್ಲಿ ನಾವು ಸುಖವನ್ನು ಹುಡುಕ್ಲಿಕ್ಕಾಗಿ ಅನೇಕ ಪ್ಲಾನ್ಗಳನ್ನು ಮಾಡ್ತಾ ಇದ್ದೇವೆ. ಸೊ ಇದು ಮೂರ್ಖತನ. ದುಃಖಾಲಯದಲ್ಲಿ ಸುಖವನ್ನು ಹುಡುಕ್ಲಿಕ್ಕಾಗಿ ಅನೇಕ ಯೋಜನೆಗಳನ್ನು ಮಾಡುವುದು ಮೂರ್ಖತನ, ಶುದ್ಧ ಮೂರ್ಖ ಅಂತ ಶೀಲಪ್ರಭುಪಾದರು ಹೇಳ್ತಾರೆ. ಶೀಲಪ್ರಭುಪಾದರು ಆಚಾರ್ಯರು. ಆಚಾರ್ಯರು ಯಾವಾಗಲೂ ಸತ್ಯವನ್ನ ಮುಖದ ಮೇಲೆ ಹೊಡೆದಾಗ ಹೇಳ್ತಾರೆ. ಯಾಕೆ ನಮಗೆ ಅರಿವಾಗಲಿ ಅಂತ. ಅದು ಆಚಾರ್ಯರ ಕರ್ತವ್ಯ. ಸೊ ಅವರು ಆ ಸ್ಥಾನದಲ್ಲಿ ಇದ್ದಾರೆ. ಸೊ ಹಾಗಾಗಿ ಇದು ಕೊನೆಗೆ ಹಾಸ್ಯಾಸ್ಪದ. ದಿಸ್ ಈಸ್ ಲಾಫಿಂಗ್, ಅಂದ್ರೆ ಹಾಸ್ಯ. ಏನಪ್ಪ ಇವರು ಮೂರ್ಖರಪ್ಪ, ಇವರು ಎಲ್ಲಿ ದುಃಖ ಇಲ್ಲದೆ ಅಲ್ಲಿ ಸುಖವನ್ನು ಹುಡ್ತಾ ಇದ್ದಾರೆ, ಅದಕ್ಕಾಗಿ ಪ್ಲಾನ್ಗಳನ್ನ ಮಾಡ್ತಾ ಇದ್ದಾರೆ. ಇದು ತುಂಬಾ ಕಳವಳಕಾರಿ. ಇದೊಂದೇ ಅಲ್ಲ, ಪ್ರತಿಯೊಂದು ರಾಷ್ಟ್ರವು ಇನ್ನೊಂದಕ್ಕೆ ಕಳವಳಕಾರಿ. ಅಂದ್ರೆ ಈಗ ಒಂದು ರಾಷ್ಟ್ರ ಇನ್ನೊಂದು ರಾಷ್ಟ್ರಕ್ಕೆ ಆತಂಕವನ್ನು ಉಂಟು ಮಾಡುತ್ತೆ. ಯಾಕಂದ್ರೆ ಯಾವಾಗ ಯುದ್ಧ ಮಾಡುತ್ತೆ ಗೊತ್ತಾಗೋದಿಲ್ಲ. ಸೊ ಪಾಕಿಸ್ತಾನ ಯಾವಾಗ ಯುದ್ಧಕ್ಕೆ ರೆಡಿ ಆಗಿರುತ್ತೆ, ಭಾರತ ದೇಶ ಯುದ್ಧಕ್ಕೆ ರೆಡಿ ಆಗಿದೆ, ಕಳವಳಕಾರಿ. ಆಮೇಲೆ ಎಲ್ಲಿ ಯುಕ್ರೇನ್ನಲ್ಲಿ ವಾರು, ಎಲ್ಲಿ ನೋಡಿದ್ರು ವಾರು. ಇಸ್ರೇಲು ಮತ್ತು ಇಸ್ರೇಲು ಮತ್ತೆ ಎಲ್ಲಾಗಿದೆ ಅದು ವಾರು, ಇಸ್ರೇಲು ಮತ್ತೊಂದು ಕಂಟ್ರಿ. ಸೊ ಇದೆಲ್ಲ ಒಂದು ದೇಶ ಇನ್ನೊಂದು ದೇಶಕ್ಕೆ ಕಳವಳಕಾರಿ, ಆತಂಕಕಾರಿ, ಹೆದರ್ಕೊಂಡೇ ಇದ್ದಾರೆ. ಸೊ ಅದಕ್ಕೆ ಏನಾಗಿದೆ, ಇದಕ್ಕೆ ಪ್ರತಿಯೊಂದು ರಾಷ್ಟ್ರ ಏನು ಮಾಡ್ತಾ ಇದೆ, ತಮ್ಮ ಒಂದು ಹೆಚ್ಚಿನ ಒಂದು ಹಣವನ್ನ ಅದು ಏನಕ್ಕೆ ಮಾಡ್ತಾ ಇದೆ, ಡಿಫೆನ್ಸಿಗೆ ಮಾಡ್ತಾ ಇದೆ, ರಕ್ಷಣಾ ವ್ಯವಸ್ಥೆ. ಯಾಕೆ ಅಂತಂದ್ರೆ ಯಾವಾಗ ಮತ್ತೊಂದು ರಾಷ್ಟ್ರ ಅಣುಬಾಂಬನ್ನು ಹಾಕ್ಬಿಡುತ್ತೋ ಅಥವಾ ಮತ್ತೊಂದು ರಾಷ್ಟ್ರ ಮಿಸೈಲ್ ಹಾಕ್ಬಿಡುತ್ತೋ, ಈಗ ಅದಕ್ಕೆ ನಾವು ರೆಡಿ ಆಗಿರ್ಬೇಕು ಅಲ್ವಾ? ಹರೇ ಕೃಷ್ಣ. ರಕ್ಷಣಾ ವ್ಯವಸ್ಥೆ ದೊಡ್ಡ ಬೇರೆ ಎಷ್ಟೆಷ್ಟೋ ರಾಷ್ಟ್ರಗಳಲ್ಲಿ ಅವರೆಲ್ಲರೂ ಕೂಡ ರಕ್ಷಣಾ ವ್ಯವಸ್ಥೆಗೆ ಹೆಚ್ಚಿನ ಒಂದು ಹಣವನ್ನ ಅದಕ್ಕೆ ಇನ್ವೆಸ್ಟ್ ಮಾಡ್ತಾರೆ, ಅದಕ್ಕೆ ಹಾಕ್ತಾರೆ. ಯಾಕೆ? ಯಾರೂ ಕೂಡ ಜ್ಞಾನವನ್ನು ಬೆಳೆಸಿಕೊಳ್ಳಲು ಪ್ರಯತ್ನಿಸ್ತಾ ಇಲ್ಲ. ಎಲ್ಲರೂ ಅವಿದ್ಯೆ ಒಳಗಿದ್ದಾರೆ. ಯಾರು ನಿಜವಾದ ಜ್ಞಾನ 20 ಅಂಶಗಳನ್ನ ಬೆಳೆಸ್ಕೊಳ್ಳಿಕ್ಕೆ ಯಾರು ಪ್ರಯತ್ನ ಪಡ್ತಾ ಇಲ್ಲ. ಶೀಲಪ್ರಭುಪಾದರು ವಿಷಾದ ಮಾಡ್ತಾ ಇದ್ದಾರೆ. ಯಾಕೆ ಅಂತಂದ್ರೆ ನೋಡಿ, ನಾವು ಜ್ಞಾನವನ್ನು ಬೆಳೆಸಿಕೊಂಡಾಗ ನಾವು ಕೃಷ್ಣನನ್ನು ಅವಲಂಬಿಸುತ್ತೇವೆ, ಭಗವಂತನನ್ನು ಅವಲಂಬಿಸುತ್ತೇವೆ ಅಲ್ವಾ? ಯಾವಾಗ ನಿಜವಾದ ಜ್ಞಾನ ಬರುತ್ತೆ, ಯಾವಾಗ ಭಗವಂತ ಅಷ್ಟು ಮಹಿಮಾನ್ವಿತ, ನಾವು ಏನೇನೂ ಅಲ್ಲ, ನಾವು ಭಗವಂತನನ್ನು ಅವಲಂಬಿಸಿಕೊಳ್ಬೇಕು, ಈ ಭಾವನೆ ಬರುತ್ತದೆ, ಭಗವಂತನಿಗೆ ಶರಣಾಗತ ಆಗ್ತೇವೆ. ಅದು ನಿಜವಾದ ಜ್ಞಾನ. ಆ ಜ್ಞಾನವನ್ನು ಬಳಸ್ಕೊಳ್ಳಿಕ್ಕೆ ಯಾರಿಗೂ ಬೇಕಾಗಿಲ್ಲ. ಏನ್ ಹೇಳ್ತಾರೆ, ನಾವು ನಮ್ಮ ದೇಶ ಕಾಪಾಡ್ಕೊಳ್ತೇವೆ, ನಾವು ನಮ್ಮನ್ನು ಕಾಪಾಡ್ಕೊಳ್ತೇವೆ ಅಲ್ವಾ? ಅದಕ್ಕಾಗಿ ಹಣ. ನಾವು ಕೃಷ್ಣನ ಮೇಲೆ ಡಿಪೆಂಡೇ ಆಗಿಲ್ಲ ಅಲ್ವಾ? ಹರೇ ಕೃಷ್ಣ. ನಮ್ಮ ಸೆಕ್ಯೂರಿಟಿ ಅಂದ್ರೆ ರಕ್ಷಣೆಗೆ ನಾವು ಕೃಷ್ಣನ ಮೇಲೆ ಡಿಪೆಂಡ್ ಆಗ್ಬೇಕು. ಅಂದ್ರೆ ಭಕ್ತರು, ಶುದ್ಧ ಭಕ್ತರು ತಮ್ಮ ರಕ್ಷಣೆಗೆ ಕೃಷ್ಣನ ಮೇಲೆ ಆಗಿರ್ತಾರೆ. ರಕ್ಷಿಷ್ಯತಿ ಇತಿ ವಿಶ್ವಾಸೋ ಅದನ್ನ ಹೇಳಿದ್ದಾರೆ. ಸೊ ಆ ರಕ್ಷಿಷ್ಯತಿ ಇತಿ ವಿಶ್ವಾಸೋ, ಆ ಶರಣಾಗತಿಯ ಒಂದು ಶ್ಲೋಕ ಅದೇನ್ ಹೇಳ್ತಾರೆ, ಆನುಕೂಲಸ್ಯ ಸಂಕಲ್ಪಃ ಪ್ರಾತಿಕೂಲಸ್ಯ ವರ್ಜನಂ ರಕ್ಷಿಷ್ಯತಿ ವಿಶ್ವಾಸೋ ಗೋಪ್ತೃತ್ವೇ ವರ್ಣಂ ತಥಾ ಆತ್ಮನಿಕ್ಷೇಪ ಕಾರ್ಪಣ್ಯ ಷಡ್ವಿಧ ಶರಣಾಗತಿ. ಶರಣಾಗತಿನೇ ಇಲ್ಲ ಭಗವಂತನ ಬಗ್ಗೆ. ಯಾಕೆ? ಅದಕ್ಕೆ ರಕ್ಷಿಷ್ಯತಿ ವಿಶ್ವಾಸೋ, ಭಗವಂತ ನನ್ನನ್ನು ರಕ್ಷಿಸುತ್ತಾನೆ. ಎಂಥ ಸಂದರ್ಭದಲ್ಲಿಯೂ, ಎಲ್ಲ ಸನ್ನಿವೇಶಗಳಲ್ಲಿಯೂ ಕೃಷ್ಣ ನನ್ನನ್ನು ಎಲ್ಲ ಕಷ್ಟಗಳಿಂದ ಪಾರು ಮಾಡುತ್ತಾನೆ. ಈ ವಿಶ್ವಾಸ ಮನುಷ್ಯನಿಗೆ ಇರಬೇಕು. ಈ ವಿಶ್ವಾಸ ಮನುಷ್ಯನಿಗೆ ಇರಬೇಕು ಅಂದ್ರೆ ಈ ಆಧ್ಯಾತ್ಮಿಕ ಒಂದು ಜ್ಞಾನ ಸಂಸ್ಕಾರವನ್ನು ನಾವು ಬೆಳೆಸ್ಕೊಳ್ಬೇಕು. ಅದು ಇಲ್ಲೂ ಆಗ್ತಾ ಇಲ್ಲ. ಶೀಲಪ್ರಭುಪಾದರು ಹೇಳ್ತಾ ಇದ್ದಾರೆ, ಅದು ಬಿಟ್ಟು ನಾವೇ ನಮ್ಮ ರಕ್ಷಣೆ ಮಾಡ್ಕೊಳ್ತೇವೆ, ನಾವೇ ನಮ್ಮ ದೇಶವನ್ನು ರಕ್ಷಣೆ ಮಾಡ್ಕೊಳ್ತೇವೆ, ಎಲ್ಲ ಹಣವನ್ನು, ಹೆಚ್ಚಿನ ಹಣವನ್ನು ರಕ್ಷಣಾ ವ್ಯವಸ್ಥೆಗಾಗಿ ಹಾಗೆ ಅದನ್ನು ಖರ್ಚು ಮಾಡ್ತಾ ಇದ್ದಾರೆ. ಯಾಕೆ? ಭಗವಂತನಲ್ಲಿ ನಂಬಿಕೆ ಇಲ್ಲ. ಸೊ ಭಗವಂತನಲ್ಲಿ ವಿಶ್ವಾಸ ಇಲ್ಲ. ಆದರೆ ಶುದ್ಧ ಭಕ್ತರು ಅವರು ಶರಣಾಗತರಾಗಿರ್ತಾರೆ, ಸಂಪೂರ್ಣವಾಗಿ ಭಗವಂತ ರಕ್ಷಣೆ ಮಾಡ್ತಾ ಇರ್ತಾನೆ, ಇದರ ಮೇಲೆ ನಂಬಿಕೆ ಇರುತ್ತೆ. ಸೊ ಆದರೆ ಜನರಿಗೆ ಐಹಿಕ ವಿದ್ಯೆ ಅಥವಾ ಅವಿದ್ಯೆ ಅದರ ಮೇಲೆ ಅವರು ಅವಲಂಬಿತ ಆಗಿರೋದ್ರಿಂದ, ಆದರೆ ಅವರು ನಿಜವಾದ ಜ್ಞಾನವನ್ನು ಬೆಳೆಸ್ಕೊಳ್ತಾ ಇಲ್ಲ. ಆದರೆ ಅವರು ಹುಸಿಯಾಗಿ ಹೆಮ್ಮೆ ಪಟ್ಕೊಳ್ತಾರೆ, ಸುಳ್ಳೆ ಏನಂತ, ನನಗೆ ಐಹಿಕವೂ ಗೊತ್ತಿದೆ, ಆಧ್ಯಾತ್ಮಿಕವೂ ಗೊತ್ತಿದೆ, ನಾವು ಎರಡರಲ್ಲೂ ಮುಂದುವರೆದಿದ್ದೇವೆ. ಹರೇ ಕೃಷ್ಣ ಅಲ್ವಾ? ಇದು ಬಂದಿರೋದು ಸಮಸ್ಯೆ ಇರುವುದು ಇಲ್ಲಿ.
ನಿಜವಾದ ಜ್ಞಾನ ಸಂಸ್ಕಾರ ಇಲ್ಲ, ಅಲ್ಲಿರುವುದು ಅವಿದ್ಯೆ. ಆದರೂ ತೋರಿಸ್ಕೊಳ್ಳೋದು ಹೇಗೆ? ನಾನು ಐಹಿಕದಲ್ಲೂ ಮುಂದುವರೆದಿದ್ದೇನೆ, ಆಧ್ಯಾತ್ಮಿಕ ಜ್ಞಾನದಲ್ಲೂ ಇದ್ದೇನೆ ಅಂತ ಹೇಳಿ ತೋರಿಸ್ಕೊಳ್ತಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಮಾತಾಜಿ, ಓದ್ಲಾ ಮಾತಾಜಿ? ಓದಿ ಮಾತಾಜಿ. ಈಶೋಪನಿಷತ್ ಈ ಮಾನಸ ಮಾತಾಜಿ, ದೋಷಪೂರ್ಣವಾದ ಹರೇ ಕೃಷ್ಣ. ದಯವಿಟ್ಟು ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ. ಈಶೋಪನಿಷತ್ ಈ ದೋಷಪೂರ್ಣವಾದ ಶಿಕ್ಷಣ ವಿಧಾನದ ಬಗ್ಗೆ ನಮಗೆ ಎಚ್ಚರಿಕೆ ನೀಡುತ್ತದೆ ಮತ್ತು ಭಗವದ್ಗೀತೆಯು ನಮಗೆ ನಿಜವಾದ ಜ್ಞಾನವನ್ನು ಬೆಳೆಸಿಕೊಳ್ಳುವುದು ಹೇಗೆ ಎಂದು ತಿಳುವಳಿಕೆ ಕೊಡುತ್ತದೆ. ವಿದ್ಯೆಯ ಬಗ್ಗೆ ತಿಳುವಳಿಕೆಯನ್ನು ಧೀರನಿಂದ ಸಂಪಾದಿಸಬೇಕೆಂದು ಈ ಮಂತ್ರದಲ್ಲಿ ಸೂಚನೆ ಇದೆ. ಐಹಿಕ ಭ್ರಮೆಯಿಂದ ವಿಚಲಿತನಾಗದವನೇ ಧೀರ. ಪರಿಪೂರ್ಣ ಆಧ್ಯಾತ್ಮಿಕ ಸಾಕ್ಷಾತ್ಕಾರವಾದರೆ ಮಾತ್ರ ವಿಚಲಿತನಾಗದೇ ಇರಲು ಸಾಧ್ಯ. ಆಗ ಅವನು ಯಾವುದೇ ವಸ್ತುವಿಗೂ ಹಾತೊರೆಯುವುದಿಲ್ಲ, ಗೋಳಾಡುವುದೂ ಇಲ್ಲ. ಐಹಿಕ ಸಂಪರ್ಕದಿಂದ ಆಕಸ್ಮಿಕವಾಗಿ ತನಗೆ ಭೌತ ದೇಹ ಮತ್ತು ಮನಸ್ಸುಗಳನ್ನು ಪಡೆದಿರುವುದಾಗಿಯೂ ಅವು ಬಾಹ್ಯ ದ್ರವ್ಯಗಳೆಂದು ಧೀರನು ಅರಿಯುತ್ತಾನೆ. ಆದ್ದರಿಂದ ಅವನು ಇದ್ದಿದ್ದರಲ್ಲಿ ತೃಪ್ತಿ ಪಡುತ್ತಾನೆ. ಹರೇ ಹರೇ ಕೃಷ್ಣ. ಕೃಷ್ಣ. ಹರೇ ಕೃಷ್ಣ. ಸೊ ಇಲ್ಲಿ ಈಶೋಪನಿಷತ್ತು ನಮಗೆ ಎಚ್ಚರಿಕೆ ನೀಡುತ್ತೆ. ಏನಂತ ಎಚ್ಚರಿಕೆ ನೀಡುತ್ತೆ ನೋಡಿ? ಇದು ದೋಷಪೂರ್ಣವಾದ ಶಿಕ್ಷಣ, ಭೌತಿಕ ಶಿಕ್ಷಣ. ಇದು ತುಂಬಾ ಅಂದ್ರೆ ದೋಷಪೂರ್ಣವಾಗಿದ್ದು, ಇಲ್ಲಿ ದೋಷಗಳೇ ತುಂಬ್ಕೊಂಡ್ಬಿಟ್ಟಿದೆ. ಈ ಭೌತಿಕ ಶಿಕ್ಷಣದಲ್ಲಿ ಏನಾಗಿದೆ ಅಂದ್ರೆ ಜನರಿಗೆ ಇದು ವಿನಯ ಬರೋದಿಲ್ಲ, ಮತ್ತೆ ಜಂಬ ಇರುತ್ತದೆ. ಇದೆಲ್ಲ ಮತ್ತೆ ಅವರು ಇನ್ನೊಂದು ರಾಷ್ಟ್ರಗಳ ಮೇಲೆ ಜನರಿಗೆ ವಿಜ್ಞಾನಿಗಳಾದವರು ಕೂಡ ಅವರು ನಾಶವಾಗುವಂಥ ವಸ್ತುಗಳನ್ನು ಕೂಡ ಸೃಷ್ಟಿ ಮಾಡಿಬಿಡ್ತಾರೆ. ಸೊ ದೇಶಗಳ ನಡುವೆ ಇಲ್ಲಿ ಅಂದ್ರೆ ಇದಿಲ್ಲ, ಸೆಕ್ಯೂರಿಟಿ ಬಗ್ಗೆ ಅವರು ಭಗವಂತನನ್ನು ನಂಬೋದಿಲ್ಲ. ಜನರಿಗೆ ಆ ಒಂದು ಜ್ಞಾನದ ಒಂದು ಬಗ್ಗೆ ತಿಳುವಳಿಕೆ ಇಲ್ಲವೇ ಇಲ್ಲ. ಸೊ ಅಜ್ಞಾನದಿಂದ, ಈ ದೋಷಪೂರ್ಣವಾದ ಶಿಕ್ಷಣದಿಂದ ಏನಾಗಿದೆ, ಅದು ನಮಗೆ ಕೆಟ್ಟದ್ದು ಅಂತ ಈಶೋಪನಿಷತ್ತು ನಮಗೆ ತಿಳಿಸುತ್ತದೆ. ಅದೇ ರೀತಿ ಭಗವದ್ಗೀತೆ ನಮಗೆ ಏನು ಹೇಳುತ್ತೆ ಅಂತಂದ್ರೆ ನಿಜವಾದ ಜ್ಞಾನ ಸಂಸ್ಕಾರ ಹೇಗೆ ಅಂತ ತಿಳಿಸ್ಕೊಡುತ್ತೆ. ಸೊ ಇಲ್ಲಿ ಈಶೋಪನಿಷತ್ತು ನಮಗೆ ಚೇತಾವಣೆ ಕೊಡುತ್ತದೆ ಭೌತಿಕ ಶಿಕ್ಷಣ ವಿಧಾನದ ಬಗ್ಗೆ. ಭಗವದ್ಗೀತೆ ನಮಗೆ ನಿಜವಾದ ಜ್ಞಾನ ಸಂಸ್ಕಾರ ಏನು ಅಂತ ತಿಳಿಸುತ್ತದೆ. ಸೊ ಆದ್ದರಿಂದ ಇದನ್ನೆಲ್ಲ ವಿಚಾರವನ್ನ ನಾವು ಯಾರಿಂದ ತಿಳ್ಕೊಳ್ಬೇಕು? ಧೀರನಿಂದ ತಿಳ್ಕೊಳ್ಬೇಕು. ಧೀರ ಅಂದ್ರೆ ಯಾರು? ಹರೇ ಕೃಷ್ಣ. ಆಚಾರ್ಯರಿಂದ ತಿಳ್ಕೊಳ್ಬೇಕು. ಎಲ್ಲಾ ಇಂದ್ರಿಯಗಳನ್ನ ಗೆದ್ದಿರೋರು ಮಾತಾಜಿ. ಧೀರ ಅಂತಂದ್ರೆ ಅವರು ಶುದ್ಧ ಭಕ್ತ. ಧೀರ ಅಂದ್ರೆ ಯಾರು? ಶುದ್ಧ ಭಕ್ತ. ಅವರು ಗುರುವಿನ ಸ್ಥಾನದಲ್ಲಿ ಇರ್ತಾರೆ. ಶುದ್ಧ ಭಕ್ತರು ಅವರು ಐಹಿಕ ಭ್ರಮೆಯಿಂದ ವಿಚಲಿತನಾಗೋದಿಲ್ಲ. ಅಂದ್ರೆ ಈಗ ಐಹಿಕ ಭ್ರಮೆ ಅಂದರೆ ಈಗ ಭೌತಿಕ ಪ್ರಪಂಚದಲ್ಲಿ ನಾವಿರೋದು ಇದು ಮಾಯೆ, ಇದು ನಿಜವಲ್ಲ ಅಲ್ವಾ? ನಿಜ ಅಂದ್ರೆ ಭಗವಂತ ಸೃಷ್ಟಿ, ಇದು ನಿಜ. ಆದರೆ ಇಲ್ಲಿ ನಿಜವಾದದ್ದು ಮಾಯೆ. ಇದು ನಿಜವಾದದ್ದು ನಮಗೆ ಈ ಭಗವಂತ ಹತ್ರ ಹೋಗಿ ನಾವು ಜೀವನ ಮಾಡಬೇಕು. ಇಲ್ಲಿ ಈ ಭೌತಿಕ ಜೀವನ ಅಶಾಶ್ವತ, ಇದು ದುಃಖಾಲಯ, ಇದು ನಿಜವಾದದ್ದಲ್ಲ. ಸೊ ಹಾಗಾಗಿ ಇಲ್ಲಿ ಈ ಭ್ರಮೆ ಇದು. ಸೊ ಈ ಭ್ರಮೆಯಿಂದ ಅವನು ವಿಚಲಿತನಾಗುವುದಿಲ್ಲ. ಅಂದ್ರೆ ಇಲ್ಲಿ ಏನಾಗುತ್ತೆ ಅಂದರೆ ಸುಖ ಬರುತ್ತೆ, ದುಃಖ ಬರುತ್ತೆ, ಆಮೇಲೆ ಕಷ್ಟಗಳು ಬರುತ್ತೆ. ಸೊ ಅದರಿಂದ ಅವನು ಯಾರು ವಿಚಲಿತನಾಗೋದಿಲ್ಲ. ಈಗ ನಾವು ಏನಾಗ್ಬಿಡ್ತೇವೆ? ಸುಖ ಬಂದಾಗ ನಾವು ಹಿಗ್ಗುತ್ತೇವೆ, ದುಃಖ ಬಂದಾಗ ಕೂಗುತ್ತೇವೆ ಅಲ್ವಾ? ಹೌದು ಮಾತಾಜಿ. ಇದು ವಿಚಲಿತ ಆಗೋದು. ಇದರಿಂದ ಅವನು ವಿಚಲಿತನಾಗೋದು. ಧೀರನಿಗೆ ಗೊತ್ತಿದೆ ಸುಖ ದುಃಖ ಎಲ್ಲ ನಮಗೆ ಬರೋದು ನಮ್ಮ ಪೂರ್ವ ಕರ್ಮದಿಂದ ಆ ಫಲ. ಸೊ ಹಾಗಾಗಿ ಅವನು ಹೇಳ್ತಾನೆ, ತತ್ತೇನ ಕಂಪ ಸುಶಮೀಕ್ಷಮಾಣ ಭುಂಜಾನ ಏವಾತ್ಮಕೃತಂ ತದ್ವಾಗ್ ವಿದನನ್ ನಮಸ್ತೆ. ಅಂದ್ರೆ ಅವನೇನು ಹೇಳ್ತಾನೆ? ಧೀರನಾದವನು ಈ ಸುಖ ದುಃಖ ಎಲ್ಲವೂ ಕೂಡ ನನಗೆ ಎಲ್ಲಿಂದ ಬಂದಿರೋದು? ನನ್ನ ಅಂದರೆ ಹಿಂದಿನ ಕರ್ಮಗಳ ಫಲ. ಆದರೂ ಕೂಡ ತನಗೆ ತುಂಬ ಹೆಚ್ಚಿನ ದುಃಖ ಬರಬೇಕಾಗಿತ್ತು, ಭಗವಂತ ಸ್ವಲ್ಪನೇ ಕೊಟ್ಟಿದ್ದಾನೆ. ನನಗೆ ತುಂಬ ಸುಖ ನಾನು ಸುಖಕ್ಕೆ ಅರ್ಹನಲ್ಲ. ಆದರೆ ಭಗವಂತ ನನಗೆ ಹೆಚ್ಚಿನವಾದ ಒಂದು ಎಲ್ಲ ಕೊಟ್ಟಿದ್ದಾನೆ. ಮನೆ ಮಠ ಎಲ್ಲ ನನಗೆ ಜೀವನ ನಡೆಸ್ಕೊಳ್ಳಲಿಕ್ಕೆ ತಾಕತ್ತು ಎಲ್ಲ ಕೊಟ್ಟಿದ್ದಾನೆ. ಸೊ ಇದನ್ನ ಅರ್ಥಕೊಳ್ತಾರೆ ಅವರು. ಯಾವುದು ಸುಖ ಬಂದರೆ ಹಿಗ್ಗುವುದಿಲ್ಲ, ಕಷ್ಟ ಬಂದರೆ ಕುಗ್ಗುವುದಿಲ್ಲ. ಇದು ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ತಾರೆ. ಕಷ್ಟವೂ ಕೂಡ ಭಗವಂತನ ಅನುಗ್ರಹ ಅಂತ ತಿಳ್ಕೊಳ್ತಾರೆ. ಆಗ ಅವರು ಯಾವುದೇ ವಸ್ತುವಿಗೂ ಹಾತೊರೆಯುವುದಿಲ್ಲ, ಗೋಳಾಡುವುದಿಲ್ಲ. ಇದು ಒಂದು ನನಗೆ ಕಷ್ಟ ಬಂತು ಅಂತ ಅವರು ಗೋಳಾಡುವುದಿಲ್ಲ, ಅಥವಾ ಇದೊಂದು ವಸ್ತು ಬೇಕು ಅಂತ ಅವರು ಅದಕ್ಕೆ ಹಾತೊರೆಯುವುದಿಲ್ಲ. ಸೊ ಹಾಗಾಗಿ ಅವರಿಗೆ ಗೊತ್ತಿರುತ್ತೆ ಈ ದೇಹ ಹೇಗೆ ಬಂದಿದೆ. ಈ ದೇಹ ಭೌತ ದೇಹ ಅಂದರೆ
ಇದು ನನಗೆ ಇದು ಈ ಭೌತಿಕ ಶರೀರ ಇರಲೇಬಾರ್ದಾಗಿತ್ತು, ನಾನು ಭಗವಂತನ ಲೋಕಕ್ಕೆ ಸೇರಿದವನು, ಆದರೂ ಇದು ನನಗೆ ಸಿಕ್ಕಿದೆ, ನನಗೆ ಹೇಗೋ ಅಕಸ್ಮಾತ್ತಾಗಿ ನನಗೆ ಸಿಕ್ಕಿದೆ. ಆದರೆ ಇದು ಭೌತ ದೇಹ, ಇದು ಅಂದರೆ ಏನು ಹೇಳ್ತಾರೆ ಅಂದರೆ, ಇದು ಬ್ಯಾಡದೇ ಇದನ್ನು ನಾವು ಹೇಗೆ ಬಳಸ್ಕೊಳ್ಬೇಕು, ನಮಗೆ ಇದು ಬ್ಯಾಡ್ ಬಾರ್ಗೇನ್ ಆದರೂ ಇದು ಗುಡ್ ಯೂಸ್ ಮಾಡಬೇಕು, ಬೆಸ್ಟ್ ಯೂಸ್ ಮಾಡಬೇಕು. ಹೇಗೆ ನಮಗೆ ಆಕಸ್ಮಿಕವಾಗಿ ಬಂದ ಶರೀರವನ್ನು ನಾವು ಹೇಗೆ ಅದನ್ನು ನಾವು ಬಳಸ್ಕೊಳ್ಳೋದು? ನಾನು ದೇಹ ಅಲ್ಲ, ಇದೆಲ್ಲ ಈ ಭೌತಿಕ ದೇಹ ಮತ್ತು ಮನಸ್ಸು ಇದು ಬಾಹ್ಯ ದ್ರವ್ಯ, ನಾನು ಅಲ್ಲ, ನಾನು ದೇಹ ಅಲ್ಲ, ನಾನು ಮನಸ್ಸಲ್ಲ, ನಾನು ಆತ್ಮ. ಈ ಆತ್ಮದ ನೆಲೆಯಲ್ಲಿ ಇರೋದರಿಂದ ಅವನು ಇದ್ದುದರಲ್ಲಿ ತೃಪ್ತಿ ಪಡುತ್ತಾನೆ, ಆತ್ಮಾರಾಮ. ಸೊ ಧೀರನ ಹೇಳಿದವನು ಅವನು ಆತ್ಮಾರಾಮ. ಅಂತಹ ಶುದ್ಧ ಭಕ್ತರಿಂದ ನಾವು ಈ ಎಲ್ಲ ಬಗ್ಗೆ ತಿಳ್ಕೊಳ್ಬೇಕು. ಯಾವುದು ದೋಷಪೂರ್ಣವಾದ ಶಿಕ್ಷಣ, ಯಾವುದು ಜ್ಞಾನದ ಸಂಸ್ಕಾರ, ಇದನ್ನೆಲ್ಲ ನಾವು ತಿಳ್ಕೊಳ್ಬೇಕು. ಸೊ ಆದ್ದರಿಂದ ಆಧ್ಯಾತ್ಮಿಕ ಜ್ಞಾನವನ್ನು ನಾವು ಶುದ್ಧ ಭಕ್ತರಿಂದ ತಿಳ್ಕೊಳ್ಬೇಕು, ಆಚಾರ್ಯರ ಮುಖಾಂತರ ನಾವು ತಿಳ್ಕೊಳ್ಬೇಕು. ಇಲ್ಲದಿದ್ದರೆ ನಮ್ಗೆ ಇದೆಲ್ಲ ಅರ್ಥ ಆಗೋದಿಲ್ಲ. ಈಗ ನಾವೇ ಸರಿ ಅಂತ ನಾವು ತಿಳ್ಕೊಂಡ್ಬಿಡ್ತೇವೆ ಅಲ್ವಾ? ಹರೇ ಕೃಷ್ಣ. ಹೌದು ಮಾತಾಜಿ. ಹೌದು ಮಾತಾಜಿ. ಈಗ ಮುಂದಿನ ಒಂದು ಪ್ಯಾರವನ್ನು ಓದಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದ್ಲ ಮಾತಾಜಿ? ಓದಿ. ಹರೇ ಕೃಷ್ಣ. ನಿಯಂತ್ರಕ ತತ್ವಗಳನ್ನು ಅನುಸರಿಸಲು ಒಬ್ಬನು ಸದ್ಗುರುವಿನ ಆಶ್ರಯವನ್ನು ಪಡೆಯಬೇಕು. ದಿವ್ಯ ಸಂದೇಶ ಹಾಗೂ ನಿಯಂತ್ರಕ ತತ್ವಗಳು ಗುರುವಿನಿಂದ ಶಿಷ್ಯನಿಗೆ ಬರುತ್ತವೆ. ಇಂಥ ಜ್ಞಾನವು ಅಜ್ಞಾನಯುಕ್ತವಾದ ಶಿಕ್ಷಣ ವಿಧಾನದಿಂದ ಬರುವುದಿಲ್ಲ. ದೇವೋತ್ತಮ ಪರಮಪುರುಷನ ಸಂದೇಶಗಳನ್ನು ವಿನಮ್ರವಾಗಿ ಕೇಳುವುದರಿಂದ ಒಬ್ಬನು ಧೀರನಾಗಬಹುದು. ಆದರ್ಶ ಶಿಷ್ಯನು ಅರ್ಜುನನಂತಿರಬೇಕು. ಗುರುವು ಸಾಕ್ಷಾತ್ ಭಗವಾನ್ ಕೃಷ್ಣನಂತಿರಬೇಕು. ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಸೊ ಹಾಗಾಗಿ ನಾವು ಯಾರ ಹತ್ರ ಟ್ರೈನಿಂಗ್ ತಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ಈಗ ನಿಯಂತ್ರಕ ತತ್ವಗಳನ್ನು ಆಚರಿಸುವುದಂದ್ರೆ ಸಾಧನ ಭಕ್ತಿ. ಸೊ ಈ ಸಾಧನ ಭಕ್ತಿಯನ್ನು ಮಾಡಬೇಕಾದ್ರೆ ನಮಗೆ ಗುರುವಿನ ಮಾರ್ಗದರ್ಶನ ಬೇಕು. ಸೊ ಅದಕ್ಕೆ ನಾವು ಗುರುವಿನ ಪಾದಾಶ್ರಯವನ್ನು ನಾವು ಪಡ್ಕೊಳ್ಬೇಕು. ಸೊ ಆಗ ಇದು ಎಲ್ಲ ಈ ನಿಯಂತ್ರಕ ತತ್ವಗಳನ್ನು ಆಚರಿಸುವುದು, ಆಮೇಲೆ ಎಲ್ಲ ಭಗವಂತನ ಸಂದೇಶ ಎಲ್ಲವೂ ಕೂಡ ಪರಂಪರೆಯಿಂದ ಹರಿದು ಬರುತ್ತೆ. ಪರಂಪರೆಯಿಂದ ಗುರುವಿಗೆ ಬಂದಿದೆ, ಗುರು ಶಿಷ್ಯನಿಗೆ ಅದನ್ನು ಕೊಡ್ತಾನೆ. ಈಗ ಈ ಒಂದು ಭೌತಿಕ ಆದರೆ ಆರೋಹಣ ಪದ್ಧತಿ, ತಾನೇ ಸ್ವಂತ ಪ್ರಯತ್ನದಿಂದ ಕಲ್ತ್ಕೊಳ್ಳೋದು. ಆದರೆ ಆಧ್ಯಾತ್ಮಿಕ ಜ್ಞಾನ ಅವರೋಹಣ ಪದ್ಧತಿ, ಅದು ಭಗವಂತನೇ ಮೂಲ ಆಕಾರ. ಭಗವಂತನಿಂದ ಅದು ಪರಂಪರೆಯ ಮುಖಾಂತರ ಆಚಾರ್ಯರಿಂದ ಆಚಾರ್ಯರಿಗೆ, ಅವರಿಂದ ಅವರಿಗೆ ಮತ್ತೊಬ್ಬ ಆಚಾರ್ಯರಿಗೆ, ಹೀಗೆ ಹರಿದು ಬರುತ್ತೆ. ಅದು ಅದು ಕರುಣೆಯಿಂದ ಬರ್ತಕ್ಕಂಥದ್ದು, ಅನುಗ್ರಹದಿಂದ ಬರ್ತಕ್ಕಂಥದ್ದು, ಸ್ವಂತ ಪ್ರಯತ್ನದಿಂದಲ್ಲ. ನಾವು ಗುರುವಿನ ಸೇವೆ ಮಾಡಬೇಕು, ಆದರೆ ಅನುಗ್ರಹ ಗುರು ಕರುಣಿಸ್ತಾನೆ. ಅದರಿಂದ ಬರ್ತಕ್ಕಂಥ ಜ್ಞಾನ, ಸಂಪ್ರದಾಯದಿಂದ ಬಂದ ಹರಿದ ಜ್ಞಾನ, ಅದಕ್ಕೆ ಭಗವಂತನೇ, ಅದಕ್ಕೆ ದೇವೋತ್ತಮ ಪರಮ ಪುರುಷನೇ ಮೂಲ ಆಕಾರ. ಆ ಜ್ಞಾನ, ಆ ಒಂದು ಆಧ್ಯಾತ್ಮಿಕ ಜ್ಞಾನ, ಆ ಆಧ್ಯಾತ್ಮಿಕ ಜ್ಞಾನ, ಈ ಸಂಸ್ಕಾರ ಎಲ್ಲ ಭಗವಂತನ ಬಂದಿರತಕ್ಕಂಥ ಸಂದೇಶವನ್ನ ನಾವು ವಿನಮ್ರನಾಗಿ ಕೇಳಬೇಕು. ಅದಕ್ಕೆ ಅಮಾನಿತ್ವಂ, ನಮ್ರತೆಯಿಂದ ನಾವು ಗುರುವಿನಿಂದ ಕೇಳಬೇಕು. ಆಗ ಒಬ್ಬನು ಧೀರನಾಗಬಹುದು. ಧೀರನಾಗುವುದು ಅಂತಂದ್ರೆ ಯಾವುದೇ ಒಂದು ಭೌತಿಕ ಒಂದು ಸುಖ ದುಃಖಗಳಿಂದ ವಿಚಲಿತನಾಗದೇ ಇರ್ತಕ್ಕಂಥವನು. ಸೊ ಅದು ಕೂಡ ಎಲ್ಲರಿಗೂ ಕೂಡ ಆ ಒಂದು ಅವಕಾಶ ಇದೆ. ನಾವು ಅದನ್ನು ಅವಕಾಶವನ್ನು ಬಳಸಿಕೊಂಡ್ರೆ ನಮಗೆ ಬರುತ್ತೆ. ಸೊ ಹಾಗಾಗಿ ಆದರ್ಶ ಗುರು ಯಾರು, ಆದರ್ಶ ಶಿಕ್ಷಕ ಯಾರು ಅಂತ ಶ್ರೀಲ ಪ್ರಭುಪಾದರು ಹೇಳಿದ್ದಾರೆ. ಆದರ್ಶ ಗುರು ಯಾರು, ಆದರ್ಶ ಶಿಷ್ಯ ಯಾರು? ಆದರ್ಶ ಗುರು ಸಾಕ್ಷಾತ್ ಭಗವಾನ್ ಕೃಷ್ಣ ನಿಂತಿರಬೇಕು. ಭಗವಾನ್ ಕೃಷ್ಣ ಆದರ್ಶ ಗುರು, ಆದರ್ಶ ಶಿಷ್ಯ ಅರ್ಜುನ. ಯಾಕೆಂದ್ರೆ ಅರ್ಜುನ ಎಲ್ಲವನ್ನು ಕೇಳಿದ ಮೇಲೆ ಅವನು ಕೇಳಿದ ಮೇಲೆ ಹೇಳ್ತಾನೆ, ನಂದು ನಷ್ಟ ಮೋಹೋ ಸ್ಮೃತಿರ್ಲಬ್ಧ, ನಿನ್ನನ್ನು ನಾನು ಎಲ್ಲ ಮೋಹ ನಾಶವಾಯಿತು. ಅರ್ಜುನ ಯಾಕೆ ಆ ಆದರ್ಶ ಶಿಷ್ಯ? ಅವನು ಎಲ್ಲವನ್ನೂ ಒಪ್ಪಿಕೊಂಡಿದ್ದಾನೆ. ಗುರುವಿನ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಕೊಂಡಿದ್ದಾನೆ, ಶ್ರದ್ಧೆ ಇಟ್ಕೊಂಡಿದ್ದಾನೆ. ಗುರು ಹೇಳಿದ್ದೆಲ್ಲವೂ ಕೂಡ, ಕೃಷ್ಣ ಹೇಳಿದ್ದೆಲ್ಲವೂ ಕೂಡ ಪೂರ್ಣವಾಗಿ ಸರಿ ಅಂತ ಒಪ್ಕೊಳ್ತಾನೆ. ಸೊ ನೀನು ಹೇಳಿದ್ದನ್ನೆಲ್ಲ ಒಪ್ಕೊಳ್ತೇನೆ, ಕರಿಷ್ಯೆ ವಚನಂ ತವ ಅಂತ ಹೇಳ್ತಾನೆ. ನೀನು ಹೇಳಿದ್ದೆಲ್ಲ ನನಗೆ ಸರಿ ಅಂತ ಒಪ್ಕೊಳ್ತೇನೆ. ಅಂಥವನು ಆದರ್ಶ ಶಿಷ್ಯ. ಅದೇ ಗುರುವು ಸಾಕ್ಷಾತ್ ಭಗವಂತ. ಸೊ ಗುರುವು ಭಗವಂತನೇ. ಯಾಕೆಂದ್ರೆ ಭಗವಂತ ಪರ್ಫೆಕ್ಟ್. ಭಗವಂತ ಯಾರೂ ಕೂಡ ಪರ್ಫೆಕ್ಟ್ ಇಲ್ಲ, ಭಗವಂತ ಮಾತ್ರ ಪರ್ಫೆಕ್ಟ್.
ಸೊ ಹಾಗಾಗಿ ಗುರುವು ಆ ಭಗವಂತನ ಬಂದಿರತಕ್ಕಂಥ ಆ ಒಂದು ಸಂಪ್ರದಾಯದಿಂದ ಬಂದಿರಬೇಕು. ಸೊ ಹಾಗಾಗಿ ಇಲ್ಲಿ ನಾವು ಅರ್ಜುನನಿಗೆ ಸಾಕ್ಷಾತ್ ಭಗವಂತನಿಂದ ಅಂದ ಒಂದು ವಿದ್ಯೆ ಕಲಿಯುವ ಒಂದು ಅವಕಾಶ ಇತ್ತು. ಅವನು ಭಗವಂತನ ನಿತ್ಯ ಪಾರಿಷದ. ಆದರೆ ನಮಗೆ ಸಾಕ್ಷಾತ್ ಭಗವಂತನಿಂದ ಸಿಗ್ತದ್ಯಾ? ಹರೇ ಕೃಷ್ಣ. ನಾವು ಯಾರಿಂದ ಕಲಿಬೇಕು? ಎಲ್ಲ ಗುರುಗಳಿಂದ ಕಲಿಬೇಕು. ನಾವು ಸಂಪ್ರದಾಯದಿಂದ ಬಂದ ಗುರುಗಳಿಂದ ಕೇಳಬೇಕು. ಯಾಕೆಂದ್ರೆ ಸಂಪ್ರದಾಯದಿಂದ ಬಂದ ಗುರುಗಳು ಅವರು ಗುರು ಸಾಧು ಶಾಸ್ತ್ರ ಅಂದ್ರೆ ಅವರು ಗುರುಗಳು ಹೇಳಿದ್ದನ್ನು ಹೇಳಿರ್ತಾರೆ, ಅವರ ಗುರುಗಳು ಹೇಳಿದ್ದನ್ನು ಹೇಳ್ತಾರೆ. ಕಡೆಗೆ ಅದು ಕೊನೆಗೆ ಬಂದು ಸೇರುವುದು ಕೃಷ್ಣನನ್ನ. ಸೊ ಕೃಷ್ಣನಿಂದ ಬ್ರಹ್ಮನಿಂದ ನಾರದನಿಂದ ವೇದವ್ಯಾಸರಿಗೆ, ವೇದವ್ಯಾಸರಿಂದ ಶುಕಮುನಿಗಳಿಗೆ, ಹೀಗೆ ಸಂಪ್ರದಾಯ ಬಂದಿದೆ. ಅದು ಏನಾಗುತ್ತೆ, ಅದು ಮೂಲ ಏನಿದೆ ಅದನ್ನೇ ಅವರು ಹೇಳ್ಕೊಡ್ತಾರೆ. ಎಲ್ಲಷ್ಟು ಕೂಡ ಅದರಲ್ಲಿ ಅಲ್ಲಿ ಸೇರಿಸುವುದಿಲ್ಲ, ಕಳೆಯುವುದಿಲ್ಲ, ಕೂಡುವುದು ಕಳೆಯುವುದು ಏನೂ ಇಲ್ಲ, ತಮ್ಮದೇ ಆದ ವಿಚಾರಗಳು ಏನೂ ಇಲ್ಲ. ಸೊ ಹಾಗಾಗಿ ನಾವು ಭಗವಂತನಿಂದ ಬಂದಿರತಕ್ಕಂಥ ಸಂಪ್ರದಾಯ, ಭಗವಾನ್ ಕೃಷ್ಣನಿಂದ ಬಂದಿರತಕ್ಕಂಥ ಸಂಪ್ರದಾಯ. ಸೊ ಧೀರನಿಂದ ವಿದ್ಯೆಯನ್ನು ಕಲಿಯುವ ವಿಧಾನ ಇದು. ಸೊ ಹಾಗಾಗಿ ನಾವು ವಿದ್ಯೆಯನ್ನು ಕಲಿಬೇಕು ಅಂದ್ರೆ, ವಿದ್ಯೆಯ ಸಂಸ್ಕಾರಗಳು ನಮ್ಗೆ ಬರಬೇಕು ಅಂದ್ರೆ ನಾವು ಗುರುವಿನಿಂದ ಕಲಿಬೇಕು ಅಂತ ಹೇಳ್ತಾ ಇದ್ದಾರೆ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಓದಿ ಮಾತಾಜಿ. ಓದ್ಲಾ? ಓದಿ ಮಾತಾಜಿ. ಅಧೀರನು ಧೀರನ ತರಬೇತಿ ಪಡೆಯದವನು ಉಪದೇಶ ನೀಡುವ ನಾಯಕನಾಗಲಾರ. ಧೀರರಂತೆ ವೇಷ ಹಾಕುವ ಈಗಿನ ರಾಜಕಾರಣಿಗಳು ವಾಸ್ತವವಾಗಿ ಅಧೀರರು. ಅವರು ತಮಗೆ ಡಾಲರುಗಳಲ್ಲಿ ಎಷ್ಟು ಕಾಣಿಕೆ ಬರುತ್ತದೆಂದು ನೋಡುತ್ತಿರುತ್ತಾರೆ. ಅಂತವರು ಜನಸಮುದಾಯವನ್ನು ಸರಿಯಾದ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಹೇಗೆ ಒಯ್ಯಬಲ್ಲರು? ಹೀಗಾಗಿ ಒಬ್ಬನು ನಿಜವಾದ ಶಿಕ್ಷಣ ಪಡೆಯಬೇಕಾದರೆ ಧೀರನಿಂದ ವಿನಮ್ರನಾಗಿ ಕೇಳಿ ತಿಳಿದುಕೊಳ್ಳಬೇಕು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಸೊ ಹಾಗಾಗಿ ಇಲ್ಲಿ ನಾವು ಯಾರು ಅಧೀರರು ಅಂತ ತಿಳ್ಕೋಬೇಕು, ಯಾರು ಧೀರರು ಅಂತ ತಿಳ್ಕೊಳ್ಬೇಕು. ಅಧೀರರಿಂದ ನಾವು ಅಂದರೆ ಶಿಕ್ಷಣವನ್ನ ನಾವು ಪಡ್ಕೊಳ್ಬಾರದು. ಸೊ ನಿಜವಾದ ಶಿಕ್ಷಣ ಪಡಿಬೇಕು ಅಂದ್ರೆ ಧೀರರಿಂದ ಪಡಿಬೇಕು. ಇಲ್ಲಿ ಅಧೀರರು ಯಾರು ಅಂತ ಹೇಳ್ತಾರೆ, ಯಾರು ಹಣಕ್ಕಾಗಿ ಯಾರು ವಿದ್ಯೆಯನ್ನು ಕೊಡ್ತಾರೆ ಅಂದ್ರೆ ಯಾರು ಕಲಿಸ್ತಾರೆ ಅವರು ಅಲ್ಲ. ಅವರು ನಿಜವಾಗಿ ಆತ್ಮ ಸಾಕ್ಷಾತ್ಕಾರದ ಹಾದಿಯಲ್ಲಿ ಒಯ್ಯೋದಿಲ್ಲ. ಸೊ ಯಾಕೆಂತಂದ್ರೆ ಅವರು ಯಾವುದು, ಈಗ ಹಿಂದಿನ ಕಾಲದಲ್ಲಿ ಗುರುಕುಲದಲ್ಲಿ ಗುರುವು ಶಿಕ್ಷಣವನ್ನು ಕೊಡ್ತಾ ಇದ್ದ. ಸೊ ಈಗಿನ ಕಾಲದ ವಿದ್ಯಾಲಯಗಳಲ್ಲಿ ಅಲ್ವಾ, ಹಣ ಕೊಟ್ಟು ಇಷ್ಟು ಅಂದ್ರೆ ತಿಂಗಳಿಗೆ ಇಷ್ಟು ಫೀಸ್ ಅಲ್ವಾ, ಆ ಲೆಕ್ಕಾಚಾರದಲ್ಲಿ ಗುರುವಿಗೆ ಶಿಷ್ಯಗೆ ಸಂಬಂಧನೇ ಇಲ್ಲ. ಗುರು ಅವರು ನಮಗೆ ದುಡ್ಡು ಕೊಟ್ಟಿದ್ದೇವೆ, ನಮಗೆ ಇದು ಪಾಠ ಮಾಡ್ತಾರೆ ಅಲ್ವಾ. ವ್ಯಾಲ್ಯೂ ಟೀಚಿಂಗ್ ಇಲ್ಲ, ವ್ಯಾಲ್ಯೂ ಇಲ್ಲ, ಜೀವನದ ಮೌಲ್ಯಗಳ ಬಗ್ಗೆ ತಿಳಿಸೋದಿಲ್ಲ, ಸ್ಕಿಲ್ಸ್ ಬಗ್ಗೆ ತಿಳಿಸ್ತಾರೆ ಅಷ್ಟೇ. ಸೊ ಹಾಗಾಗಿ ಅವರು ನಮ್ಮನ್ನ ಆತ್ಮ ಸಾಕ್ಷಾತ್ಕಾರದ ಹಾದಿಗೆ ಒಯ್ತಾರಾ? ಹರೇ ಕೃಷ್ಣ. ಇಲ್ಲ ಮಾತಾಜಿ. ಶ್ರೀಲ ಪ್ರಭುಪಾದರು ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ನಿಜವಾಗಿ ಶಿಕ್ಷಣ ಪಡೆಯಬೇಕು, ನಿಜವಾಗಿ ನಾವು ವಿದ್ಯೆಯ ಸಂಸ್ಕಾರವನ್ನು ಪಡೆಯಬೇಕು ಅಂದ್ರೆ ಧೀರನಿಂದ ವಿನಮ್ರತೆಯಿಂದ ಕೇಳಬೇಕು. ಧೀರನಿಂದ ಕೇಳಬೇಕು ಅಂದ್ರೆ, ಧೀರ ಅಂದ್ರೆ ಇಲ್ಲಿ ಸಂಪ್ರದಾಯದ ಬಂದ ಸದ್ಗುರು. ಸೊ ಅವನು ಆ ಒಂದು ಕೃಷ್ಣನಲ್ಲಿ ಅವನು ಸಂಪೂರ್ಣವಾಗಿ 100ಕ್ಕೆ 100ರಷ್ಟು ಕೃಷ್ಣ ಪ್ರಜ್ಞೆಯಲ್ಲಿಯೇ ಇರ್ತಾನೆ. ಅಂದ್ರೆ ಭಗವಂತನ ಭಕ್ತಿ ಸೇವೆಯಲ್ಲಿಯೇ ತನ್ನನ್ನು ತೊಡಗಿಸಿಕೊಂಡಿರ್ತಾನೆ. ಸೊ ಹಾಗಾಗಿ ಈ ಮಂತ್ರದಿಂದ ಅನೇಕ ವಿಚಾರಗಳು ನಮಗೆ ತಿಳುವಳಿಕೆ ಬರುತ್ತೆ. ಹರೇ ಕೃಷ್ಣ. ಅನ್ಯದೇವಾಹು ವಿದ್ಯೆಯ ಅನ್ಯತಾಹು ಅವಿದ್ಯೆಯ ಇತಿ ಶುಶ್ರುಮಧೀರಾಣಾಂ ಏನ್ ನಸ್ತತ್ ವಿಚಕ್ಷಿರೇ. ಅಂದ್ರೆ ಇಲ್ಲಿ ನಮಗೆ ನಿಜವಾದ ಜ್ಞಾನ ಅಂದ್ರೆ ಜ್ಞಾನದ ಸಂಸ್ಕೃತಿ. ಸೊ ಅದರಿಂದ ಏನು ಉಂಟಾಗುತ್ತೆ, ಈ ನಿಜವಾದ ಜ್ಞಾನದ ಸಂಸ್ಕೃತಿಯಿಂದ ನಾವು ಏನನ್ನ ಪಡ್ಕೊಳ್ಬೋದು, ಭಗವಂತನನ್ನ ನಾವು ಪಡ್ಕೊಳ್ಬೋದು. ನಾವು ಜನ್ಮ ಮೃತ್ಯು ಜರಾವಾದಿಯಿಂದ ನಾವು ಹೊರಗೆ ಬರ್ಬೋದು. ನಮ್ಮ ಈ ಒಂದು ಭೌತಿಕ ಕ್ಲೇಶಗಳಿಂದ ನಾವು ದಾಟ್ಕೊಂಡು ಹೋಗ್ಬಹುದು. ನಾವು ನಮ್ಮ ಆ ನಿಜವಾದ ಆಧ್ಯಾತ್ಮಿಕ ಸ್ವರೂಪವನ್ನು ನಾವು ಪಡ್ಕೊಳ್ಬಹುದು. ಸೊ ಈ ವಿದ್ಯೆಯ ಸಂಸ್ಕೃತಿ ಇದು ಭಗವದ್ಗೀತೆಯಲ್ಲಿ ಇದೆ. ಇದನ್ನ ಸ್ವತಃ ಭಗವಂತನೇ ಹಾಡಿದ್ದಾನೆ.
ಅದು 13ನೇ ಅಧ್ಯಾಯದ 8ರಿಂದ 12 ಶ್ಲೋಕಗಳವರೆಗೆ. ಸೊ ಹಾಗಾಗಿ ಒಬ್ಬನು ವಿನಮ್ರನಾಗಿರಬೇಕು, ಇನ್ನೊಬ್ಬರಿಗೆ ಗೌರವ ಕೊಡಬೇಕು, ಮತ್ತೆ ಮಾನ ಪೂಜೆ ಪ್ರತಿಷ್ಠೆಗಾಗಿ ಧರ್ಮದ ಸೋಗು ಹಾಕಬಾರದು, ಮತ್ತೆ ಯಾರಿಗೂ ಕೂಡ ಕಾಯ ವಾಚ ಮನಸ್ಸಿನಿಂದ ಇನ್ನೊಬ್ಬರಿಗೆ ಕಳವಳವನ್ನು ಉಂಟು ಮಾಡಬಾರದು, ತಾಳ್ಮೆಯಿಂದ ಇರೋದನ್ನ ನಾವು ಕಲಿಬೇಕು, ಮತ್ತೆ ಹೇಳುವುದೊಂದು ಮಾಡುವುದೊಂದು ನಾವು ಮಾಡಬಾರದು. ನಮ್ಮ ನೇರವಾದ ನಡತೆ, ಸರಳತೆ ಇರಬೇಕು, ಪ್ರಾಮಾಣಿಕತೆ ಇರಬೇಕು. ಆಮೇಲೆ ಗುರುವಿನ ಪಾದವನ್ನು ನಾವು ಆಶ್ರಯಿಸಬೇಕು, ಸದ್ಗುರುವಿನ ಪಾದವನ್ನು ಆಶ್ರಯಿಸಿ ಅವನಿಂದ ನಾವು ಎಲ್ಲವನ್ನು ಕೂಡ ವಿಚಾರ ತಿಳ್ಕೊಳ್ಬೇಕು. ಮತ್ತೆ ಸಾಧನ ಭಕ್ತಿ ಅದನ್ನ ನಾವು ಮಾಡಬೇಕು. ಅದಕ್ಕೆ ಆತ್ಮ ಸಾಕ್ಷಾತ್ಕಾರ ತಲುಪಲಿಕ್ಕೆ ನಾವು ಅನಿಯಂತ್ರಕ ತತ್ವಗಳನ್ನು ಸಾಧನ ಭಕ್ತಿಯ ಮುಖಾಂತರ ಆಚರಿಸಬೇಕು. ಮತ್ತೆ ಶ್ರುತಿಗಳ ತತ್ವಗಳಲ್ಲಿ ನಮಗೆ ನಿಷ್ಠೆ ಇರಬೇಕು. ಯಾವಾಗ ಆತ್ಮ ಸಾಕ್ಷಾತ್ಕಾರಕ್ಕೆ ಹಾನಿಕರವಾದ ಕೆಲಸಗಳನ್ನು ಶುದ್ಧಾಂಗವಾಗಿ ನಾವು ಮಾಡಬಾರ್ದು. ಪ್ರಾತಿಕೂಲಸ್ಯ ವರ್ಜನಂ. ಅನಾವಶ್ಯಕವಾಗಿ ನಾವು ದೇಹಕ್ಕೆ ಎಷ್ಟು ಬೇಕೋ ಅಷ್ಟೇ ಅನಾವಶ್ಯಕವಾಗಿ ನಾವು ಹೆಚ್ಚಿದ್ದನ್ನು ಅದನ್ನು ನಾವು ಸ್ವೀಕಾರ ಮಾಡಬಾರ್ದು. ನಾವು ದೇಹ ಭಾವನೆಯಲ್ಲಿ ಇರಬಾರ್ದು. ಮತ್ತೆ ಇದು ದುಃಖ ದೋಷಾನುದರ್ಶನಂ. ಜನ್ಮ ಮೃತ್ಯು ಜರಾವ್ಯಾಧಿ ದುಃಖ ದೋಷಾನುದರ್ಶನಂ. ಈ ಜನ್ಮ ಮೃತ್ಯು ಜರಾವ್ಯಾಧಿಗೆ ಇದು ದುಃಖಕರ. ಸೊ ಇದರಿಂದ ನಾವು ಭೌತಿಕ ಯೋಜನೆಗಳಿಂದ ಇದಕ್ಕೆ ಪರಿಹಾರ ಇಲ್ಲ. ಇದಕ್ಕೆ ಪರಿಹಾರ ಆಧ್ಯಾತ್ಮಿಕ. ಅಂದರೆ ನಾವು ನಮ್ಮ ಸಹಜ ಸ್ವರೂಪವನ್ನು ನಾವು ಪಡ್ಕೊಳ್ಬೇಕು ಅಂದರೆ ಭಕ್ತಿಯಲ್ಲಿ ನಾವು ತೊಡಗಬೇಕು. ಮತ್ತೆ ನಾವು ಆಧ್ಯಾತ್ಮಿಕ ಪ್ರಗತಿ ಆಗಬೇಕು ಅಂತಂದ್ರೆ ನಾವು ಅಂದರೆ ಸಿಂಪಲ್ ಲಿವಿಂಗ್ ಮಾಡಬೇಕು. ಹೆಚ್ಚಿನ ಒಂದು ಜೀವನಾವಶ್ಯಕ ವಸ್ತುಗಳಿಗೆ ನಾವು ಅನುರಕ್ತನಾಗಿರಬಾರದು. ಹೆಂಡತಿ ಮನೆ ಮಕ್ಕಳುಗಳಿಗೆ ಧರ್ಮಶಾಸ್ತ್ರದಲ್ಲಿ ಹೇಳಿದೆ ಅಷ್ಟೇ ನಾವು ಅವ್ರ ಜೊತೆ ಸಂಪರ್ಕ ಅಥವಾ ಅವರನ್ನ ನಾವು ಅಫೆಕ್ಷನ್ ಇಂದ ಇರಬೇಕು, ಅಟ್ಯಾಚ್ಮೆಂಟ್ ಇರಬಾರದು. ಮತ್ತೆ ಸಮಚಿತ್ತತ್ವ ಅಂದ್ರೆ ಹೆಚ್ಚು ಮನಸ್ಸಿನಿಂದ ಉಂಟಾಗಿರುತ್ತೆ. ಈ ಸುಖ ದುಃಖ ಎಲ್ಲ ಮನಸ್ಸಿನ ಭಾವನೆಗಳು. ಅದರಿಂದ ಹೆಚ್ಚು ನಾವು ಸುಖಿಸಲೂಬಾರದು, ಹೆಚ್ಚು ದುಃಖಿಸಲೂಬಾರದು. ಮತ್ತೆ ಭಗವಂತನ ಶುದ್ಧ ಭಕ್ತನಾಗಿ ಶ್ರೀಕೃಷ್ಣನನ್ನು ತನ್ಮಯತೆಯಿಂದ ಸೇವೆ ಮಾಡಬೇಕು. ಮತ್ತೆ ನಾವು ಆಧ್ಯಾತ್ಮಿಕ ಸಂಸ್ಕೃತಿಗೆ ಅನುಕೂಲವಾದ ಆವಾಸವನ್ನು ಬಯಸಬೇಕು. ಅಭಕ್ತರು ಇರ್ತಕ್ಕಂಥ ಸ್ಥಳಗಳಿಗೆ ನಾವು ಹೋಗಬಾರದು ಹೇಳ್ತಾರೆ. ಸೊ ಹಾಗಾಗಿ ಆಧ್ಯಾತ್ಮಿಕ ಜ್ಞಾನ ನಿತ್ಯವಾದದ್ದು, ಭೌತ ಜ್ಞಾನ ದೇಹಾವಸಾನದೊಂದಿಗೆ ಕೊನೆಗೊಳ್ಳುತ್ತೆ. ಇದನ್ನೆಲ್ಲ ನಾವು ನಿಜವಾಗಿ ಧೀರನಿಂದ ಕಲ್ತ್ಕೋಬೇಕು. ಆದರೆ ಈಗಿನ ಕಾಲದಲ್ಲಿ ಇರ್ತಕ್ಕಂಥದ್ದೆಲ್ಲ ಅವಿದ್ಯೆ. ಅಂದ್ರೆ ಅವಿದ್ಯೆಯಿಂದ ಎಂತಾಗತ್ತೆ, ಸಂಸ್ಕಾರಗಳು ಬೇರೆ ರೀತಿ. ಅಂದ್ರೆ ಅವಿದ್ಯೆಯ ಸಂಸ್ಕಾರಗಳು ನಿಜವಾದ ಅಂದ್ರೆ ಕೆಟ್ಟ ಪರಿಣಾಮಗಳನ್ನು ಉಂಟು ಮಾಡುತ್ತೆ. ಅವರಿಗೆ ಅಮಾನಿತ್ವ ಅಂದ್ರೆ ಗೌರವ ಕೊಡೋದಿಲ್ಲ, ವಿನಮ್ರತೆ ಇಲ್ಲ. ಮತ್ತೆ ಅವರು ಕೂಡ ಮಾರಕ ಅಸ್ತ್ರಗಳನ್ನ ತಯಾರು ಮಾಡ್ತಾ ಇರ್ತಾರೆ. ಬ್ರಹ್ಮಚರ್ಯದ ನಿಯಂತ್ರಕ ತತ್ವ ಗೊತ್ತಿರೋದಿಲ್ಲ. ಬ್ರಹ್ಮಚರ್ಯದ ಬಗ್ಗೆ ಈಗ ಶಿಕ್ಷಣ ಇಲ್ಲ. ಆಧ್ಯಾತ್ಮಿಕ ಜೀವನದಲ್ಲಿ ಕೂಡ ಶಿಕ್ಷಣ ಇಲ್ಲ. ಸೊ ಹಾಗಾಗಿ ಇಲ್ಲಿ ಏನಾಗಿದೆ, ಜನರಿಗೆ ಅವಿದ್ಯೆಯನ್ನು ಬಳಸ್ಕೊಂಡ್ಬಿಟ್ಟಿದ್ದಾರೆ. ಸೊ ಇದರಿಂದ ಏನಾಗಿದೆ, ರಾಷ್ಟ್ರಗಳ ನಡುವೆ ಅಂಧ ರಾಷ್ಟ್ರಾಭಿಮಾನ ಬರ್ತಾ ಇದೆ. ಜನರಿಗೆ ಭಗವಂತನ ಮಹಿಮೆಗಳು ಗೊತ್ತಾಗ್ತಾ ಇಲ್ಲ. ಭಗವಂತ ಎಷ್ಟು ದೊಡ್ಡವನು, ಅವನು ಕೋಟ್ಯಾಂತರ ಬ್ರಹ್ಮಾಂಡಗಳನ್ನು ಸೃಷ್ಟಿ ಮಾಡಿ ಅದನ್ನೆಲ್ಲ ಬ್ರಹ್ಮಾಂಡಗಳನ್ನೆಲ್ಲ ಅವನು ಅದನ್ನ ನಡ್ಸ್ಕೊಂಡು ಬರ್ತಾ ಇದ್ದಾನೆ. ಇದು ಜನರಿಗೆ ಗೊತ್ತಿಲ್ಲ. ಆದರೆ ನಾವು ಈಗ ಸೂಕ್ಷ್ಮಾತಿ ಸೂಕ್ಷ್ಮ ನಾವೇನೂ ಅಲ್ಲ. ನಮಗೆ ಸ್ವಲ್ಪವೇ ಒಂದು 100 ವರ್ಷ ಆಯುಷ್ ಕೊಟ್ಟಿದ್ದಾರೆ. ಅದು ಕೂಡ ಕಡಿಮೆ ಆಗ್ತಾ ಹೋಗುತ್ತೆ. ಆದ್ರೂ ಕೂಡ ನಮಗೆ ಮುಪ್ಪಿದೆ, ರೋಗ ಇದೆ, ಮತ್ತೆ ನಮಗೆ ಸಾವು ಉಂಟು. ಇದೆಲ್ಲ ಇದ್ರೂ ಕೂಡ ನಾವು ಅದನ್ನು ಗಮನಿಸೋದೇ ಇಲ್ಲ. ನಾವು ಅದನ್ನ ಅಂದ್ರೆ ಇಂದ್ರಿಯ ಭೋಗ ಮಾಡ್ಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ತಪ್ಪು ಹಾದಿಯಲ್ಲಿ ನಾವು ಇದ್ದೇವೆ. ಸೊ ಹಾಗಾಗಿ ಇಂದ್ರಿಯ ಭೋಗ ಮಾಡೋದಕ್ಕಾಗಿ ಇದೆಲ್ಲ ಬಂದಿರತಕ್ಕಂಥದ್ದು ಅವಿದ್ಯೆಯ ಸಂಸ್ಕಾರದಿಂದ. ಸೊ ಹಾಗಾಗಿ ಈ ಅವಿದ್ಯೆಯ ಸಂಸ್ಕಾರದಿಂದಾಗಿ ಈಗ ದೇಶಗಳಲ್ಲೂ ಕೂಡ ಈ ತರ ಸಮಸ್ಯೆಗಳು, ಒಂದು ದೇಶ ಮತ್ತೊಂದು ದೇಶಕ್ಕೆ ಆತಂಕಕಾರಿಯಾಗಿರೋದ್ರಿಂದ ಎಲ್ಲ ದೇಶಗಳು ಹೆಚ್ಚು ಹೆಚ್ಚು ತಮ್ಮ ಒಂದು ಶಕ್ತಿಯನ್ನ, ಆ ಒಂದು ಹಣವನ್ನ ಅವರು ರಕ್ಷಣಾ ವ್ಯವಸ್ಥೆಗೆ ಹಾಕ್ಬಿಡ್ತಾರೆ. ಭಗವಂತನ ರಕ್ಷಣೆ ಭಗವಂತ ಮಾಡ್ತಾನೆ, ಬೇರೆ ಯಾರು ಕೂಡ ರಕ್ಷಣೆ ಮಾಡೋಕ್ಕೆ ಸಾಧ್ಯತೆ ಇಲ್ಲ. ಆದರೆ ಜನರಿಗೆ ಭಗವಂತನ ಅಲ್ಲಿ ಅವಲಂಬನೆ ಇಲ್ಲ, ಭಗವಂತನಿಗೆ ಡಿಪೆಂಡ್ ಆಗಿಲ್ಲ, ಭಗವಂತನ ಬಗ್ಗೆ ಜ್ಞಾನವೇ ಇಲ್ಲ. ಆದರೂ ಕೂಡ ಐಹಿಕ ಮತ್ತು ಆಧ್ಯಾತ್ಮಿಕ ಜ್ಞಾನಗಳೆರಡರಲ್ಲೂ ತಾವು ಮುಂದುವರೆದಿದ್ದೇವೆ ಅಂತ ಸುಳ್ಳಾಗಿ ಅವ್ರು ಹೆಮ್ಮೆ ಪಟ್ಕೊಳ್ತಾರೆ. ಅದು ಸುಳ್ಳೆ. ಸೊ ಹಾಗಾಗಿ ನಮಗೆ ಇದು ದೋಷಪೂರ್ಣ ಶಿಕ್ಷಣ, ಆಧುನಿಕ ಶಿಕ್ಷಣ. ಅದು ಸಂಸ್ಕಾರವನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಸೊ ಆದ್ದರಿಂದ ಭಗವದ್ಗೀತೆಯಲ್ಲಿ ಕೊಡ್ತಕ್ಕಂತಹದ್ದು ನಿಜವಾದ ಜ್ಞಾನ.
ಅದರಿಂದ ಜ್ಞಾನ ಸಂಸ್ಕಾರ ಆಗತ್ತೆ. ಸೊ ಇದನ್ನೆಲ್ಲ ನಾವು ತಿಳ್ಕೊಳ್ಳೋದು ಎಲ್ಲಿಂದ ಅಂದ್ರೆ ಗುರುವಿನಿಂದ, ಸದ್ಗುರು ಸಂಪ್ರದಾಯದಿಂದ ಬಂದ ಗುರುವಿನಿಂದ ತಿಳ್ಕೊಂಡ್ರೆ ನಮ್ಗೆ ಏನಾಗ್ತೇವೆ, ನಾವು ಕೂಡ ಧೀರ ಆಗ್ಲಿಕ್ಕೆ ಸಾಧ್ಯ. ನಾವು ಯಾಕೆಂದ್ರೆ ಗುರು ಅವನು ಧೀರ, ಯಾಕೆಂತಂದ್ರೆ ಅವನು ಯಾವುದೇ ವಸ್ತುವಿಗೆ ಹಾತೊರೆಯುವುದಿಲ್ಲ, ಗೋಳಾಡುವುದಿಲ್ಲ. ಅವನಿಗೆ ನಿಜವಾದ ಜ್ಞಾನ ಇದೆ. ನಾನು ದೇಹ ಅಲ್ಲ, ನಾನು ಆತ್ಮ, ನಾನು ಭಗವಂತನ ನಿತ್ಯ ನಿರಂತರ ಸೇವಕ, ಇದು ಗೊತ್ತಿರುತ್ತೆ. ಸೊ ಹಾಗಾಗಿ ಅವರು ನಮಗೆ ಈ ರೀತಿಯ ಜ್ಞಾನಗಳನ್ನ ತಿಳಿಸ್ಕೊಳ್ಬಲ್ಲರು. ಅವರು ನಮಗೆ ಸಾಧನ ಭಕ್ತಿಯಲ್ಲಿ ನಮ್ಮನ್ನು ತೊಡಗಿಸ್ತಾರೆ. ಅವರು ನಮಗೆ ಇದನ್ನ ಈ ರೀತಿಯಾದ ಒಂದು ಎಲ್ಲ ದಿವ್ಯ ಸಂದೇಶ ಭಗವಂತನಿಂದ ಬಂದಿರತಕ್ಕಂಥದ್ದು, ಈ ನಿಯಂತ್ರಕ ತತ್ವಗಳ ಆಚರಣೆ, ಇದೆಲ್ಲ ಗುರು ಶಿಷ್ಯನಿಗೆ ಕೊಡ್ತಾನೆ. ಅದು ಗುರು ಶಿಷ್ಯ ಪರಂಪರೆಯಲ್ಲಿ ಬಂದಿರುತ್ತೆ ಭಗವಂತನ ಆ ಸಂದೇಶ. ಆಮೇಲೆ ಗುರುವು ಸಾಕ್ಷಾತ್ ಕೃಷ್ಣ, ಒಂದು ಆದರ್ಶ ಗುರು, ಆದರ್ಶ ಶಿಷ್ಯ ಅರ್ಜುನ. ಸೊ ಆ ರೀತಿಯಲ್ಲಿ ನಾವು ಆದರ್ಶ ಶಿಷ್ಯನಾದ ಅರ್ಜುನನಂತಿರಬೇಕು. ನಮ್ಮ ಗುರುವು ಕೂಡ ಭಗವಾನ್ ಕೃಷ್ಣನಿಂದ ಬಂದಿರತಕ್ಕಂತಹ ಸಂಪ್ರದಾಯದ ಗುರುವಾಗಿರಬೇಕು. ಸೊ ಈ ರೀತಿಯಾಗಿದ್ದಾಗ ನಮಗೆ ನಾವು ಭಗವಂತನನ್ನ ವಿದ್ಯಾ ಸಂಸ್ಕಾರವನ್ನು ಪಡ್ಕೊಂಡು ನಾವು ಮರಳಿ ದೇವೋತ್ತಮನ ಕಡೆ ಹೋಗ್ಲಿಕ್ಕೆ ಸಾಧ್ಯ. ಅದಿಲ್ಲದಿದ್ದರೆ ನಮಗೂ ಈ ರೀತಿಯಾದ ಬೇಡದ ಕೆಟ್ಟ ಒಂದು ವಿಚಾರಗಳೇ ಬರುತ್ತೆ. ಇದರಿಂದ ಏನೋ ಭೌತಿಕ ಜ್ಞಾನ ದೋಷಯುಕ್ತವಾದದ್ದು. ಸೊ ಹಾಗಂತ ನಮಗೆ ಈಶೋಪನಿಷತ್ತು ಈ ಮಂತ್ರದಲ್ಲಿ ಎಚ್ಚರಿಕೆಯನ್ನು ನಮಗೆ ನೀಡುತ್ತೆ. ಹರೇ ಕೃಷ್ಣ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಶ್ರೀ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಶ್ರೀ ಗೌರನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ ಕಿ